ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿನ್ನೆಯಿಂದ ಸ್ಪಂದನ ಟಿವಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಅನ್ನುವಂಥದ್ದು ಕೇವಲ ನಮ್ಮ ತುಳುನಾಡಿನ ತುಳು ಭಾಷಿಗರಿಗೆ ಸೀಮಿತವಾಗಿರದೆ ಮೈಸೂರಾಗಲಿ ಅಥವಾ ಹಾವೇರಿ ಆಗಲಿ ಬೇರೆ ಬೇರೆ ಭಾಗಗಳಿಂದ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ, ಕರೆ ಮೂಲಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಮಾತನಾಡ್ತಾ ಇರುವಂಥದ್ದು ಕರಾವಳಿ ನಮ್ಮ ತುಳುನಾಡಿನ ದೈವಗಳನ್ನು ಮೈಸೂರು, ಬೆಂಗಳೂರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು, ತುಳುನಾಡನ್ನು ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಗುಡಿ ಕಟ್ಟಿ ಅಲ್ಲಿ ದೈವಗಳನ್ನು ನಂಬೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿರುವ ನಂಬಿಕೆ ಒಂದು ಕಡೆ ಆದರೆ ದಂಧೆ ಅನ್ನುವಂಥ ಒಂದು ದೊಡ್ಡ ಶಂಕೆ ಅನ್ನುವಂಥದ್ದು ಇನ್ನೊಂದು ಕಡೆ ಕಾಣ್ತಾ ಇದೆ. ಈ ನಡುವೆ ತುಳುವರೆಲ್ಲರೂ ಕೂಡ ಒಂದು ರೀತಿಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತುಳುನಾಡನ್ನು ಬಿಟ್ಟು ದೈವಗಳು ಬೇರೆ ಕಡೆ ಹೋಗಬಾರ್ದು ಅನ್ನುವಂಥ ಮಾತುಗಳು ವ್ಯಕ್ತ ಆಗ್ತಾ ಇದೆ. ಈ ನಡುವೆ ಮೈಸೂರಿಗರಾಗಿರ್ಬೋದು, ಬೇರೆ ಕಡೆಯಲ್ಲಿರುವಂಥ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಯಾಕೆ ಹೋಗಬಾರ್ದು ತುಳುನಾಡಿನ ದೈವಗಳನ್ನು ನಾವು ಯಾಕೆ ಇಲ್ಲಿ ನಂಬಬಾರ್ದು ಅನ್ನುವಂಥ ಪ್ರಶ್ನೆಗಳು. ಇಲ್ಲಿ ಎಡವಿದ್ದು ಯಾರು, ಎಡವಿದ್ದು ಹೇಗೆ, ಜೊತೆಗೆ ಯಾಕಾಗಿ ಈ ರೀತಿಯ ಎಡವಟ್ಟುಗಳಾಗ್ತಾ ಇದೆ, ಇಲ್ಲಿ ತಪ್ಪು ಯಾರದ್ದು, ಈ ಎಲ್ಲ ವಿಚಾರಗಳ ಹೊಣೆ ಅನ್ನುವಂಥದ್ದು ಯಾರ ಹೆಗಲಿಗೆ ಹೋಗ್ತಾ ಇದೆ, ಇದು ಮೂಲದಲ್ಲಿ ತುಳುವರು ಮಾಡಿದ ಎಡವಟ್ಟ ಅಥವಾ ಕಾಂತಾರದ ಬಳಿಕ ಆದಂಥ ಎಡವಟ್ಟ, ಎಲ್ಲವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ದೈವ, ನಂಬಿಕೆ, ದಂಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ದೈವ, ನಂಬಿಕೆ, ದಂಧೆ. ದೈವ ಅಂತ ಹೇಳಿದ್ರೆ ಆ ನಂಬಿಕೆ, ಶಕ್ತಿಗಳ ಬಗ್ಗೆ ಇರುವಂಥ ಗೌರವ, ಭಕ್ತಿ, ಭಯ ಎಲ್ಲವೂ ಕೂಡ ಇದೆ. ಈ ಕಡೆ ಆ ಭಕ್ತರಲ್ಲಿರುವಂಥ ದೈವದ ಬಗೆಗಿನ ಭಯ ಭಕ್ತಿಗಳೇ ಒಂದಷ್ಟು ದಂಧೆಗಳಿಗೋ ಅಥವಾ ಹಣವನ್ನು ಮಾಡುವಂಥ ವಿಚಾರಕ್ಕೂ ದಾರಿ ಮಾಡಿಕೊಡ್ತಾ ಇದೆ, ಎಡೆ ಮಾಡಿಕೊಡ್ತಾ ಇದೆ ಅನ್ನುವಂಥ ವಿಚಾರಗಳು ಎಲ್ಲವನ್ನು ಕೂಡ ಇಂದಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕಿರುವಂಥದ್ದು. ತುಳುನಾಡಿನ ದೈವಗಳು ಅನ್ಯ ಜಿಲ್ಲೆಯಲ್ಲಿ ನಂಬಬಾರ್ದಾ ಅಥವಾ ಅಲ್ಲಿ ಪ್ರತಿಷ್ಠಾಪನೆ ಆಗಬಾರ್ದಾ, ಆಗೋದಿದ್ರೆ ಹೇಗೆ, ಯಾಕಾಗಿ ಆಗಬಾರ್ದು, ಅಥವಾ ದಂಧೆ, ನಂಬಿಕೆ, ಈ ವಿಚಾರಗಳಲ್ಲಿನ ಗೊಂದಲ, ಇದಕ್ಕೆ ಹೊಣೆ ಯಾರು, ಎಲ್ಲವನ್ನು ಕೂಡ ಚರ್ಚೆ ಮಾಡುವವರಿದ್ದೇವೆ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮುಖ್ಯವಾಗಿ ನಮ್ಮ ಜೊತೆಗಿದ್ದಾರೆ ಚಿತ್ರನಟರು, ಹಾಗೆಯೇ ನಿರ್ಮಾಪಕರು, ದೈವಾರಾಧನೆ ಅಥವಾ ತುಳುನಾಡಿನ ಒಂದಷ್ಟು ವಿಚಾರಗಳು ಅಂತ ಬಂದಾಗ ಧ್ವನಿ ಎತ್ತುವಂಥ ವಿಚಾರವಾದಿಗಳು ನಮ್ಮ ತಮ್ಮಣ್ಣ ಶೆಟ್ಟಿ ಅವರಿದ್ದಾರೆ. ಆತ್ಮೀಯ ಸ್ವಾಗತ ಸರ್ ತಮಗೆ. ಹಾಗೆಯೇ ಮೈಸೂರಿನಲ್ಲಿ ನಡೀತಾ ಇರುವಂಥ ಏನು ಕೊರಗಜ್ಜನ ಗುಡಿ ಇದೆ, ಅಲ್ಲಿರುವಂಥ ಆರಾಧನೆ ಇದೆ, ಆ ಭಾಗದಲ್ಲಿ ಇದ್ದು ಅವರ ಜೊತೆ ಇದ್ದು ಅಲ್ಲಿನ ವಿಚಾರಗಳನ್ನು ಖಂಡಿಸಿದವರು. ಈ ರೀತಿಯ ಆಚರಣೆ ತುಳುನಾಡಿನಲ್ಲಿಲ್ಲ, ಕೊರಗಜ್ಜನನ್ನ ಆಚರಣೆ ಮಾಡ್ಕೊಳ್ಳೋದು ಅಥವಾ ನಂಬೋದಂದ್ರೆ ಹೀಗಲ್ಲ ಅನ್ನುವಂಥದ್ದನ್ನು ಅಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಕೊರಗಜ್ಜನನ್ನ ಆರಾಧಿಸುವಂಥ ಒಂದಷ್ಟು ಜನರು, ಜೊತೆಗೆ ಅಲ್ಲಿರುವಂಥ ಗುಡಿ ಏನಿದೆ ಅದನ್ನು ನಡೆಸುವ ಒಂದಷ್ಟು ಜನರು ಏನಿದ್ದಾರೆ, ಆ ಕ್ಷೇತ್ರವನ್ನು ನಡೆಸುವವರು, ಅವರ ವಿರೋಧಿಯಾಗಿ ನಿಂತಿದ್ದಾರೆ ಅಥವಾ ಇವರನ್ನು ಅವರು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಜೊತೆಗಿದ್ದಾರೆ ದೈವ ಆರಾಧಕರು, ಹಾಗೆಯೇ ಆ ಬಗೆಗಿನ ಚಿಂತಕರು, ದೈವಾರಾಧನೆಯ ಬಹಳಷ್ಟು ಒಲವನ್ನು ಉಳ್ಳವರು ಅಂತ ಹೇಳ್ಬೋದು. ನಿಮಿಷ್ ರಾಜ್ ಅವರು, ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿಚಾರಗಳು ಬಹಳಷ್ಟಿದೆ, ಸೂಕ್ಷ್ಮ ವಿಚಾರಗಳೇ ಈ ದೈವಾರಾಧನೆಯಲ್ಲಿ ತುಂಬಿದೆ. ನಾನು ನೇರವಾಗಿ ಪ್ರತಿಕ್ರಿಯೆಗಳನ್ನು ತೆಗೆದುಕೊಳ್ಳಬೇಕು. ನಿಮಿಷ್ ರಾಜ್ ಅವರು ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಲೈವಲ್ಲಿ ಭಾಗವಹಿಸಿದರು, ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಇವತ್ತು ಬಹಳಷ್ಟು ಈ ಚರ್ಚೆ ಅನ್ನುವಂಥದ್ದು ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ಬೋದು ಅನ್ನುವಂಥ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಒಂದಷ್ಟು ತುಳುವ ಚಿಂತನೆಗಳು, ತುಳುವ ಸಂಸ್ಕೃತಿ ಅಥವಾ ದೈವಾರಾಧನೆ ಇರ್ಬೋದು, ಭೂತಾರಾಧನೆ, ಎಲ್ಲ ವಿಚಾರಗಳ ಬಗ್ಗೆ ತಿಳುವಳಿಕೆ ಉಳ್ಳಂಥ ಒಬ್ಬರು ನಮ್ಮ ಜೊತೆಗಿದ್ದಾರೆ, ತಮ್ಮಣ್ಣ ಶೆಟ್ಟಿ ಅವರು. ಮೊದಲ ಪ್ರತಿಕ್ರಿಯೆ ಸರ್. ದೈವಾರಾಧನೆ ಆಗಲಿ ದೇವತಾರಾಧನೆ ಆಗಲಿ ಇದು ಒಂದು ಮನುಷ್ಯನ ಮಾನಸಿಕ ಸಂತೃಪ್ತಿಗೋ ಅಲ್ಲ ಒಂದು ತೃಪ್ತಿಗೋ ಒಂದು ಶಿಸ್ತಿಗೋ ಇರುವಂಥ ವಿಚಾರ. ಅದಕ್ಕಾಗಿ ನಾವು ದೈವಾರಾಧನೆಯನ್ನು ಒಂದು ಕಠಿಣ ಕಟ್ಟುಪಾಡಿನ ನಿಯಮದೊಂದಿಗೆ ತುಳುನಾಡಿನಾದ್ಯಂತ ಇದನ್ನು ಸಂವಿಧಾನ ಅಂತ ಕರಿತೇವೆ. ದೈವಾರಾಧನೆ ಅಂತ ಹೇಳಿದರೆ ಒಂದು ಸಂವಿಧಾನ, ಅದಕ್ಕೆ ಅದರದೇ ಆದಂಥ ನಿಯಮಗಳಿದೆ. ಇಲ್ಲಿ ನೋಡಿ, ಯಾವುದೇ ಒಂದು ರೀತಿಯಲ್ಲಿ ಇಡೀ ನಮ್ಮ ತುಳುನಾಡು ಅಂತ ಹೇಳಿದರೆ ಇದು ಈ ಇಡೀ ದೈವ ಮತ್ತು ದೇವರು ಎಂಬ, ದೈವ ಮೊದಲು ಬಂದು ದೇವರು ನಂತರ ಬರುವಂಥದ್ದು, ಒಂದು ಬ್ರಹ್ಮರ ಸೃಷ್ಟಿಯಿಂದ ತಯಾರಾದಂಥ ಆದಂಥ ಎಲ್ಲ ಒಂದು ದೈವಾರಾಧನೆ ಪ್ರಾದೇಶಿಕವಾಗಿ ಎಲ್ಲ ಗ್ರಾಮಕ್ಕೂ, ಎಲ್ಲ ಬೇರೆ ಬೇರೆ ಕುಟುಂಬಕ್ಕೂ ಬೇರೆ ಬೇರೆ ಒಂದು ಆರಾಧನಾ ಪದ್ಧತಿ, ರೀತಿ, ನಿಯಮ, ರಿವಾಜುಗಳಿರುವಂಥ ಒಂದು ಬಹುತ್ವದಿಂದ ಕೂಡಿದ ಏಕತೆಯ ಒಂದು ವಿಶೇಷವಾದಂಥ ಸಂಸ್ಕೃತಿ ಅದು ದೈವಾರಾಧನೆ.
ಬಹುಶಃ ಇದನ್ನ ನಮ್ಮ ಹಿರಿಯರೆಲ್ಲರೂ ಯಾವ ರೀತಿ ಮಾಡ್ತಿದ್ರು, ಇದರಲ್ಲಿ ಒಂದು ಇದನ್ನ ಒಂದು ಕುಟುಂಬವನ್ನ ಒಟ್ಟು ಮಾಡಲಿಕ್ಕೆ, ಗ್ರಾಮವನ್ನ ಒಟ್ಟು ಮಾಡಲಿಕ್ಕೆ, ಮನಸ್ಸುಗಳನ್ನ ಒಟ್ಟು ಮಾಡ್ಲಿಕ್ಕೋಸ್ಕರ ಇರುವಂಥದ್ದು ದೈವಾರಾಧನೆ. ಇದು ದೈವಾರಾಧನೆ. ಇದನ್ನ ನಾವು ನೋಡಿ, ನಾವು ಅನೇಕ ಕಡೆ ದೈವಾರಾಧನೆ ಅಂತ ಹೇಳಿದ್ರೆ ಅದೊಂದು ಮಾಂತ್ರಿಕ ಶಕ್ತಿ ಅಲ್ಲ, ಅದೊಂದು ಕಾರಣಿಕ ಶಕ್ತಿ. ಅದರಲ್ಲಿ ಬಣ್ಣ ಇದೆ, ಅನ್ನ ಇದೆ, ಆಹಾರ ಇದೆ, ವೇಷಭೂಷಣ ಇದೆ, ನಡೆ ನುಡಿ ಇದೆ, ಆಚರಣೆ, ವಿಚಾರಣೆ, ಇಂಥ ಅನೇಕ ವಿಚಾರಗಳು ತುಂಬಿದಂಥ ಒಂದು ದೈವಾರಾಧನೆ. ಇವತ್ತು ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ತಿದ್ದೇವೆ, ಇದನ್ನ ರೀತಿ ದೈವಾರಾಧನೆಗೆ ದೇವತಾರಾಧನೆ ಇದರ ಯಾವ ರೀತಿಯ ಮಾಫಿಯಾಗಳು ಉಟ್ಕೊಂಡಿದೆ, ಯಾವ ರೀತಿ ಜನರನ್ನು ಮೋಸ ಮಾಡ್ತಿದ್ದಾರೆ. ಇದರಲ್ಲಿ ಬಲಿಯಾಗುವಂಥದ್ದು ಎರಡೇ ವರ್ಗ. ಸರಿಯಾಗಿ ನೋಡ್ಕೊಳ್ಳಿ. ಒಂದು ವಿದ್ಯಾವಂತರು, ಅತಿ ವಿದ್ಯಾವಂತರು, ಇನ್ನೊಂದು ತೀರಾ ತೊಂದರೆಗೊಳಗೋದವರು. ಈ ಎರಡು ಇದಕ್ಕೆ ಸಿಲ್ಕೊಂಡಿದ್ದಾರೆ. ತಮ್ಮಣ್ಣ ಅವರೇ, ನಿಮ್ಮ ಹತ್ರ ಮಾತಾಡ್ತೀನಿ. ಒಂದು ಕರೆ ಇದೆ ನೇರವಾಗಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ನನ್ನ ಹೆಸರು ಸತೀಶ್ ಅಂತೇಳಿ. ಓಕೆ. ದೈವ ನಂಬಿಕೆ ದಂಧೆ. ಓಕೆ. ನೋಡಿ, ಈಗ ಧರ್ಮಸ್ಥಳ ನೋಡ್ಬೇಕಾದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನೇ ನೋಡ್ಬೇಕಲ್ವಾ? ಹೌದು. ದೈವಗಳ ಮೂಲ ಸ್ಥಾನ ಎಲ್ಲಿದೆ? ಯಾರೇ ಬೇಕಾದ್ರೂ ನಂಬಿ ಅದ ಮೂಲ ಸ್ಥಾನಕ್ಕೆ ಹೋಗಿಯೇ ನಂಬಬೇಕು, ನನ್ನ ಪ್ರಕಾರ, ನನ್ನ ಅಭಿಪ್ರಾಯದ ಪ್ರಕಾರ. ಓಕೆ. ತುಳುನಾಡಿನಲ್ಲಿ ನಾವು ಎಲ್ಲೂ ಬೇಕಾದ್ರೂ ದೈವಾರಾಧನೆಯನ್ನು ಮಾಡ್ಬೋದು ಅಲ್ವಾ? ನಮಗೆ ದೈವ ಮೊದಲು, ದೇವರು ನೆಕ್ಸ್ಟ್. ಓಕೆ. ಇದಕ್ಕೆ ನಾನು ಹೇಳ್ತಿರುವುದಷ್ಟೇ. ತುಳು ಇದ್ದಂತರಾದ ಇವರು ಇದ್ದಾರೆ, ತಮ್ಮಣ್ಣ ಶೆಟ್ಟರು ಇದ್ದಾರೆ, ಮನೀಶ್ ರಾಜ್ ಅವರು ಪ್ರತಿಭಟನೆ ಮಾಡಿದ್ದವರು ಇದ್ದಾರೆ. ಅದಕ್ಕೆ ನೋಡಿ, ನಾನು ಒಂದು ಹೇಳ್ತೇನೆ, ಒಂದು ಸಣ್ಣ ವಿಷಯ ಹೇಳ್ತೇನೆ. ನನ್ನ ಮನೆಯಲ್ಲಿ ಕಾಂತಾರ ಸಿನಿಮಾ ಬರೋ ಮುಂಚೆ ನಮ್ಮ ಮನೆಯಲ್ಲಿ ಯಕ್ಷಗಾನ ಆಗಿದೆ, ಮತ್ತೆ ಇದು ಆಗಿದೆ, ಯಾವ್ದು ಕೋಲ ಸಹ ಆಗಿದೆ. ಕೋಲ ಆಗುವಾಗ ನಾನು ಪ್ರಶ್ನೆ ಕೇಳಿದ್ದೆ ನಮ್ಮ ಮನೆಯವರ ಹತ್ರ, ನಿಮ್ಗೆ ಪಂಡ್ರಿ ದೈವದ ಕಥೆ ಯಾವಾಗ ಗೊತ್ತಾಗಿದ್ದು ಅಂತೇಳಿ. ಇದು ನನ್ನ ಮನೆ ವಾಸ್ತವ ಪರಿಸ್ಥಿತಿ ಹೇಳೋದು. ಅವಾಗ ಹೇಳಿದ್ದು ನಮ್ಗೆ ಕಾಂತಾರ ಸಿನಿಮಾ ಬಂದ ನಂತರ ಅಂತೇಳಿ. ಇದಕ್ಕೆ ಏನ್ ಮಾಡ್ಬೇಕು ಹೇಳಿ? ಇದು ನನ್ನ ಮನೆ ವಾಸ್ತವ ಅಲ್ವಾ? ಹಾಗಾಗಿ ನಾನು ಹೇಳೋದಿಷ್ಟೇ, ದೈವಾರಾಧನೆ ನಮ್ಗೆ ತುಳುನಾಡಿನವರು, ನಾವು ಮೊದಲು ನಮ್ಮದೇ ದೈವವನ್ನೇ, ಗೊತ್ತಾಯ್ತಾ? ಅದು ನಮ್ಗೆ ಯಾರು ಎತ್ತಿಕೊಟ್ಟ ಬಂದದಂತ ಅಲ್ಲ, ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಂತ ಸಂಸ್ಕೃತಿಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಎಲ್ಲಿ ಎಷ್ಟು ಪಾಲನೆ ಮಾಡ್ತಿದ್ದೇವೆ? ಸಿನಿಮಾದಲ್ಲೂ ತೋರಿಸ್ತಾ ಇದ್ದೇವೆ. ಈಗ ಮದೀಪ ಅನ್ನೋದು ತುಳು ಸಿನಿಮಾ ಒಂದು ಬಂತು, ಆವಾಗ ಏನಾಯ್ತು? ಇವಾಗ ಒಂದೊಂದು ನಮ್ಮನೆಯ ಒಂದೊಂದು ರೀತಿಯ ಪ್ರಶ್ನೆ ಎತ್ತುತ್ತಿದ್ದಾರೆ. ಸತೀಶ್ ಅವರೇ, ಪ್ರಶ್ನೆ ಮಾಡ್ತಾರೆ. ಸತೀಶ್ ಅವರೇ, ಏನು ಉತ್ತರ ಕೊಡ್ತೀರಿ ನೀವು? ಓಕೆ ಸತೀಶ್ ಅವರೇ, ನಿಮ್ಮ ಒಂದು ವಿಚಾರ ಏನಂದ್ರೆ ಮೂಲದಲ್ಲಿಯೇ ದೈವಗಳನ್ನ ನಂಬಬೇಕು, ಬೇರೆ ಕಡೆಗಳಲ್ಲಿ ನಂಬುವುದಲ್ಲ. ಮಾಡಿ ತಮ್ಮಣ್ಣ ಶೆಟ್ಟರಿಗೆ ಹೋರಾಟ ಮಾಡುವಂತ ಎದೆಗಾರಿಕೆ ಇದೆ, ಇವರು ಕೂತವರ ಗಣ್ಯ ವ್ಯಕ್ತಿಗಳ ಇದೆ, ಅಲ್ಲ ಮಾಡಬೇಕು. ಎಲ್ಲಿ ಮಾಡ್ತಾರೆ ಹೊರಗಿನವರು ನಂಬೋದು ನಾನು ತಪ್ಪು ಅಂತ ಹೇಳುದಿಲ್ಲ, ಮಾಡ್ಲಿ. ಆದ್ರೆ ಅದನ್ನು ಇಲ್ಲಿಯೇ ಬಂದು ಮಾಡ್ಬೇಕು. ಇದು ಏನು ಒಂದು ಕೆಲವರಿಗೆ ದೈವಾರಾಧನೆಯ ಬಗ್ಗೆ ಗೊತ್ತಿಲ್ಲ. ಧನ್ಯವಾದ, ಚರ್ಚೆ ನೋಡ್ತಾ ಇರಿ. ಧನ್ಯವಾದ ಸರ್. ಎಸ್ ರೈಟ್, ಧನ್ಯವಾದ ಸತೀಶ್ ಅವರೇ ತಮ್ಮ ಪ್ರತಿಕ್ರಿಯೆಗಾಗಿ. ಅವ್ರು ಹೇಳುವಂಥದ್ದು ಮೂಲದಲ್ಲಿಯೇ ನಂಬಬೇಕು ದೈವಗಳನ್ನ, ಅವ್ರು ಇಲ್ಲೇ ಬಂದು ನಂಬಬೇಕನ್ನುವಂಥದ್ದು. ಅಲ್ಲ ನೋಡಿ, ಅದು ನಮ್ ಭಾರಿ ದೊಡ್ಡ ದುರಂತ ಅಂದ್ರೆ ಸಿನಿಮಾಗಳು ಅಂತ್ಯ ದೈವಾರಾಧನೆಗೆ ಸಂಬಂಧಪಟ್ಟ ಹಲವು ಬಂದಿತ್ತು. ನಾವು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನೋಡಿ, ನಮ್ಮ ದುರಂತ ಅಂತ ಹೇಳಿದ್ರೆ ಕಾಂತಾರ ಸಿನಿಮಾ ಬಂದ ನಂತರ ನಾವು ದೈವವನ್ನು ನಂಬಬೇಕು ಅಂತ ಆದದ್ದು ನಮ್ದು ಭಾರಿ ದೊಡ್ಡ ದುರಂತ. ಆಗ್ಲೇ ಬಾರ್ದಿತ್ತು. ಅದನ್ನು ಸಹ ವ್ಯಕ್ತಪಡಿಸ್ತಾರಲ್ಲ, ಅದು ನನಗೆ ಈಗ ನನಗೆ ಕುಟುಂಬ ನೋಡಬೇಕು, ಮೂಲ ನೋಡಬೇಕು, ಸಿನಿಮಾಗಳು ತುಂಬಾ ಬರ್ತಾ ಇದೆ. ಸಿನಿಮಾವಾಗಿ ನೋಡ್ಬೇಕು ವಿನ ಸಿನಿಮಾವನ್ನ ನಾವು ದೈವಾರಾಧನೆ ಮಾಡಲೇಬಾರದು. ಹಾಗಾಗಿ ಒಂದು ವೇಳೆ ಅದೊಂದು ಕವಿಯ ಕಲ್ಪನೆ, ಅದರಲ್ಲಿ ಸಿನಿಮಾವನ್ನು ಬರೇ ಒಂದು ಆವೇಶಗಳು ನೋಡಿದಲ್ಲ, ಅದರಲ್ಲಿ ಬೇರೆ ಬೇರೆ ಚಿಂತನೆಗಳು, ಅದರಲ್ಲಿ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಒಬ್ಬ ಒಳ್ಳೆ ತಾಂತ್ರಿಕತೆ ಇದೆ, ಒಬ್ಬ ಒಳ್ಳೆ ಹಾಸ್ಯ ಇತ್ತು, ಅದರಲ್ಲಿ ಒಳ್ಳೆ ಬೇರೆ ಬೇರೆ ಇತ್ತು. ಅದು ಈಗ ನಮ್ಮ ಪರಿಸ್ಥಿತಿ, ಸಿನಿಮಾ ಬಂದು ಹೋಯ್ತು ಬರ್ತದೆ, ಈಗ ಅದಲ್ಲ. ಇದನ್ನ ನೋಡಿ ನಾವು ಮಾಡುವಂತ ವಿಕೃತ ಒಂದು, ಇದನ್ನ ನೋಡಿ ಕಲಿಯುವಂತ ಒಳ್ಳೆ ವಿಚಾರಗಳು ಅಲ್ಲಿ ಇದೆ. ಯಾಕೆ ಇಲ್ವಾ? ಬಟ್ ಈಗ ದೈವವನ್ನು ನಂಬುದು ಒಂದೇ ಕೆಲಸ ಅಲ್ಲ. ದೈವಗಳು ಏನ್ ಹೇಳ್ತಾರೆ? ದೇವರನ್ನು ನಂಬುಯ ನಂಬದಿರು, ದೇವರು ನಿನ್ನನ್ನು ನಂಬುವಂತಿರಲಿ ಅಂತ. ನಾವು ದೈವವನ್ನು ನಂಬುದಲ್ಲ, ದೈವ ನಮ್ಮನ್ನು ನಂಬುವಂತ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು?
ಅದರ ರೀತಿ ನೀತಿ ಸಂಪ್ರದಾಯ ವಿಚಾರ ಹಿರಿಯರು ಕಿರಿಯರು ಭಾವನೆಗಳು ಇದೆಲ್ಲವನ್ನು ನಂಬಿದಾಗ ಮಾತ್ರ ಆರಾಧನೆ. ಸತ್ಯ ಸತ್ಯ. ನಿಮಿಷ ಅವ್ರ ಹತ್ರ ಮಾತಾಡಬೇಕು. ಕಳೆದ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ರಿ ಸರ್. ಈ ಒಂದು ಬೆಳವಣಿಗೆಗಳನ್ನು ನೋಡುವಾಗ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ತುಳುವರಿಂದ ಒಂದು ರೀತಿಯ ಆಕ್ರೋಶ ವ್ಯಕ್ತವಾಗಿದೆ ಅನ್ನುವಂಥದ್ದು, ಗೊಂದಲಗಳಿದೆ ತುಳುವರಲ್ಲಿ, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಆಕ್ರೋಶ ಅನ್ನುವಂಥದ್ದು ವ್ಯಕ್ತವಾಗಿದೆ. ಮೈಸೂರು ಭಾಗ ಆಗಲಿ, ಬೇರೆ ಬೇರೆ ಬೆಂಗಳೂರು ಅಲ್ಲದೆ ಬೇರೆ ಬೇರೆ ಭಾಗಗಳೇ ಅದರ ಪಟ್ಟಿಯನ್ನೇ ಸಿದ್ಧ ಮಾಡ್ಕೊಂಡಿದ್ದಾರೆ ಒಂದಷ್ಟು ಯುವಕರ ತಂಡ. ಸೊ ಬೆಳವಣಿಗೆಗಳನ್ನು ನೋಡಿದ್ರೆ ಏನು ಅನ್ನಿಸ್ತದೆ ತಮಗೆ ಅಂತ? ನಾನು ಹೇಳೋದು ಲೈಕ್ ಈಗ ಅಜ್ಜನನ್ನು ಮೈಸೂರಿಗೆ ತಂದು ನಂಬಬೇಕು ಅಂತ ಅಲ್ಲ. ಬೆಳಿಗ್ಗೆ ದಯಾನಂದ್ ಸರ್ ಹೇಳಿದ್ದಾರೆ, ನಿನ್ನೆ ಒಂದು ಚಾನಲ್ ಅಲ್ಲಿ ವಾಹಿನಿ ಮೂಲಕ ಹೇಳಿದ್ದಾರೆ, ನಂಬಿಕೆ ಇರಲಿ, ಭಕ್ತಿ ಇರಲಿ, ನಾವು ನಿಮ್ಮ ವಿರುದ್ಧ ನಿಲ್ತಿಲ್ಲ, ಯಾರು ನಂಬಬೇಡಿ, ನಮ್ಮ ತುಳುನಾಡಿನ ದೈವಗಳನ್ನು ನಂಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ನೀವು ನಂಬಿ ನಿಮ್ಮ ಮನೆಯಲ್ಲಿ ನಿಮ್ಮ ಇದರಲ್ಲಿ ಅಜ್ಜನನ್ನು ಪ್ರಾರ್ಥನೆ ಮಾಡಿ. ಅಜ್ಜ ಯಾವತ್ತು ನಿಮಗೆ ಒಳ್ಳೆ ಕಡೆ ಇದ್ರೆ ನೆನ್ನೆ ನೆನೀತಾರೆ. ಹಾಗಂತ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಿಮ್ಮ ಇದ್ರ ತಕ್ಕಂಗೆ ನೀವು ಅಜ್ಜನನ್ನು ಕಟ್ಟಿ ನಿಮ್ಮ ಜಾಗದಲ್ಲಿ ನೀವು ಅದನ್ನ ದಂಧೆ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಅದ್ರ ವಿರುದ್ಧ ನಾನು ವಿರೋಧಿಸ್ತೀನಿ ಅಂತ ನಾನು ನಿಂತಿರೋದು. ನೀವು ದೈವಗಳ ಹೆಸರು ಹೇಳ್ಕೊಂಡು ನೀವು ನಮ್ಮ ಜನಕ್ಕೆ, ನಿಮ್ಮ ಪ್ರಕಾರ ಮೈಸೂರಿನಲ್ಲಿ ಆಗ್ತಿರೋದು ದಂಧೆ ಅಂತ? ಮೈಸೂರಲ್ಲ, ಎಲ್ಲ ಕಡೆ ಆಗ್ತಿರೋದು ದಂಧೆನೆ ಅದು. ಈಗ ಎಲ್ಲೆಲ್ಲಿ ಸ್ಥಾಪನೆ ಆಗಿದೆ ಅಜ್ಜಂದ ಕಟ್ಟೆ ಎಲ್ಲ ಕಡೆ ಆಗ್ತಿರೋದು ದಂಧೆನೆ. ಇವ್ರು ಹೇಳ್ತಾರಲ್ಲ ನಾವು ಕಾಸು ತಗೊಳಲ್ಲ ಅದು ತಗೊಳಲ್ಲ ಅಂತ, ಉಂಡಿ ಯಾಕೆ ಇಡ್ತಾರೆ ಅಲ್ವಾ? ದುಡ್ಡೇ ಬೇಡ ನಮ್ಗೆ ಅಂತ. ಮೈಸೂರಲ್ಲಿ ನಾನು ನಿನ್ನೆ ನೋಡಿದೆ ಒಂದು ವಾಹಿನಿಯಲ್ಲಿ, ಅವ್ರು ಹೇಳ್ತಾರೆ, ಯಾರು ದೇವಸ್ಥಾನದ ಯಾರೋ ಇದಾರಲ್ಲ, ಅವ್ರು ಹೇಳ್ತಾರೆ ನಾವು ₹1 ತಗೊಳ್ಳಲ್ಲ, ನಮ್ಗೇನು ದುಡ್ಡೇ ಬೇಡ ಹಂಗೆ ಹಿಂಗೆ ಅಂತ. ನಾನು ಈಗಲೂ ಚಾಲೆಂಜ್ ಆಗ್ತೀನಿ ಅವ್ರಿಗೆ, ಆ ಜಾಗ ಬಿಟ್ಟು ಹೋಗಕ್ಕೆ ಹೇಳಿ. ಅವ್ರು ಹಂಗಿದ್ರೆ ಆ ಜಾಗ ಖಾಲಿ ಮಾಡಕ್ಕೆ ಹೇಳಿ. ಹಾಗಲ್ಲ, ಅದು ಹಿಂದೆ ಉದ್ದೇಶನೇ ಬೇರೆ ಇದೆ. ಗೊತ್ತಿದೆ ಏನು ಉದ್ದೇಶ? ನನಗೆ ಗೊತ್ತಿದೆ, ನಾನು ಎಲ್ಲದರಲ್ಲೂ ಸ್ಟೇಟ್ಮೆಂಟ್, ಆ ಜಾಗಕ್ಕೋಸ್ಕರನೇ ಅವ್ರು ಮಾಡ್ತಾ ಇರೋದು. ಆ ಜಾಗಕ್ಕೋಸ್ಕರನೇ ಅವ್ರು ಆ ಜಾಗ ಬಂದು ಉಡುಪಿ ರಾಧಾಕೃಷ್ಣ ಅಂತ ಒಬ್ರಿದ್ದಾರೆ ಆಯ್ತಾ. ಆ ಜಾಗ 35 ವರ್ಷದ ಹಿಂದೆನೆ ಅವ್ರನ್ನ ಅದು ಖರೀದಿ ಮಾಡಿದ್ದಾರೆ. ಯಾರೋ ಉಡುಪಿ ರಾಧಾಕೃಷ್ಣ ಅಂತ ಇದಲ್ಲ, ಅವರು ಅದನ್ನ ಖರೀದಿ ಮಾಡಿದ್ದಾರೆ. ಆ ಜಾಗದಲ್ಲಿ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೇಸ್ ಇದೆ, ಕೇಸ್ ನಡೀತಾ ಇದೆ. ಓಕೆನಾ? ಆ ಜಾಗನ ಇವ್ರ ತಾತ ಅವರಿಗೆ ಸೇಲ್ ಮಾಡಿದ್ದಾರೆ. ಯಾರು ತೇಜಕುಮಾರ್ ಅಂತ ಇದಾರಲ್ಲ, ಅವಾಗ್ಲೇನೆ ಸೇಲ್ ಮಾಡಿದ್ದಾರೆ. ಇವ್ರ ಹತ್ರ ಏನು ಆಸ್ತಿ ಇಲ್ಲ ಅಂದ್ಬಿಟ್ಟು ಇವ್ರೇನ್ ಮಾಡಿದಾರೆ, ಆ ಜಾಗಕ್ಕೆ ಹೋಗಿ ನೆಲೆ ಆಗಿರೋದು. ಈ ಅಜ್ಜನ ಒಂದು ಗುಡಿ ಇಟ್ರೆ, ಒಂದು ದೇವಸ್ಥಾನ ಬಂದ್ರೆ ಇಲ್ಲಿ ಯಾರು ಏನು ಮಾಡ್ಕೊಳಕ್ ಆಗಲ್ಲ, ಕೋರ್ಟ್ ಆಗ್ಲಿ ಕಾನೂನಾಗ್ಲಿ ಏನು ಬರಲ್ಲ ಅಂತ ಇವ್ರದೊಂದು ಪ್ಲಾನ್ ಅದು. ಈಗ ನಾನು ಹೇಳೋದಷ್ಟೇ, ಇವ್ರು ಹಿಂಗೆಲ್ಲ ಮಾತಾಡ್ತಾ ಇದಾರಲ್ಲ, ಹೋಗ್ಲಿ ಮೂಡ್ ಆಫೀಸಲ್ಲಿ ಮೈಸೂರಲ್ಲಿ ಕಾರ್ಪೊರೇಷನ್ ಅಂತ ಇದೆ ಅಲ್ಲ, ಮೂಡ್ ಆಫೀಸ್ ಅಂತ ಇದೆ ಅಲ್ಲ, ಅಲ್ಲಿ ಡಾಕ್ಯುಮೆಂಟ್ಸ್ ತೆಗಿಸ್ಲಿ, ಯಾರ ಹೆಸರಲ್ಲಿದೆ ಸರ್ವೆ ನಂಬರ್ ತೆಗಿಸ್ಲಿ, ಇದ್ರ ಬಗ್ಗೆ ತಪಾಸಣೆ ಮಾಡಲಿ. ತಮ್ಮನ ಶೆಟ್ರೆ, ತಮ್ಮಲ್ಲಿ ಕೇಳಬೇಕು ಒಂದು ವಿಚಾರ, ಇಲ್ಲಿ ದೊಡ್ಡ ವಿಚಾರ ಆಗ್ತಾ ಇರುವಂಥದ್ದು, ಇದು ಮೈಸೂರು ಜಾಗದ ವಿಚಾರಕ್ಕೋಸ್ಕರ ಅವ್ರು ಮಾಡಿದಾರ, ಅದು ಬೇರೆ ವಿಚಾರ. ಇನ್ನು ಬೆಂಗಳೂರಿನಲ್ಲಿ ನಾವು ಸತ್ಯದಲ್ಲಿ ನಂಬ್ತೀವಿ ಅಂತ ಮಾಡಿದ್ದಾರೆ, ಬೇರೆ ವಿಚಾರ. ಆದರೆ ತುಳುವರಲ್ಲೂ ಕೂಡ ಒಂದು ವಿಚಾರ ಗೊಂದಲ ಇದೆ. ತುಳುನಾಡಿನ ದೈವಗಳು, ತುಳುನಾಡಿನ ಆ ಒಂದು ಮಿತಿ ಅಂತ ಇದೆ, ಆ ಒಂದು ಭೂಭಾಗ ಅಂತ ಇದೆ, ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾವ ಅಂತ ಅದೊಂದು ದೊಡ್ಡ ಪ್ರಶ್ನೆ ಇರುವಂಥದ್ದು. ಏನಿದೆ ಇದಕ್ಕೆ ಉತ್ತರ ಅಂತ? ಈಗ ನೋಡಿ, ಈಗ ಸ್ವಲ್ಪ ಈಗ ಅಲ್ಲಿ ಏನು ನಡೀತಾ ಇದೆ, ಈ ದಂಧೆಗಳು ಅಂತ ನಾವು ಏನು ಇವತ್ತು ಹೇಳ್ತಾ ಇದ್ದೇವಾ, ಅದಕ್ಕೆ ಮುಂಚೆ ನಾವು ಇಲ್ಲಿ ಬರಬೇಕಾಗುತ್ತೆ. ತುಳುವನಾಡಿನಲ್ಲಿ ದೈವಾರಾಧನೆಗೆ ಒಂದೊಂದು ವ್ಯವಸ್ಥೆಗಳಿದೆ. ನಾನು ಹಾಗೆ ಹೇಳಿದಾಗೆ ಕುಟುಂಬ ಪದ್ಧತಿ, ಗ್ರಾಮ ಪದ್ಧತಿ ಮತ್ತು ಸ್ಥಳದಂತೆ. ಈ ಕೊರಗಜ್ಜ ಅಲ್ಲ, ಗುಲಿಗ, ಇಂಥ ದೈವಗಳೆಲ್ಲ, ಈಗ ಉದಾಹರಣೆಗೆ ಇಲ್ಲಿ ಕುತ್ತಾರಿನಲ್ಲಿ ಕೊರಗಜ್ಜ ಇದ್ರು, ಆ ಕೊರಗಜ್ಜ ಅಲ್ಲಿಯ ಪಂಜಂದಾಯ ಎಂಬ ಗ್ರಾಮ ದೈವದ ಒಂದು ಆ ಒಪ್ಪಂದದ ಮೇರೆಗೆ, ಅವರ ಅನುಮತಿಯ ಮೇರೆಗೆ ಅಲ್ಲಿ ನೆಲೆಯಾಗುವುದು. ಆ ನೆಲೆಯಾದಾಗಲೂ ಅವರಿಗೊಂದು ಮಾತು ಕೊಡ್ತದೆ, ಏಳು ಕಲ್ಲು ಏಳು ವರ್ಗ ಇರೆಗೆ ನಿಕ್ಕೆ ಕಾಡಿಡು ಮೆಚ್ಚಿ ಊರುಡು ಮೆಚ್ಚಿ ತುಂಡು ರಾಜ್ಯ ನಿಕ್ ಅಂತ ಒಂದು ಕಟ್ಟುಪಾಡಿದೆ. ಆ ಈಗ ನಾವೆಲ್ಲರೂ ತಿಳ್ಕೊಳ್ಳೋದು ಇದು ಕೊರಗಜ್ಜನ ಕಾರ್ಣಿಕದಲ್ಲಿ ಆಗ್ತದೆ ಇದೆಲ್ಲವೂ ಅಂತ. ಇದರ ಹಿಂದುಗಡೆ ಪನೋಲಿಬೈಲು ಕಲ್ಲುಟ್ಟಿ ಇರ್ಬೋದು, ಕೊರಗಜ್ಜನ ಕಟ್ಟೆ ಇಲ್ಲಿ ಕುತ್ತಾರ್ ಇರ್ಬೋದು, ಅನೇಕ ಕಡೆಗಳಲ್ಲಿ ಈ ಕಾರ್ಣಿಕವನ್ನು ಮೆರೆಯಬೇಕಿದ್ರೆ ಅದರ ಹಿಂದುಗಡೆ ದೊಡ್ಡ ದೈವಶಕ್ತಿಗಳಿದೆ. ಈಗ ಪನೋಲಿ ಬೈಲಲ್ಲಿ ಕಲ್ಲುಟ್ಟಿಯ ಹಿಂದುಗಡೆ ಅಲ್ಲಿಯ ಉಲ್ಲಾಲ್ತಿ ಎಂಬ ಬೇರೆ 4-5 ತಾಯಿ ಅಂತ ಬೇರೆ ಶಕ್ತಿಗಳಿವೆ. ಅದೆಲ್ಲವೂ ಅಲ್ಲಿ ಜಾಗ ಕೊಟ್ಟು ಅದಕ್ಕೆ ಶಕ್ತಿ ಕೊಟ್ಟದ್ದು. ಇದು ಸಹ ಹಾಗೆ ಇಲ್ಲಿ ಇರಬೇಕಿದ್ರೆ ಇಲ್ಲಿ ಪಂಜಂದಾಯ ಎಂಬಂಥ ಒಂದು ದೊಡ್ಡ ಕಾರ್ಣಿಕ ಶಕ್ತಿ, ಗ್ರಾಮ ಶಕ್ತಿ. ಆ ಶಕ್ತಿಯಿಂದಾಗಿ ಆ ದೈವ ಆ ಥರ ಅಲ್ಲಿ ಆಕರ್ಷಣೆ ಮತ್ತು ಅದರ ಬೇಕಾದಾಗ ಕೆಲಸಗಳಾಗುವಂಥದ್ದು. ಹಾಗಂತ ಇಲ್ಲಿ ಕೊರಗಜ್ಜ ಎಂಬುದು ಒಂದು ಕಾರ್ಣಿಕ ಇಲ್ಲದ ಶಕ್ತಿ ಅಲ್ಲ, ಅದು ಒಂದು ಕಾರ್ಣಿಕ ಶಕ್ತಿ. ಆದರೆ ಅದನ್ನು ಯಾವ ರೀತಿ ನಂಬಬೇಕಿತ್ತು? ಈಗ ಆದಿಯಲ್ಲಿ ಕುತ್ತಾರಿನಲ್ಲಿ ನೋಡಿದ್ರು ಅಲ್ಲಿ ಕಟ್ಟೆಗಳು ಎಂಬ ಇದೇ ಇಲ್ಲ, ಒಂದು ಚಿಕ್ಕ ಕಲ್ಲಿದೆ. ಆ ಕಲ್ಲಿಗೆ ಇವತ್ತಿಗೂ ನಾವು ಬಗ್ಗಿ ಇಟ್ಟು ಹೋಗುದು. ಮುಂಚಿನ ಕಾಲದಲ್ಲಿ ಹೇಗೆ ಅಂತೇಳಿ ದೊಡ್ಡ ಮರದ ಬುಡದಲ್ಲಿ ಇರುವಂಥದ್ದು. ಕೆಲವು ಕಡೆಗಳಲ್ಲಿ ನಂಬಿಕೆ ಇದೆ, ಎಲ್ಲಿ ನಂಬಿಕೆ ನೀವು ಒಂದು ತಡಪೆಯಲ್ಲಿ ಅಗೆಲಿಟ್ಟು ನಂಬಿದರೆ ಅಲ್ಲಿ ಕೊರಗಜ್ಜನ ಆರಾಧನೆ ಮಾಡಲಿಕ್ಕೆ. ಕೊರಗಜ್ಜ ಅಂತ ಹೇಳಿದರೆ ಇಷ್ಟು ದೊಡ್ಡ ವೈಭವೀಕರಣವಾದಂಥ ವಿಚಾರ. ಇದಕ್ಕೆ ಈಗ ನೋಡಿ, ಈ ಮೂರ್ತಿಯ ಕಲ್ಪನೆಯನ್ನು ಕೊಟ್ಟದ್ದು ಯಾರು?
ಇದಕ್ಕೆ ಗರ್ಭಗುಡಿಯ ಕಲ್ಪನೆಯನ್ನು ಕೊಟ್ಟದ್ಯಾರು? ಇದಕ್ಕೆ ಅಭಿಷೇಕದ ಕಲ್ಪನೆ ಕೊಟ್ಟದ್ಯಾರು? ಇದಕ್ಕೆ ಪ್ರತಿಷ್ಠೆಯನ್ನು ಕಲಿಸಿಕೊಟ್ಟದ್ಯಾರು? ಅಲ್ಲಿ ನೂಲು ಕಟ್ಟಬೇಕಂತ ಕಲಿಸಿಕೊಟ್ಟದ್ಯಾರು? ಅಲ್ಲಿ ತೆಂಗಿನಕಾಯಿ ಹೊಡಿಬೇಕಂತ ಕಲಿಸಿಕೊಟ್ಟದ್ಯಾರು? ಅಲ್ಲಿ ಲಿಂಬೆಕಾಯಿ ಕೊಡಬೇಕಂತ ಕಲಿಸಿಕೊಟ್ಟದ್ಯಾರು? ಕೊರಗತನ್ಯ ಹಾಗಾದರೆ ಮಾಂತ್ರಿಕ ಶಕ್ತಿಯ? ನಾನು ಹೇಳುವಂಥದ್ದು ಇದು ಎಲ್ಲಿಯಾದರೂ ಇಲ್ಲಿ ನಮ್ಮ ಇಲ್ಲಿ ಉಂಟಾ? ಇದು ಇಲ್ಲಿ ಎಲ್ಲಿಯೂ ಕಾಣಲಿಕ್ಕಿಲ್ಲ. ಕೊರಗತನಿಯನನ್ನ ಒಂದು ಮರದ ಬುಡದಲ್ಲಿ ಒಂದು ಚಿಕ್ಕ ಕಲ್ಲಿನಲ್ಲಿ, ಕೊರಗತನಿಯ ಬಂಗಾರ ಪ್ರಿಯನೂ ಅಲ್ಲ, ಸಿಂಗಾರ ಪ್ರಿಯನೂ ಅಲ್ಲ. ಅದನ್ನು ಬೇರೆ ಯಾಕಂತ ಹೇಳಿದ್ರೆ ಇಡೀ ಒಂದು ಗ್ರಾಮ ಮಟ್ಟದ ವೈಭವದ ಉತ್ಸವವನ್ನು ಈ ರೀತಿಯಾಗಿ ಆರಾಧನೆ ಮಾಡಿದ್ದು ಇದು ಪಕ್ಕ ವ್ಯವಹಾರ. ಇದು ಎಲ್ಲಿಂದ ಆರಂಭ ಆಯಿತು? ಇದು ನಮಗೆ ಗೊತ್ತಿದ್ದು ನಮ್ಮ ಇಲ್ಲಿಯ ತುಳುವನಾಡಿನಲ್ಲಿ ಕಿಲೋಮೀಟರ್ಗೊಂದರಷ್ಟೇ ಅಜ್ಜನ ಕಟ್ಟೆಯನ್ನು ಕಟ್ಟಿ, ಏನಿಲ್ಲದಿದ್ದು ತುಳಸಿ ಕಟ್ಟೆ ಕಟ್ಟದಿದ್ದು ಅಜ್ಜನ ಕಟ್ಟೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅವರು. ಅಜ್ಜನ ಕಟ್ಟೆ ಕಟ್ಟುವುದು, ಡಬ್ಬಿ ಇಡುವುದು, ಮತ್ತೆ ಅದಕ್ಕೆ ಮೂರ್ತಿ ಇಡುವುದು, ಅಗೆಲ್ ಸೇವೆ ಮಾಡೋದು, ಒಂದು ಅಗೆಲಿಗೆ 250, 1000, 2000, ಕೋಲಕ್ಕೆಷ್ಟು ಇಂಥ ದಿನ ನಿಗದಿ ಮಾಡು. ಕೊರಗಜ್ಜನಿಗೆ ಎಲ್ಲಿಯೂ ಮುಂಚಿನ ಕಾಲದಲ್ಲಿ ಅರಿಕೆ ಡಬ್ಬಿ ಇಡುವ ಕ್ರಮ ಸಹ ಇಲ್ಲ. ಅದು ಅರಿಕೆ ಡಬ್ಬಿ ಇಡಬೇಕಿದ್ರೆ, ಅರಿಕೆ ಬಟ್ಟಲ್ಲಿ ಇಡಬೇಕಿದ್ರೆ ಪಂಜಂದಾಯನಿಗೆ ಇಡಲಿಕ್ಕೆ, ಆ ಗ್ರಾಮ ದೈವಕ್ಕೆ ಅದಕ್ಕೆ ಹೆಸರು ಇದೆ. ನಾನು ಅಚ್ಚಾಪಾತ್ರ ದೀವನ್ ಬಂದರೆ ಆ ಅರಿಕೆ ಬಟ್ಟಲ್ಲಿ ಇಡ್ತೇನೆ ಅಂತ. ಅರಿಕೆ ಬಟ್ಟಲ್ಲಿ ಇಡ್ಲಿಕ್ಕಿಲ್ಲ. ಅದಕ್ಕೆ ಏನು ಇಡ್ಲಿಕ್ಕಿತ್ತು? ಅದಕ್ಕೆ ನೀವು ಒಂದು ಇದರಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಸೇಂದಿ ಪಂಚಾಮೃತ ಅಂತ ಇಡುವಂಥದ್ದು. ಸರಳ ರೀತಿಯ ಆಹಾರ ಏನು? ಒಂದು ಕುಡು ಬಸಳೆ, ಅದು ನಿಮಗೆ ಕೋಳಿ ಮಾಡಲಿಕ್ಕೆ ಆಗದಿದ್ರು ಬಸಳೆ ಬಪ್ಪಂಗ ಇಂಥ ಅದರಲ್ಲಿ ತೃಪ್ತಿ ಆಗುವಂಥ ಒಂದು ಸೇರಿಗೆ ದೈವವಾಗಿದ್ದಂಥ ಇಲ್ಲಿ ಆರಾಧನಾ ಶಕ್ತಿಯನ್ನು ಈ ರೀತಿಯಾಗಿ ಬಿಂಬಿಸಿ ಏನೇನೋ ಮಾಡ್ಕೊಂಡು ಇಲ್ಲಿ ಕಲಿಸಿಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಮಟ್ಟದವಾಗಿ ಅದು ಏನು ಇಲ್ಲಿಂದ ಈ ಕ್ಷೇತ್ರ ನೀವೇನು ಕೇಳಿದಿರಿ ಇಲ್ಲಿ ಬಿಟ್ಟುವರೆಗೆ ಮಾಡ್ಬೋದಾ ಅಂತ. ಯಾವುದೇ ಕಾರಣಕ್ಕೂ ತುಳುನಾಡಿನ ದೈವಗಳನ್ನು ನೀವು ಈ ವ್ಯಾಪ್ತಿ ಬಿಟ್ಟು ತುಳುನಾಡಿನ ಘಟ್ಟದ ಬರಿ ಇರೋದು ಸಮುದ್ರದ ಬರಿ ಮುಟ್ಟ, ಕೇವಲ ಬಡವ ಇರೋದು ಸಾರಥ ಮಲ್ಲಯ ಮುಟ್ಟ ಅಂತ ಕಟ್ಟಿದೆ ಅದರಲ್ಲಿ. ಅದು ನಿಮಗೆ ಆಗುಂಬೆ ಶಿರಾಡಿ ಚಾರ್ಮಾಡಿ ಘಾಟಿಯಿಂದ ಕೆಳಗಡೆ ಅದಕ್ಕೊಂದು ವ್ಯಾಪ್ತಿ ಇದೆ. ಈ ಕಡೆ ಸಾಧಾರಣ ಚಂದ್ರಗಿರಿ ನಮ್ಮ ಈ ಥರ ಒಂದು ನಮಗೊಂದು ವಿಂಗಡನ ಅದು ಈ ಬ್ರಹ್ಮರ ಸೃಷ್ಟಿಯಲ್ಲಿ ಇಡೀ ಭೂಮಿಯ ಒಂದು ವಿಂಗಡಣೆ ಇದೆ. ಯಾಕಂತ ಹೇಳಿದ್ರೆ ಗೋಕರ್ಣದಿಂದ ಬಾರ್ಕೂರ್ ನದಿಯವರೆಗೆ ಕನ್ನಡ ರಾಜ್ಯ ಅಂತ, ಬಾರ್ಕೂರ್ ನದಿಯಿಂದ ಚಂದ್ರಗಿರಿ ನದಿಯವರೆಗೆ ತುಳು ರಾಜ್ಯ ಅಂತ, ಅಲ್ಲಿಂದ ಆಚೆ ಮತ್ತೆ ಮಲಯಾಳಿ ರಾಜ್ಯ, ಅಲ್ಲಿ ಬೇರೆ ನಾವು ಬೆಮ್ಮರಾಗೆ ಶಾಸ್ತಾವ್ ಸೃಷ್ಟಿ ಅಂತ ಎಲ್ಲ ಅಲ್ಲಿ ವಿಚಾರ ಇದೆ. ಅದು ಮತ್ತೆ ಆಗಿರುವಂಥದ್ದು. ಇಲ್ಲಿ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಜಾಗದಲ್ಲಿ ಕಲ್ಲಾಕುದಾಗಲಿ ದರ್ಶನ ಗಿರ್ಶನ ಇಂಥ ಯಾವ ಕ್ರಿಯೆಯನ್ನು ಮಾಡುವಾಗಿಲ್ಲ, ಮಾಡ್ಲಿಕ್ಕಿಲ್ಲ. ಒಂದು ನಂಬಿಕೆ, ಅಜ್ಜನೇ ಇಲ್ಲಿ ಬಂದಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಕನಸಲ್ಲಿ ಬಂದಿದ್ದಾರೆ ಅಜ್ಜ, ಹಾಗಾಗಿ ಇಂಥ ಕಲ್ಲಿನ ಇಂಥ ಜಾಗದಲ್ಲಿ ನೆಲೆ ಆಗ್ಬೇಕಂತ ಕೇಳ್ಕೊಂಡಿದ್ದಾರೆ ಅಂತ. ಏನು ಹೇಳ್ತೀರಿ? ಇಂಥ ಮಾತು ಜನ ನಂಬ್ತಾ ಇದ್ದಾರೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪ್ರಚಾರಗಳು ಸಿಗ್ತಾ ಇದೆ ಇಂಥ ಮಾತಿಗೆ ಅಂತ. ನಾನು ಇನ್ನೆಲ್ಲ ಒಂದು ಕಡೆ ಹೇಳಿದ್ದೇನೆ. ಆ ಕನಸಲ್ಲಿ ಬಂದವರಿಗೆ ಸ್ವಲ್ಪ ಇದು ನಮ್ದು ಪುನರ್ಪುಳಿ ಅಂತ ಹೇಳ್ತಾರಲ್ಲ, ಹೌದು, ಅದರೆಲ್ಲ ಸ್ವಲ್ಪ ಕಷ ಇದು ಮಾಡಿ ಚೋಲಿ ಹಾಕಿಕೊಂಡು ಬೆಳಿಗ್ಗೆ ಕುಡಿಲಿಕ್ಕೆ ಹೇಳ್ಬೇಕು ಅವರಿಗೆ. ಅದೇನೋ ಪಿತ್ತಿನ ಸಮಸ್ಯೆಯಲ್ಲೇ ಆಗುವಂಥ. ನಾವು ಇಷ್ಟು ವರ್ಷ ದೇವರನ್ನು ನಂಬ್ತೇವೆ, ದೈವವನ್ನು ನಂಬ್ತೇವೆ, ನಮಗೇನು ಕನಸುಗಳಲ್ಲಿ ಬಂದಿದೆ. ಅಕಸ್ಮಾತ್ ಕನಸು ಬಂದಲ್ಲೆಲ್ಲ ನಾವು ಇದನ್ನು ಗುಡಿ ಕಟ್ತಾನೆ ಹೋಗೋದಾ? ಇವನೇ ಕನಸಲ್ಲಿ ಅಜ್ಜ ಬಂದದ್ರಿಂದ ಬಚಾವಾಯ್ತು. ಯಾರನ್ನಾದ್ರೂ ನಮ್ಮನ್ನು ಕೊಲ್ಲಬೇಕಂತ ಬಂದರೆ ಏನು ಮಾಡ್ತಾನೆ ಅವನು? ಅಲ್ಲ, ಇನ್ನೊಬ್ಬನನ್ನು ಕೊಲ್ಲಬೇಕು ಅಂತ ಏನಾದರೂ ಕನಸು ಬಿದ್ದಿದ್ರೆ, ಅಕಸ್ಮಾತ್ ಇವನ ತಪ್ಪಿ ಈ ಕನಸಿಗೆ ತದ್ವಿರುದ್ಧವಾದ ಇನ್ನೊಂದು ಕನಸು ಬೀಳ್ತಿದ್ರೆ ಏನಾಗ್ತಿತ್ತು? ಒಂದು ಮತ್ತೆ ಕನಸು ಬಿದ್ದ ತಕ್ಷಣ ಇವನು ಆರಾಧನೆ ಮಾಡಲೇಬೇಕು ಅಂತ ಹೇಳಿದ್ರೆ ಏನು ಕತೆ? ಅವನು ಬೇರೆ ಕನಸು ಬಿಡ್ಲಿ, ಅಲ್ಲಿ ಒಂದು ಎಲ್ಲಿಯೂ ಯಾವುದೇ ಒಂದು ಅರಿಕೆ ಡಬ್ಬಿ ಏನು ಇಡದೆ ಎಲ್ಲಿ ಅದು ಸಹ ಬೇರೆ ಅಲ್ಲ, ಇಲ್ಲೇ ಆಗಲಿ ಇಟ್ಟು ಮಾಡಲಿ. ಅವನು ಕನಸು ಬಿತ್ತು ತಕ್ಷಣ ದೇವಸ್ಥಾನ ಕಟ್ಟಲಿಕ್ಕೆ ಗುಡಿ ಕಟ್ಟಲಿಕ್ಕೆ ಹೋಗೋದಾದ್ರೆ, ಇವನಿಗೆ ಕನಸು ಬಿದ್ದದ್ದು ತದ್ವಿರುದ್ಧವಾದಂಥ ಕನಸು, ನಮ್ಮನ್ನು ಕೊಲ್ಲುವಂಥ ಕನಸು ಬಿದ್ದಿದ್ರೆ ಏನು ಮಾಡೋದು? ಕೊಲ್ತಾನ ಹೋಗಿ. ಇದು ನೇರ ಕನಸು ಬಿದ್ದವರಿಗೆ ಪ್ರಶ್ನೆ. ಇದು ನೇರ ಕನಸು ಬಿದ್ದವರಿಗೆ ಇದು ಪ್ರಶ್ನೆ. ಕನಸು ಬೀಳುವುದಂತ ಹೇಳಿದ್ರೆ ಯಾರನ್ನ ಮಂಗ ಬಾಡ್ಲಿಕ್ಕೋಸ್ಕರ ಇವನು ಕನಸು ಬೀಳಬಾರ್ದು. ಕನಸು ಬೀಳಿದ್ರೆ ಅದು ಕನಸಲ್ಲಿ ಅಜ್ಜ ಆ ಆನೆಯ ರೂಪದಲ್ಲಿ ಬಂದ, ಒಂಟೆಯ ರೂಪದಲ್ಲಿ ಬಂದ, ಕತ್ತೆಯ ರೂಪದಲ್ಲಿ ಬಂದ, ಹಾವಿನ ರೂಪದಲ್ಲಿ ಬಂದ, ಇದು ಎಲ್ಲವೂ ಮೋಸ. ಯಾವುದೇ ನಿಮ್ಮ ಕನಸುಗಳನ್ನು ನಮ್ಮ ಭಾವನೆ ಮನದೊಳಗಿಟ್ಕೊಳ್ಳಿ, ಮನೆಯೊಳಗಿಟ್ಕೊಳ್ಳಿ. ಬಟ್ ಸಮಾಜವನ್ನು ಸಮಸ್ಯೆಗೊಳಪಡುವ ರೀತಿಯ ಯಾವ ಕನಸುಗಳನ್ನು ಎಲ್ಲರೂ ಧಿಕ್ಕರಿಸಲೇಬೇಕು. ಅದು ಕನಸಲ್ಲ, ಅವನ ಬದುಕಿನಲ್ಲಿ ಹಣ ಮಾಡುವ ದೊಡ್ಡ ನನಸು ಅದು. ಕನಸಲ್ಲ, ಅದು ಹಣ ಮಾಡುವಂಥ ಒಂದು ನನಸು. ಆ ವ್ಯವಸ್ಥೆಗೆ ಹೆಜ್ಜೆ ಇಟ್ಟಿದ್ದಾರೆ ಅವರು ಅಂತ ನಾನು ಕೇಳಬೇಕು. ನಿಮಿಷ ಅವರಲ್ಲಿ ಈ ಒಂದು ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀರಾ? ಇಲ್ಲಿ ದೈವಾರಾಧನೆ ಬಗ್ಗೆ ಒಂದಷ್ಟು ಚಿಂತನೆಗಳಿದೆ ಅಥವಾ ಒಂದಷ್ಟು ಆಲೋಚನೆಗಳಿರ್ಬೋದು. ಆ ಬಗೆಗಿನ ವಿಚಾರಧಾರೆಗಳನ್ನು ಒಂದಷ್ಟು ಜನರಿಗೆ ತಿಳಿಸ್ತಾ ನಿಜ ಸತ್ಯ ಮೂಲ ಏನಿದೆ
ಅದನ್ನು ತಿಳಿಸ್ತಾ ಬಂದವರು ತಮ್ಮಣ್ಣ ಶೆಟ್ಟಿ ಅವರು. ಮಾತುಗಳನ್ನು ಕೇಳ್ತಾ ಇದ್ದೀರಾ, ಏನು ಅನ್ನಿಸ್ತದೆ ಇವರ ಮಾತುಗಳು? ಈಗ ಮೈಸೂರಾಗಲಿ ಬೆಂಗಳೂರಾಗಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇರ್ಬೋದು, ನಮ್ಮ ತುಳುನಾಡಿನಲ್ಲಿ ಕೆಲವೊಂದು ಕಡೆ ಆಗ್ತಾ ಇರುವಂಥ ವಿಚಾರಗಳನ್ನು ಗಮನಿಸುವಾಗ ನಿಮಗೇನು ಅನ್ನಿಸ್ತದೆ ಸರ್? ಈಗ ಅವ್ರು ಹೇಳಿದ ಮಾತು 100ಕ್ಕೆ 100 ಸತ್ಯ. ಓಕೆ, ಕನಸಿನಲ್ಲಿ ಬರ್ತದೆ ಅಜ್ಜ ಬರ್ತಾರೆ ಅಂದ್ರೆ ಇಷ್ಟು ವರ್ಷ ಯಾಕೆ ಬರ್ಲಿಲ್ಲ ಅಜ್ಜ? ಈಗ 6 ತಿಂಗಳಿಂದ ಅಜ್ಜ ಯಾಕೆ ಬಂದ್ರು ಅವ್ರಿಗೆ ಅಲ್ವಾ? ಈ ಸ್ಥಾಪನೆ ಮಾಡ್ಬೇಕು ಅಂತ ಬಂದಾಗ ಕನಸಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದಾರಲ್ವಾ? ಹಂಗಾರೆ ನನ್ನ ಕನಸಲ್ಲಿ ನಾನು ಮಲಗಿರ್ತೀನಿ, ಬೆಳಿಗ್ಗೆ ನಾನು ಅರಮನೆಯಲ್ಲಿ ಮಲಗಿರ್ತೀನಿ, ಮೈಸೂರು ಅರಮನೆಯಲ್ಲಿ ಆಯ್ತಾ, ಕನಸಲ್ಲಿ ಮಲಗಿರ್ತೀನಿ, ನಾನು ಬೆಳಿಗ್ಗೆ ಎದ್ದು ನೋಡಿ ನಮ್ಮ ಮನೇಲೆ ಇರ್ತೀನಿ ನಾನು. ಹಂಗಂತ ನಾನು ಹೋಗಿ ನಾಳೆ ಅರಮನೆಯಲ್ಲಿ ಹೋಗಿ ಮಲ್ಕೊಳಕ್ ಆಗಲ್ಲ ಅಲ್ವಾ? ಅದು ಹಂಗಾರೆ ಅರಮನೆ ನಂದು ಅಂತ ಹೇಳ್ಕೊಳಕ್ ಆಗಲ್ಲ. ಇದೆಲ್ಲ ಅವ್ರವರು ಸೃಷ್ಟಿ ಮಾಡಿರೋಂಥ ಅವ್ರವ್ರ ಪಾತ್ರಧಾರಿಗಳನ್ನ ಅವರೇ ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಆ ಜಾಗದಲ್ಲಿ. ಅವ್ರವ್ರ ಸ್ವಇಚ್ಛೆಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಕನಸುಗಳು ಕಾಣಿಸ್ಕೊಂಡ್ರೆ ಅದು ಅಜ್ಜನೇ ಬಂದರು ಅವ್ರು ಬಂದರು ಅಂತ ದೈವಗಳ ಹೆಸರು ಹೇಳ್ಕೊಂಡು ಇವರು ಅದನ್ನು ಮಾಡ್ತಿರೋದು ತಪ್ಪು ಅಂತ ನಾನು ವಿರೋಧಿಸ್ತೀನಿ. ಓಕೆ ಓಕೆ ಓಕೆ. ಸೊ ಇನ್ನು ಘಟ್ಟದ ಮೇಲೆ ದೈವಗಳು ಹೋಗೋದಿಲ್ಲ. ಆದರೆ ಇಲ್ಲಿ ಒಂದು ಪ್ರಶ್ನೆ, ಒಂದು ಆಡಿಯೋ ವೈರಲ್ ಆಗಿತ್ತು ಸರ್. ಅಂದರೆ ಅದು ತುಳುನಾಡಿನ ದೈವಾರಾಧಕರೇ ಮಾಡಿರುವಂಥ ಆಡಿಯೋ, ಏನೋ ಸಂಭಾಷಣೆ ಏನೋ ಗೊತ್ತಿಲ್ಲ, ನಾನು ಕೇಳ್ಪಟ್ಟಿದ್ದೀನಿ. ಆಟಿ ತಿಂಗಳಿನಲ್ಲಿ ದೈವಗಳು ಘಟ್ಟದ ಮೇಲೆ ಹೋಗ್ತವೆ ಅನ್ನುವಂಥ ಒಂದು ಏನೋ ಒಂದು ವಿಚಾರ ಇದೆ. ಅದಕ್ಕೆ ಏನು ಉತ್ತರ ಹೇಳ್ತಾರೆ ಈ ದೈವದ ಬಗ್ಗೆ ಮಾತನಾಡುವವರು ಅಂತ ಒಂದು ಪ್ರಶ್ನೆ ಬಂದಿದೆ ಸರ್. ಏನಿದೆ ಅದಕ್ಕೆ ಉತ್ತರ? ಆಟಿ ತಿಂಗಳಲ್ಲಿ ಘಟ್ಟದ ಮೇಲೆ ಹೋಗುದಂದ್ರೆ ಆ ಕಡೆ ಹೋಗೋದಿಲ್ವ ಹಾಗಾದ್ರೆ ಅಂತ? ಘಟ್ಟದಿಂದ ಇಳಿದು ಬಂದ ಶಕ್ತಿಗಳು ಅಂತ ಇದಕ್ಕೆ ಇರುವಂಥದ್ದು. ದೈವ ಘಟ್ಟ ಅಂತ ಹೇಳಿದ್ರೆ ಇದು ಆಗುಂಬೆ ಶಿರಹಡಿ ಘಟ್ಟಿಯೂ ಅಲ್ಲ. ಅದಕ್ಕೆ ಅದು ಚಿಕ್ಕ ಚಿಕ್ಕ ದೈವಗಳಿಗೂ ಘಟ್ಟ ಅಂತ ಬರೋದು ಅಂತ. ಅದು ದೊಡ್ಡ ದೊಡ್ಡ ದೈವಗಳಿದೆ. ಈಗ ಮಲರಾಯ, ಪಿಲ್ಚಂಡಿ, ರುದ್ರಂಡಿ, ಇಂಥ ದೊಡ್ಡ ದೊಡ್ಡ ಈ ಗುಡಚಂಡಿ ಮತ್ತು ಇಂಥ ದೈವಗಳಿಗೆಲ್ಲ ಒಂದು ಘಟ್ಟ ಅಂತ ಹೇಳಿದ್ರೆ ಅದು ಆಗಿನ ಘಟ್ಟ, ಬೂಗಿನ ಘಟ್ಟ, ಕಂಚಿಘಟ್ಟ, ಅಡಿಗಂಚಿ, ಮೇಲ್ಕಂಚಿ ಅಂತೇಳಿ ಸಂಧಿಯಲ್ಲಿ ಬರ್ತದೆ. ಇದೆಲ್ಲ ಇಲ್ಲಿಯ ದೈವಾರಾಧನೆಗೆ ಯಾವ ರೀತಿಯ ಆಂಧ್ರದ ತಿರುಪತಿಯ ಸಂಬಂಧವಿದೆ, ಇಲ್ಲಿಯ ದೇವಾರಾಧನೆಗೆ ಕೇರಳದ ರಾಮೇಶ್ವರದ ಸಂಬಂಧವಿದೆ, ಇಲ್ಲಿಯ ತಮಿಳುನಾಡಿನ ಕಾಂಚಿಯ ಸಂಬಂಧ ಇದೆ, ಉತ್ತರದ ಕಾಶಿ ಗಂಗೆಯ ಸಂಬಂಧ ಇದೆ. ಅದನ್ನೇ ಅವರು ಬದ್ರಿನಾಥ್, ಕೇದಾರ್ನಾಥ್ ಬೇರೆ ಬೇರೆ ರೀತಿಗಳನ್ನು ಅವರ ಭಾಷೆಯಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ಅದನ್ನು ಚಂದವಾಗಿ ಆಗಿನ ಘಟ್ಟ, ಬೂಗಿನ ಘಟ್ಟ, ಮಾನಗಿರಿ, ಪಾಪತ್ತನ, ಎರುಗುರಿ, ಪಸುಗಿರಿ, ಗೋಲಿತ್ತು, ನನ್ನ ಬಡಕಾಯಿ, ಕೇಪಾಡಿ ಗಂಗೆ ಮೀಯರೆ, ಪುಣ್ಯದ ನೀರು ಗಂಗಾ ಮೀಯರೆ ಪೋಪ ಅಂತ ಹೇಳಿದ್ರೆ ಆ ಗಂಗಾ ನದಿಗೂ ಇಲ್ಲಿಗೂ ಸಂಬಂಧ ಇದೆ. ತಿರುಪತಿ ಇದೆಲ್ಲ ಇದ್ದಂಥದ್ದು. ಇದು ಇವರು ಇಲ್ಲಿ ಒಂದು ಇಲ್ಲಿಯ ದೈವಗಳು ಘಟ್ಟ ಬರ್ತವ ಆಟಿ ತಿಂಗಳಲ್ಲಿ ಅಂತ ನಿಮ್ಮ ಮಾತು ಅಲ್ವಾ? ಅದು ಎಲ್ಲಿಯೂ ಆ ಮಾತಿಲ್ಲ. ಅಲ್ಲಿ ಮಾತು ನಿಜವಾದ ಒಂದು ಮಾತಿದೆ. ಇಲ್ಲಿಯ ಯಜಮಾನರು ಇಲ್ಲಿಯ ಮುಂಚಿನ ಕಾಲದಲ್ಲಿ ಸಾಧಾರಣ ಬ್ರಿಟಿಷರ ಆಳ್ವಿಕೆಯ ಸಾಧಾರಣ ನಂತರ ಭೂಮಸೂದೆ ಆದ ಸಮಯದಲ್ಲಿ ಇಲ್ಲಿ ಅನೇಕ ಜನರಿಗೆ ಕಷ್ಟಗಳಿತ್ತು. ಇಲ್ಲಿಯ ಜನಗರು ಇಲ್ಲಿಂದ ಘಟ್ಟಕ್ಕೆ ಜನ ಕಟ್ಟುವುದಂತ ಒಂದು ಇತ್ತು, ಘಟ್ಟಕ್ಕೆ ಜನ ಹೋಗುವುದಂತ. ಅಲ್ಲಿ ದುಡಿಮೆ ಇತ್ತು ಎಲ್ಲ ಕಾಫಿ ಎಸ್ಟೇಟ್ಗಳಲ್ಲೆಲ್ಲ. ಇಲ್ಲಿಯ ಜನಗಳು ಅಲ್ಲಿ ಹೋಗಿ ದುಡಿಯುವಂಥ ಕ್ರಮಗಳಿತ್ತು. ಅದಕ್ಕೆ ಇಲ್ಲಿಯ ಜನಗಳೆಲ್ಲ ಘಟ್ಟಕ್ಕೆ ಹೋಗಿ ದುಡಿಯುವ ಕ್ರಮ ಇತ್ತು. ಅದನ್ನೇ ಮಳೆಗಾಲದಲ್ಲಿ ಇಲ್ಲಿಯ ಸಾಗುವಳಿ ಕೃಷಿ ಎಲ್ಲ ಒಂದು ಆಟಿ ತಿಂಗಳಲ್ಲಿ ಸಾಧಾರಣ ಬೇಗ ಮುಗಿಸಿ ಆದಷ್ಟು ಇಲ್ಲಿಯ ದೈವವನ್ನು ನಂಬುವ, ಆರಾಧಿಸುವ ದೈವಾರಾಧಕರು ಘಟ್ಟಕ್ಕತ್ತಾರೆ ಎಂಬ ಒಂದು ನಿಯಮ ಇತ್ತು. ದೈವಗಳು ಘಟ್ಟಕ್ಕೆ ಹೋಗ್ತದೆ ಎಂಬ ಮಾತು ಅದು ಬೇಕಾದಾಗೆ ತಿರುಗಿಸಿದಂಥ ಮಾತು. ಇಲ್ಲಿ ನಿಜವಾಗಿಯೂ ಇಲ್ಲಿಯ ಅನೇಕ ಜನರು ಇವತ್ತು ಸ್ವಲ್ಪ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಘಟ್ಟದ ಅನೇಕ ಎಸ್ಟೇಟ್ಗಳೆಲ್ಲ, ಈ ಕಾಫಿ ಎಸ್ಟೇಟ್ಗಳು, ಘಟ್ಟದಲ್ಲಿರುವಂಥ ಏಲಕ್ಕಿ ಎಸ್ಟೇಟ್ಗಳು, ಚಾದ್ದೇನಿದೆಯಾ, ಇದೆಲ್ಲವೂ ಇಲ್ಲಿಯ ಜನರಿಗೂ ಅದಕ್ಕೊಂದು ಸಂಬಂಧ ಇದೆ. ಇಂದಿಗೂ ಇಲ್ಲಿಂದ ಆ ಸಮಯದಲ್ಲಿ ಒಂದು 70-80 ವರ್ಷಗಳ ಹಿಂದೆ ಹೋದಂಥ ಅನೇಕ ಕುಟುಂಬಗಳು ಇಲ್ಲಿಯ ಗ್ರಾಮ ದೈವಗಳನ್ನು ಕುಟುಂಬ ದೈವಗಳಿಗೆ ಆರಾಧಿಸಲಿಕ್ಕೆ ಇಲ್ಲೇ ಬರ್ತಾರೆ. ಹಾಗಂತೇಳಿ ಅವರ ಮನೆಯಲ್ಲಿರುವಂಥ ಜಾಗದಲ್ಲಿ ಒಂದೊಂದು ಕಲ್ಲುಟ್ಟಿ ಎಲ್ಲ ಇದ್ದದ್ದನ್ನೆಲ್ಲ ಅಲ್ಲಿ ಹೋಗಿ ಸಟ್ಲಾಗಿ ಈಗ ನಿಮ್ಮ ಕೊಪ್ಪ, ಮಡಿಕೇರಿ, ಸಕಲೇಶ್ವರದ ಬದಿಯಲ್ಲಿ ಅವ್ರ ಮನೆ ಒಳಗಡೆ ಅವರ ಕಲ್ಲುಟ್ಟಿಯನ್ನು ಇಂಥದ್ದೆಲ್ಲ ನಂಬುವಂಥ ರೂಢಿ ಇವತ್ತಿಗೂ ಇದೆ. ಹಾಗಂತೇಳಿ ಅನೇಕ ಕಡೆಗಳಿಂದ ಈಗ ಕಾಫಿ ಎಸ್ಟೇಟ್ನಲ್ಲಿ ಎಲ್ಲ ಏನಂತ ಹೇಳಿದ್ರೆ ಈಗ ಎಲ್ಲ ಈಗ ಎಲ್ಲ ಕಡೆಯೂ ಒಂದು ಭಯ ಬರಬೇಕಾದ್ರೆ ಒಂದು ದೈವಿ ಶಕ್ತಿ, ದೇವಶಕ್ತಿ ಆರಾಧನೆ ಅಂತ ಇರ್ತದೆ. ಅದು ಜಗತ್ತಿನಲ್ಲಿ ಭಯ ಮತ್ತೆ ಭಕ್ತಿ, ಪ್ರೀತಿ ಮತ್ತೆ ಭೀತಿ ಇದೆಲ್ಲವೂ ಜಗತ್ತಿನ ರೂಢಿ. ಇದಕ್ಕೆ ಏನು ಬೇಕು? ಇದಕ್ಕೊಂದು ದೈವಾರಾಧನೆ ಬೇಕು. ಚಾಮುಂಡಿ ಆರಾಧನೆ ಅಂತ ಮೈಸೂರಿನ ಚಾಮುಂಡಿ ಆರಾಧನೆಯನ್ನ ಸಾಧಾರಣ ನಿಮ್ಗೆ ಎಲ್ಲ ಕಡೆ ಕಾಫಿ ಎಸ್ಟೇಟ್ಗಳ ಪರಿಸರದಲ್ಲೆಲ್ಲ ನಂಬ್ತಿದ್ರು. ಹಾಗಾಗಿ ಇಲ್ಲಿಂದ ಚಾಮುಂಡಿ ಅಲ್ಲಿ ಹೋಗಿದೆ ಅಂತ ಇತಿಹಾಸ ಬಾರಿ ಕಡಿಮೆ. ಅಲ್ಲಿಂದ ಕೆಲವು ಕಲಾವು ಮಾಡಿದ ಸಾಮಾನು ಮತ್ತೆ ಏನಾದರೂ ಅವರಿಗೆ ನಾನು ನಿಮ್ಗೆ ಇಷ್ಟು ಜನ ತರ್ತೇನೆ ಅಂತ ಹಣ ತೆಗೊಂಡು ಬಂದು ಅವನು ಕೊಡದೇ ಇದ್ದಾಗ ನಿನ್ನನ್ನು ಚಾಮುಂಡಿ ನೋಡಲಿ ಅಂತೇಳಿ ಎಲ್ಲ ದೈವದ ಮೇಲೆ ಇಟ್ಟದ್ದನ್ನೆಲ್ಲ ಆ ಕುಟುಂಬ ಇಲ್ಲಿ ಚಾಮುಂಡಿಯಾಗಿ ಆರಾಧನೆ ಮಾಡಬೇಕಲ್ಲ ಮಾಡುವಂಥ ಕ್ರಮ ಬಿಟ್ಟರೆ ಮತ್ತೆ ಇಲ್ಲಿಂದ ದೈವಗಳು ಘಟ್ಟ ಆಡ್ತವೆ, ಆಟಿ ತಿಂಗಳಲ್ಲಿ ಘಟ್ಟಕ್ಕೆ ಹೋಗ್ತವೆ, ಅದು ಯಾವ ಕ್ರಮವೂ ಇಲ್ಲ. ಏನಿದ್ರು ಅದನ್ನು ಈ ದೈವ ಎಂಬ ವಿಚಾರವನ್ನು ಏನೇ ಆರಾಧನೆ ಮಾಡಬೇಕಿದ್ರು ಅದು ಇಲ್ಲೇ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಆ ವ್ಯಾಪ್ತಿ ಬಿಟ್ಟು ಹೊರಗಡೆ ನೀವು ಇಲ್ಲಿಂದ ಒಂದು ಮೂಲ್ಯವನ್ನ ಒಂದು ಪ್ರಸಾದವನ್ನ ಕೊಂಡೋಗಿ ನಿಮ್ಮ
ದೇವರ ಸ್ಟ್ಯಾಂಡದಲ್ಲಿ ಹಣದ ಇದರಲ್ಲಿ ಇಟ್ಟು ಪ್ರಾರ್ಥಿಸಲಿಕ್ಕೆ ಏನು ತೊಂದರೆ ಇಲ್ಲ. ಆ ಜಾಗದಲ್ಲಿ ನಿಂತು ಬೆಳಿಗ್ಗೆ ಎದ್ದು ನಿತ್ಯ ಒಂದು ನೋಡಿ ಸ್ವಾಮಿ ಮಲ್ರಾಯ, ಸ್ವಾಮಿ ಗುಡಚಾಮುಂಡಿ, ಸ್ವಾಮಿ ಕಲ್ಲುಟಿ ಅಜ್ಜ ಅಂತ ಅಲ್ಲಿ ಪ್ರಾರ್ಥಿಸುವುದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಅದಕ್ಕೆ ನಿಯಮಬದ್ಧವಾದಂಥ ಸೇವೆ ಕೊಡಬೇಕಿದ್ರೆ ಇಲ್ಲೇ ಕೊಡಬೇಕು. ಯಾಕಂತ ಹೇಳಿದರೆ ಅದಕ್ಕೆ ಕಟ್ಟುಪಾಡು ಕರೆಯುವುದಂತ ಉಂಟು, ಓಕೆ, ಸಂಧಿ ಪಾರ್ದಾನಗಳು ಅಂತ ಉಂಟು. ಎಸ್, ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜೇಶ್, ಮಂಗಳೂರು. ಓಕೆ, ಮಾತಾಡಿ ರಾಜೇಶ್. ತಮ್ಮಣ್ಣ ಶೆಟ್ರು ಆಗ ಒಂದು ಮಾತು ಹೇಳಿದ್ರು, ಓಕೆ, ಭೂತಗಳಿಗೂ ರಾಮೇಶ್ವರಕ್ಕೂ ಇತರ ಕ್ಷೇತ್ರಗಳಿಗೂ ಗಂಗೆಗೂ ಸಂಬಂಧ ಇದೆ ಅಂತ. ಓಕೆ, ಬಹುಶಃ ಅವ್ರು ಹೇಳಿದ ಮಾತನ್ನು ನಾವು ಮುಂದೆ ಕೊಂಡೋಗುವುದಾದ್ರೆ ಈ ದೈವಾರಾಧನೆ ಬಹಳ ಪ್ರಾಚೀನ ಕಾಲದ್ದು ಅಂತಾಗ್ತದೆ. ಯಾಕೆ ಹೇಳಿದ್ರೆ ಇಲ್ಲಿಯ ಮೂಲ ನಿವಾಸಿಗಳು ಬೇರೆ, ಈ ಭೂಖಂಡ ಒಂದೇ ರೀತಿ ಇದ್ದಾಗ, ಅಂದ್ರೆ ಪರಸ್ಪರ ಜೋಡಿಯಾಗಿದ್ದಾಗ ಆಗಿದೆ. ಆನಂತರ ಕಾಲಘಟ್ಟದಲ್ಲಿ ಭೂಖಂಡ ವಿಭಜನೆ ಆಯಿತು. ಹಾಗಾಗಿ ಇಲ್ಲಿನವರು ಮೂಲ ನಿವಾಸಿಗಳು ಬೇರೆ, ಅಲ್ಲಿನವರು ಬೇರೆ ಎಂಬ ಒಂದು ಚಿಂತನೆ ಬರ್ಲಿಕ್ಕೆ ಶುರು ಆಯ್ತು. ಹಾಗಾಗಿ ಬಹುಶಃ ಈ ತರ್ಕ ಮುಂದಿಟ್ರೆ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಆಫ್ರಿಕಾ ಖಂಡ ಮತ್ತು ಭಾರತ ಇರುವಂತ ಈ ಖಂಡ ಒಂದೇ ಆಗಿತ್ತೋ ಏನೋ ಅಂತ ಹೇಳಿ ಒಂದು ಚಿಂತನೆ ಮಾಡುವ ಒಂದು ವೈಜ್ಞಾನಿಕ ನೆಲೆಗಟ್ಟಿಗೆ ಈ ಅವರ ಆಲೋಚನೆ ಕೊಂಡೋಗ್ತದೆ ಅಂತ ಕಾಣ್ತದೆ. ಓಕೆ, ಓಕೆ, ಎಸ್, ಧನ್ಯವಾದ ಸರ್. ಇದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಈ ರೀತಿಯ ಒಂದು ಆಲೋಚನೆಗೆ ಕೊಂಡೋಗ್ತದೆ ಅಂತ ಹೇಳಿದರು ಸರ್. ಏನು ಹೇಳ್ತೀರಿ ಇದ್ರ? ಅಲ್ಲ ಸರ್, ಇದೆಲ್ಲ ನೋಡಿ ಅವ್ರು ಹೇಳಿದ ವಿಚಾರ ಭಾರಿ ಸತ್ಯ ಇದೆ. ಯಾಕಂತ ಹೇಳಿದರೆ ವಿಸ್ತಾರ ಇದೆ. ಇಲ್ಲಿ ಆರಾಧನೆ ಅಂತ ಹೇಳಿದರೆ ಇಲ್ಲಿಯ ಸಂಬಂಧಗಳು ಅಲ್ಲಿ ಇರುವಂಥದ್ದು. ಇಲ್ಲಿ ಯಾವುದಂತ ಹೇಳಿದರೆ ಇಲ್ಲಿ ನಮ್ಮ ಒಂದು ಸೃಷ್ಟಿ, ಈಗ ಬೆಮ್ಮರ ಸೃಷ್ಟಿ ಅಂತ ಒಂದು ಇದೆ ಅಲ್ವಾ, ಇಲ್ಲಿ ಇದೆ ಅಲ್ವಾ, ಇಲ್ಲಿ ಇದ್ದರೂ ಅಲ್ಲಿ ಸಂಬಂಧಗಳಕ್ಕೆ ಆ ವ್ಯಾಪ್ತಿ ಅಂತ ಈಗ ವಿಂಗಡಣೆಗಳು ಬಂದದ್ದು ಇಲ್ಲಿ. ಭಾರತ ಎಂಬ ಕಲ್ಪನೆ ಬಂದದ್ದು 70 ವರ್ಷಗಳ ಈಚೆ. ಹೌದು. ಆದರೆ ಈಚೆ ಮುಂಚೆ ತುಂಡರಸರು ಎಂಬ ಒಂದು ನಿಯಮ ಇತ್ತು. ಆ ಊರಿಗೆ ಆ ರಸ, ಈ ಊರಿಗೆ ಆ ರಸ ಇತ್ತು. ನಂತರ ನಿಮಗೆ ಏನಾಯಿತು, ಗ್ರಾಮ ವ್ಯಾಪ್ತಿ ಬಂತು, ತಾಲೂಕು ಬಂತು, ಬೇರೆ ಬೇರೆ ಬಂತು, ಬೇರೆ 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 ವಿಭಾಗಗಳಾಗಿ ಬಂತು. ಈಗ ಅನೇಕ ಕಡೆಗಳಲ್ಲಿ ಒಂದೊಂದು ದೈವಗಳಿಗೆ 3 ಗ್ರಾಮಗಳು ಸಿಗ್ತದೆ. ಒಂದೊಂದು ದೈವಗಳಿಗೆ ಒಂದು ಗ್ರಾಮಕ್ಕೊಂದು ದೈವ ಅಂತ ಇರ್ತದೆ. ಅದು ಯಾಕಂತ ಹೇಳಿದ್ರೆ ಈಗ ಇದ್ದದರಲ್ಲಿ ಈಗ ನಮ್ಮ ಇಡೀ ನಮ್ಮ ವಿಚಾರದಲ್ಲಿ ಸಜೀಪ ಗ್ರಾಮ ಎಂಬುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಅತ್ಯಂತ ದೊಡ್ಡ ಗ್ರಾಮ ಅಂತ. ಅದು ಮತ್ತೆ 3 ಆಯಿತು. ಆಕೆ ಸಜಿಪ ಪಾಡು, ಸಜಿಪ ನಾಡು, ಸಜಿಪ ಮೂಡು. ಈಗ ಅಂದರೆ ಎಲ್ಲ ಕಡೆಯೂ ಈಗ ಈರಿರುವಂಥ ನಮ್ಮ ಈಗ ಭಾರತ ಎಂಬ ಕಲ್ಪನೆ ಬಂದ ನಂತರ, ಸ್ವಾತಂತ್ರ್ಯ ನಂತರ ವಿಂಗಡಣೆಗಳಾಗಿರ್ಬೋದು, ಅದರ ಮುಂಚಿನ ಒಂದು ವಿಂಗಡಣೆ ಬೇರೆ ಇರ್ಬೋದು, ಅದರ ಮುಂಚಿನ ವಿಂಗಡಣೆ ಬರ್ಬೋದು. ಹಾಗಂತ ಹೇಳಿದ್ರೆ ಇಡೀ ಇದಿದ್ರು ನಮ್ಮ ಆರಾಧನೆ ಪದ್ಧತಿ, ನಮ್ಮ ಇಲ್ಲಿಯ ಒಂದು ಈ ನಾನಾಗ ಹೇಳಿದಲ್ಲ, ಒಂದು ನದಿಯಿಂದ ಒಂದು ನದಿಯವರೆಗೆ, ಘಟ್ಟದ ಬರಿಯಿಂದ ಸಮುದ್ರದ ಬರಿಗೆ, ಇದು ವ್ಯಾಪ್ತಿ. ಹಾಗಂತೇಳಿ ಇಲ್ಲಿ ಕೂತು ಈಗ ಅಲ್ಲಿ ಮುಟ್ಟುವಂಥ ವ್ಯವಸ್ಥೆ, ಅದು ನಿಮಗೆ ಎತ್ತಿನ ಗಾಡಿಯಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಎಲ್ಲಿ ಹೋಗ್ಬೋದು. ಈಗ ಗೊತ್ತಾಯ್ತಾ ನಿಮಗೆ, ಹೋಗ್ಬಾರ್ದಂತ ಅಂತ ಏನಿಲ್ಲ. ಆದರೆ ಈಗ ನಾವೇನು ಚಿಂತನೆ ಮಾಡಬೇಕು, ಈಗಿನ ಪ್ರಾದೇಶಿಕವಾಗಿ ದೈವಾರಾಧನೆಗಳು ವಿಂಗಡಣೆಗಳಾಗಿದೆ. ಆಗಿರುವಾಗ ಪ್ರಾದೇಶಿಕ ಕಟ್ಟುಗಳು, ಇಲ್ಲಿಯ ಒಂದು ಗ್ರಾಮದ ಕಟ್ಟು ಇನ್ನೊಂದು ಗ್ರಾಮಕ್ಕೆ ನಡೆಯುವುದಿಲ್ಲ, ಒಂದು ಗ್ರಾಮದ ಸಂಧಿ ಇನ್ನೊಂದು ಗ್ರಾಮಕ್ಕೆ ಆಗಲ್ಲ. ತಮ್ಮಣ್ಣ ಶೆಟ್ಟಿ ಅವರ ಈ ಬಗ್ಗೆ ಮಾತನಾಡೋದು ಬಹಳಷ್ಟಿದೆ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಕ್ಕಿಂತ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯಾದ್ಯಂತ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದು ಮುಖ್ಯವಾಗಿ ಈ ಚರ್ಚೆಗೆ ಬಂದಿರುವಂಥದ್ದು ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾದ ಬಳಿಕ ಕರ್ನಾಟಕದಲ್ಲಿ ದೈವ ಆರಾಧನೆಗೆ ಸಿಕ್ಕಂಥ ಮನ್ನಣೆಯೋ ಅಥವಾ ಜನ ಅದನ್ನು ಸ್ವೀಕರಿಸಿದ ರೀತಿಯೋ, ಅದನ್ನು ಒಂದಷ್ಟು ಜನ ಬಳಕೆ ಮಾಡಿಕೊಂಡ ರೀತಿಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರ ಬಗ್ಗೆ ಮಾತನಾಡೋಣ ಸಣ್ಣ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ದೈವ ನಂಬಿಕೆ ದಂಧೆ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ವಿ. ತಮ್ಮನ ಶೆಟ್ಟಿಯವರು ಒಂದಷ್ಟು ವಿಚಾರಗಳನ್ನು ಹೇಳಿದರು. ನಾನು ನಿಮಿಷ ಅವರ ಹತ್ರ ಮಾತನಾಡಬೇಕು. ಅಂದರೆ ಈ ದೈವದ ಬಗ್ಗೆ ಅಪಾರವಾದಂಥ ಭಕ್ತಿ ಅವರಲ್ಲಿತ್ತು. ಆ ಭಕ್ತಿಯಿಂದಾಗಿ ಮೈಸೂರಲ್ಲಿ ಈ ರೀತಿ ಕೊರಗಜ್ಜನ ಗುಡಿ ಏನೋ ಸ್ಥಾಪನೆ ಆಗುತ್ತೆ ಅಥವಾ ಕೊರಗಜ್ಜನ ವಿಚಾರಗಳೇನು ಬರುತ್ತೆ ಅನ್ನುವಂಥ ಏನು ವಿಚಾರಗಳು ಬರುತ್ತೆ. ಆ ಸಂದರ್ಭದಲ್ಲಿ ಅವರಲ್ಲಿಗೆ ಬರ್ತಾರೆ. ಅಲ್ಲಿ ಸೇರ್ಕೊಳ್ತೀರ. ತಾವು ಸೇರ್ಕೊಂಡ ಬಳಿಕ ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿರುವ ವ್ಯವಸ್ಥೆಗಳನ್ನು ನೋಡ್ತೀರಾ, ಅವ್ರು ಮಾಡುವಂಥ ರೀತಿಗಳನ್ನು ನೋಡ್ತೀರಾ. ಇದು ಈ ರೀತಿಯ ಆಚರಣೆ ಅಥವಾ ಈ ರೀತಿಯ ನಂಬಿಕೆ ಅನ್ನುವಂಥದ್ದು ಅಥವಾ ಪ್ರಾರ್ಥನೆ ಈ ರೀತಿಯಲ್ಲಿ ಮಾಡಬೇಕು ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತ ತಾವು ಪ್ರಶ್ನೆ ಮಾಡ್ತೀರಾ. ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿರುವಂಥದ್ದು ನಿಮ್ಮನ್ನೇ ಅಲ್ಲಿಂದ ದೂರ ಕಳಿಸುವಂಥದ್ದಾಗಲಿ, ನಿಮ್ಮ ಮೇಲೆ ಮತ್ತೆ ಅವರು ಹಲ್ಲೆ ನಡೆಸುವಂಥ ಪ್ರಯತ್ನಗಳಾಗಿರ್ಬೋದು, ಎಲ್ಲವೂ ಕೂಡ ಆಗಿದೆ. ಸ್ವಲ್ಪ ಹೇಳಿ ಸರ್. ಯಾಕಂತ ಹೇಳಿದರೆ ಇದು ಕೇವಲ ಮೈಸೂರಿಗೋ ಅಥವಾ ಮೈಸೂರಿನಲ್ಲಿ ಯಾವುದೋ ಒಂದು ಗ್ರಾಮಕ್ಕೋ ಅಥವಾ ಆ ಭಾಗಕ್ಕೂ ಸೀಮಿತವಾಗಿಲ್ಲ, ಬೇರೆ ಕಡೆಗೂ ಇದೆ. ಸೊ ಗೊತ್ತಾಗಬೇಕು ಏನೆಲ್ಲ ಆಯಿತು ಸರ್ ಆ ಬಳಿ. ಸರ್, ನಾನು ಅದ್ರ ವಿರುದ್ಧ ಹೋಗಿ ನಿಂತಿಲ್ಲ. ನಾನು ಅಲ್ಲಿ ಕ್ರಮಗಳನ್ನ ಪಾಲಿಸಿ ಅಂತ ನಿಂತಿರೋದು. ತುಳುನಾಡಿನ ಕ್ರಮ ಈಗ ನೀವು ಅಜ್ಜನ ನೀವು ತಗೊಂಡ್ಬಂದಿದ್ದೀರಾ ಅಲ್ವಾ, ನಾನು ಅಜ್ಜನ ಪರಮ ಭಕ್ತ. ನೀವು ಅದ್ರ ಕ್ರಮ ನೀವು ಪಾಲಿಸ್ಬೇಕು. ಕಟ್ಟುನಿಟ್ಟಿನ ಕ್ರಮಗಳಿದೆ. ನಿಮ್ಗೆ ಇಷ್ಟ ಬಂದಂತೆ ಕಟ್ಟೆ ಹತ್ರ ಹೋಗೋದು, ಕಟ್ಟೆ ಮುಟ್ಟೋದು, ಶಿಸ್ತುಬದ್ಧತೆ ಮಾಡಬೇಕು. ನೀವು ಅದ್ ಬಿಟ್ಬಿಟ್ಟು ನೀವು ಬೇರೆ ತರ ನಿಮ್ಗೆ ಹೆಂಗ್ ಅನುಕೂಲಕ್ಕೆ ಬೇಕಾಗುತ್ತೆ ಹಂಗೆ ಮಾಡೋದು ತಪ್ಪು ಅಂತ ನಾನು ಫಸ್ಟ್ ವಿರೋಧಿಸಿದ್ದು. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಒಂದು ಟ್ರಸ್ಟ್ ನ ಒಂದು ಸಮಿತಿ ತರ ಮಾಡ್ಕೋತಾರೆ. ಇವ್ರ ಕುಟುಂಬದವರು ಆ ಮುಂಚೆ ಇರ್ಲಿಲ್ಲ. ಅದು ಆ ಮುಂಚೆ ಇರ್ಲಿಲ್ಲ. ಈಗ ಜನ ಜಾಸ್ತಿ ಆಗ್ತಾ ಇದಾರೆ ಅಂದಾಗ ಇವ್ರಿಗೆ ಒಂದು ಪ್ರಶ್ನೆ ಬರುತ್ತೆ ಮುಂದಿನ ದಿವಸ ಅಂತ ಹೇಳಿದಾಗ ಇವ್ರೇನ್ ಮಾಡ್ತಾರೆ, ಎಲ್ಲ ಒಳ್ಳೊಳಗಡೆ ಒಂದು ಟ್ರಸ್ಟ್ ಮಾಡ್ಕೋತಾರೆ. ಇವ್ರ ಕುಟುಂಬದವ್ರು ಮಾತ್ರ ಆ ಟ್ರಸ್ಟ್ ಅಲ್ಲಿ ಇರೋದು. ಇದು ಮೇನ್ ಪಾಯಿಂಟ್. ಇವ್ರ ಜೊತೆ ಯಾರಿದ್ದಾರೆ, ಇವ್ರ ಕುಟುಂಬದವರು ಮಾತ್ರ ಟ್ರಸ್ಟ್ ಅಲ್ಲಿ ಇದ್ದಾರೆ. ಓಕೆನಾ? ಮಾಡ್ಕೊಂಡಾಗ ಇವ್ರ ಅನುಕೂಲಕ್ಕೆ ತಕ್ಕಂಗೆ ಅಲ್ಲಿ ಏನೇನು ಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು. ಕಟ್ಟೆ ಹತ್ರ ಒಂದಿಲ್ಲ ಅನ್ನೋ ಒಂದು 15 ಜನ ಒಳಗಡೆ ಇರ್ತಾರೆ, ಪ್ಯಾಂಟು ಶರ್ಟ್ ಹಾಕೊಂಡು ನಿಂತಿರ್ತಾರೆ. ಇಷ್ಟ ಬಂದವ್ರು ಪ್ರಸಾದ ಕೊಡ್ತಾರೆ. ಇಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಥರ ಆಗಿದೆ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ. ನನಗೆ ಈಗಲೂ ಮೈಸೂರವ್ರು ಎಷ್ಟೋ ಜನ ನನಗೆ ರೆಕಾರ್ಡಿಂಗ್ ಕಳಿಸಿದ್ದಾರೆ. ಎಷ್ಟೋ ಜನ ಭಕ್ತಾದಿಗಳು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ದಯವಿಟ್ಟು ಇದನ್ನ ತಡೀರಿ, ನಮ್ಮ ಹತ್ರ ಪ್ರತಿಯೊಂದು ಸಾಕ್ಷಿ ಇದೆ, ಅಲ್ಲಿ ಅಜ್ಜ ನೆಲೆಸಿಲ್ಲ, ಇವರು ಅದನ್ನ ದಂಧೆ ಮಾಡ್ಕೊಂಡಿದ್ದಾರೆ, ಪಾರ್ಕಿಂಗ್ ಚಾರ್ಜ್ ತಗೋತಾ ಇದ್ದಾರೆ. ತಡೆ ಹೊಡೆಯೋದಂತ ಹೊಸ ರೂಲ್ಸ್ ಏನಿದು? ಪಾರ್ಕಿಂಗ್ ಚಾರ್ಜ್ ಕೂಡ ಪಾರ್ಕಿಂಗ್ ಚಾರ್ಜ್ ಇದೆ. ತೆಂಗಿನಕಾಯಿ ತಡೆ ಹೊಡೆಯಕ್ಕೆ 100 ರೂಪಾಯಿ ತಗೋತಾ ಇದ್ದಾರೆ. ಕ್ರಮ ಎಲ್ಲಿದೆ? ತಡೆ ಹೊಡೆಯೋ ಕ್ರಮ ಎಲ್ಲಿದೆ? ಇವ್ರು ಇಷ್ಟ ಬಂದ ನನಗೆ ಪೈಪೋಟಿಯಲ್ಲಿ ಗುಳಿಗ ಓಪನ್ ಮಾಡಿದ್ದಾರೆ ಈಗ. ಅಂದ್ರೆ ಅವರ ಎದುರುಗಡೆ ಓಪನ್ ಮಾಡಿದ್ದಾರೆ. ಇವ್ರ ಪಕ್ಕದಲ್ಲೇ ಇವ್ರು ಇನ್ನೊಬ್ರು ಜಾಗದವರು. ಇವ್ರ ಪೈಪೋಟಿಲಿ ಕಾಂತಾರ ಮೂವಿ ಬಂದ ನಂತರ ಇವ್ರೇನ್ ಮಾಡಿದ್ದಾರೆ, ಇವ್ರದ್ದು ಚೆನ್ನಾಗ್ ಆಗ್ತಿದೆ ಅಲ್ಲ, ನಾವ್ ಯಾಕೆ ಮಾಡಬಾರ್ದು? ಈಗ ಅವ್ರನ್ನ ಕೇಳಿದ್ರೆ ಅವ್ರು ಅದೇ ಕತೆ ಕಟ್ತಾ ಇರೋದು. ನನಗೆ ಕನ್ಸಲ್ ಬಂದಿದ್ರು ಗುಳಿಗ. ನಾನು 8 ವರ್ಷದಿಂದ ಗುಳಿಗನ ಆರಾಧಿಸ್ತೇನೆ. ಮಂಗಳೂರು ಕಡೆ ನಾನು ನೋಡಿದೆ. ಮಂಗಳೂರು ಕಡೆ ಹೋಗ್ತಾ ಇದ್ದೆ, ಗುಳಿಗ ದೈವವನ್ನ ನಾನು ಆರಾಧನೆ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಆ ಭಾಗದಲ್ಲಿ ಅಲ್ಲಿ ತಿಳ್ಕೊಳ್ತಾ ಇದ್ದೆ. ಆಮೇಲೆ ನನಗೆ ಒಂದು ದಿನ ಈ ರೀತಿ ನನಗೇನೋ ಆಗ್ಬೇಕಿತ್ತು, ಅದಕ್ಕೆ ಪ್ರಾರ್ಥಿಸ್ಕೊಂಡೆ, ನಿನ್ನನ್ನು ನಾನು ನಂಬ್ತೀನಿ ಮತ್ತೆ ನಮ್ಮ ಊರಲ್ಲಿ ಅಂತ. ಆಮೇಲೆ ನಂಬಿದ್ಮೇಲೆ ನಾನು ಒಂದು ಕಡೆ ಹೋದೆ, ಅಲ್ಲಿ ಕೇಳಿದೆ, ಅವರು ಹೇಳಿದ್ರು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾವು ವಾಪಸ್ ಬಂದ್ವಿ, ಮತ್ತೆ ಕರೆದ್ರು. ಅದಕ್ಕೆ ಕ್ರಮಗಳಿದೆ, ನಂಬಬಹುದು ಅಂತ ಯಾರು ಹೇಳಿದ್ರಂತೆ. ಅವ್ರು ಹೋಗಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ, ನಂಬ್ತಾರೆ. ಅದರಲ್ಲಿ ವ್ಯವಸ್ಥೆ ಆಗ್ತಾ ಇರುವಂಥದ್ದು, ಅಲ್ಲಿ ಆಚರಣೆ ಹೇಗೆ ಮಾಡ್ತಾ ಇದ್ದಾರೆ, ಜೊತೆಗೆ ಜನ ಸಾಗರವೇ ತುಂಬಿ ತುಳುಕ್ತಾ ಇದೆ. ಇಲ್ಲಿ ಮೂಲದಲ್ಲೇ ಜನ ಬರ್ತಾ ಇಲ್ಲ, ಆದ್ರೆ ಅಲ್ಲಿಗೆ ಜನ ಹೋಗ್ತಾ ಇದ್ದಾರೆ. ಸೊ ತಮ್ಮಣ್ಣ ಶೆಟ್ಟಿ ಅವರಿಗೆ ಇದು ಈ ಒಂದು ವ್ಯವಸ್ಥೆಗಳನ್ನ ನೋಡ್ತಾ ಇರುವಾಗ ಇದು ಯಾರ ತಪ್ಪು ಅಥವಾ ಎಡವಿದ್ದೆಲ್ಲಿ ಅಂತ ಮತ್ತೆ ಇನ್ನೊಂದು ಏನಂದ್ರೆ, ಬೆಳಿಗ್ಗೆ ನಿನ್ನೆ ಇಂಟರ್ವ್ಯೂ ಅಲ್ಲಿ ಅದೇ ಅವ್ರನ್ನ ತೇಜಕುಮಾರ್ ಎಲ್ಲಾನು ಒಂದು ನ್ಯೂಸ್ ಅದೇ ಒಂದು ವಾಹಿನಿಯಲ್ಲಿ ತಗೊಂಡಿರ್ತಾರೆ. ಅದ್ರಲ್ಲಿ ದಯಾನಂದ್ ಸರ್ ಮಾತಾಡಿದ್ದಾರೆ. ಅಲ್ಲಿ ಅವ್ರು ಹೇಳ್ತಾರೆ, ಇನ್ನೊಬ್ರು ಅವರ ಪರವಾಗಿ ಹೇಳ್ತಾರೆ, ಒಬ್ರು ಸಾಹಿತಿಗಳು ಹೇಳ್ತಾರೆ, ಬಸವರಾಜ್ ಸಾಹಿತಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಅವರು ಮುಗ್ಧರಂತೆ. ಯಾರು ಅಜ್ಜನ ಕಟ್ಟೆ ಕಟ್ಟಿದ್ದಾರೆ ಅವರಿಬ್ಬರು ಮುಗ್ಧರಂತೆ. ಹೌದು, ಖಂಡಿತ ಅವರಿಬ್ರು ಮುಗ್ಧರೆ. ಅದಕ್ಕೆ ಈ ತರ ಬಂದಿರೋದು ಅವರು. ಅದಕ್ಕೆ ಇವತ್ತು ಕಮರ್ಷಿಯಲ್ ಆಗಿರೋ ಜಾಗ. ಮುಗ್ಧರಿಗೆ ಕಾರ್ ಯಾರೋ ದಾನ ಮಾಡಿದಂತೆ ಭಕ್ತಾದಿಗಳು. ಅಂತ ಭಕ್ತರಿದ್ರೆ ನನ್ಗೊಂಚೂರು ಹೇಳಿ ಅಲ್ವಾ? ಅಂತ ಭಕ್ತಾದಿಗಳಿದ್ದಿದ್ರೆ ಯಾಕೆ ಅವ್ರಿಗೊಂದು ಬಸ್ಸಿನ ವ್ಯವಸ್ಥೆ ಮಾಡಬಾರ್ದು? ಎಷ್ಟೋ ಜನ ಬಡ ಮಕ್ಕಳಿದ್ದಾರೆ, ಎಷ್ಟೋ ಜನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾರೆ, ಅಂಥವ್ರಿಗೆ ದಾನ ಮಾಡಲಿ. ಕಾರ್ ಕೊಡುವಂತ ದಾನ ಯಾರಿದ್ದಾರೆ ಅಲ್ವಾ? ಇಷ್ಟು ದಿನ ಇಲ್ದಿರೋದು ಕಾರ್ ಹೆಂಗೆ ಬಂತು ಅವನಿಗೆ? 8 ಲಕ್ಷ 10 ಲಕ್ಷದ ಕಾರು. ನನ್ನ ಪ್ರಶ್ನೆ ಇದೆ. ಅಲ್ಲಿಗೆ ಇವರ ಪೈಪೋಟಿಗೆ ಒಂದು ಗುಳಿಗ. ಇವ್ರು ಕಾರ್ ತಗೊಂಡ್ರಲ್ಲ, ಅದಕ್ಕಿಂತ ಇನ್ನೊಂದು ಕಾರ್ ತಗೊಳಕ್ಕೆ ಒಂದು ಪೈಪೋಟಿ ಮಾಡ್ಕೋತದೆ ಅಷ್ಟೇ. ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಬಿಸ್ನೆಸ್ ಸರ್ ಇದು. ಬಿಸ್ನೆಸ್ ಮಾಡಕ್ಕೇನೆ ನಿಂತಿದ್ದಾರೆ. ಇದು ಸತ್ಯ. ನಿಮ್ಮ ಪ್ರಕಾರ ಆ ಭಾಗದ ಜನ ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅಂದ್ರೆ ಬದಲಾವಣೆ ಬಯಸ್ತಾ ಇದ್ದಾರೆ? ಇಲ್ಲ, ಬದಲಾವಣೆ ಬರ್ತಾ ಇದೆ. ಯಾಕಂದ್ರೆ ನಾನು ಪ್ರತಿಯೊಂದು ಕಮೆಂಟ್ಸ್ ಓದ್ತಾ ಇರ್ತೀನಿ. ನಾನು ವಾದ ವಿವಾದಗಳು ನಡೀತಾನೆ ಇರುತ್ತೆ, ವಿರುದ್ಧವಾಗಿ ನಡೀತಾ ಇರುತ್ತೆ, ತದ್ವಿರುದ್ಧವಾಗಿ ನಡೀತಾ ಇರುತ್ತೆ. ಆಲ್ಮೋಸ್ಟ್ 99% ಜನನೂ ಎಚ್ಚೆತ್ಕೊಂಡಿದ್ದಾರೆ. ಈಗ ಯಾರು ಅವರ ಪರವಾಗಿ ಯಾರು ನಿಲ್ತಿ ಮಾತಾಡ್ತಾ ಇಲ್ಲ. ಜನ ಸ್ವಲ್ಪ ನಿಂತಿ ಮಾತಾಡ್ತಾ ಇದ್ದಾರೆ. ಏನಂದ್ರೆ ತಪ್ಪು ಅವ್ರು ಮಾಡ್ತಿರೋದು ಬಿಸ್ನೆಸ್. ಜನಕ್ಕೆ ಗೊತ್ತಾಗಿದೆ, ಇದು ಪಬ್ಲಿಕ್ ರಿವ್ಯೂ. ಇದು ಪ್ರತಿಯೊಂದು ಕಮೆಂಟ್ಸ್ ಅಲ್ಲಿ ಓದಿದಾಗ
ಏನು ಅದು ಕಮರ್ಷಿಯಲ್ ಆಗಿದೆ, ಅವರು ಕಳ್ಳರ ತರ ಕಾಣಿಸ್ತಾ ಇದ್ದಾರೆ, ಪ್ರತಿಯೊಬ್ರು ಅದೇ ಸಂದರ್ಶನ ಕೊಡ್ತಾ ಇದ್ದಾರೆ. ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು, ಮೈಸೂರಲ್ಲಿ ಎಲ್ಲರೂ ಅದೇ ತರನೇ ಉತ್ತರ ಕೊಡ್ತಾ ಇದ್ದಾರೆ. ಜನಕ್ಕೆ ಗೊತ್ತಾಗಿದೆ ಈಗ. ಓಕೆ ಓಕೆ, ತಮ್ಮಣ್ಣ ಶೆಟ್ಟಿ ಅವ್ರ ಹತ್ರ ಕೇಳಬೇಕು ಈ ಒಂದು ವಿಚಾರವನ್ನ. ಈ ರೀತಿಯ ನೋಡಿ, ಅಡ್ಡದಾರಿಯಲ್ಲಿ ಎಲ್ಲಿ ಆಧ್ಯಾತ್ಮದಲ್ಲಿ ಧಾರ್ಮಿಕತೆ ಎಂಬುದು ಕೆಲವು ಕಡೆ ಬಹುಕೋಟಿಯ ಉದ್ಯಮ ತರವು ಮತ್ತು ಸುಲಭದಲ್ಲಿರುವಂಥ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತೂ ಅದು ಮುಂಚೆಂದಲೂ ಈ ರೀತಿಯ ಒಂದು ಆಧ್ಯಾತ್ಮಗಳು ನಡೀತಾ ಇದೆ. ಅನೇಕ ಕಡೆಗಳಲ್ಲಿ ನಾವು ಆಧ್ಯಾತ್ಮ ನೋಡ್ತಾ 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 ಬೆಳೆದಂಥ ಒಂದು ಮಠ ಇರ್ಬೋದು, ಸಾಮಾನ್ಯ ವ್ಯವಸ್ಥೆಗಳಿರ್ಬೋದು, ಅಲ್ಲಿ ಎಲ್ಲವೂ ಏನೇನು ನಡೆದಿದೆ ಅಂತ ನಾವು ಓದ್ತಾ ಇದ್ದೇವೆ ನೋಡಿ. ಅಲ್ಲಿಂದ ಯಾರು ಕೆಲಸಕ್ಕಿದ್ದು ಆತ ಹೊರಗೆ ಬಂದು ಜೀವಂತವಾಗಿ ಬದುಕಿದ ಇತಿಹಾಸಗಳು ಕಡಿಮೆ ಇದೆ. ಅವನು ಮತ್ತೆಲ್ಲಿಯೂ ದುಡಿಲಿಕ್ಕೆ ಒಳಗಡೆ ಇದ್ದು ಒಂದು ವ್ಯವಸ್ಥೆ ಅಂತ ಇರ್ತದೆ. ಆ ವ್ಯವಸ್ಥೆ ಒಳಗಡೆ ಏನೇನು ಹಣಕ್ಕೋಸ್ಕರ ಬೇರೆ ಬೇರೆ ರೀತಿಯ ನಡೆದಂಥ ಇನ್ನು ಬೇರೆ ಬೇರೆ ರೀತಿಯ ಅನಧಿಕೃತವಾದ, ಇಲ್ಲಿ ನೋಡಿ, ಇಲ್ಲಿ ತುಳುವನಾಡಿನಲ್ಲಿ ಎಲ್ಲಿಯೂ ನನ್ನ ತಂದೆಯ ಕಾಲದ್ದು ನಾವು ಹುಟ್ಟುವ ಮುಂಚೆ ಯಾವುದಿತ್ತು ಅದು ಮಾತ್ರ ಇರುವಂಥದ್ದೇ ವಿನ ಮತ್ತೆ ಆರಂಭವಾಗಿ ಹಣ ಮಾಡಲಿಕ್ಕೆ ಶುರು ಮಾಡಿದ ದಂಧೆ ಅಂತ ಹೇಳಿದೆ. ಮೈಸೂರಿನ ಕೆಲವು ಕುಟುಂಬಗಳು ಇಲ್ಲಿ ಇದೆ, ಇಲ್ಲಿಯ ಕುಟುಂಬಗಳು ಇಲ್ಲಿ ನೋಡಿಯೇ ಮೈಸೂರಿನಲ್ಲಿ ನಿಮ್ಮೊಟ್ಟಿಗೆ ಬಂದು ಇಲ್ಲಿ ಪ್ರಸಾದ ತಗೊಂಡು ಇದೇ ರೀತಿ ಅಂಗಡಿ ಅಲ್ಲಿ ಒಂದು ಹಾಕಬೇಕಂತ ಹೊರಟದ್ದು. ಯಾವಾಗ 30 ವರ್ಷಗಳಿಂದ 25 ವರ್ಷಗಳ ನಂತರ ಮನೆಯಲ್ಲಿ ದೈವ ನಂಬೋ ರೂಢಿ ಇಲ್ಲಿ ಬಂದದ್ದು. 25 ವರ್ಷ. ಇವತ್ತು ಅನೇಕ ಮನೆಗಳಲ್ಲಿ ಇವತ್ತು ದರ್ಶನ, ಮನೆಯಲ್ಲಿ ಕೋಲ, ಮನೆಯಲ್ಲಿ ದೈವಗಳಿದ್ರೆ 25-30 ವರ್ಷಗಳಿಂದ ಯಾವ ಮನೆಯಲ್ಲೂ ತಮ್ಮಣ್ಣ ಶೆಟ್ಟಿ ಅವರು ಒಂದು ಕರೆ ಇದೆ, ನೇರವಾಗಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಕೊಡಗಟ್ಟು ಪಾತೇರ್ನು ಎಸ್ ಪಾತಿರ್ಲಿ ಸರ್, ದಾದ ಪನ್ಪರ್ ಸರ್ ಪಂಪಿನಪುರ ತಪ್ಪು ಯಾಕಂದ್ರೆ ಮಲ್ಪರ ಬಲ್ಲಿ ಬಂದು ಕೊಡಲೆ ಪಾತೇರ್ಗೆ. ಓಕೆ, ತಮ್ಮನ ಸರ್ ಅಂತಿರಲ್ಲ ಡ್ರೆಸ್ ಅವರು ಕೇಂದ್ರ ಎಸ್ ಕೇನ್ ಕ್ಲಿಯರ್ ಇಜ್ಜಿ ದಾಪಂಡ ವಿಷಯ ಬಂತಕ್ಕೆಲ್ಲ ಘಟ್ಟದ ಬಗ್ಗೆ ಪ್ರಶ್ನೆ ಬರೋದು ಗಟ್ಟೆ ಓಡ ಮುಟ್ಟ ಅಂದು ಇಂಕ್ಲೆಗೆ ಗಟ್ಟ ಓಡೆ ಮುಟ್ಟ ಬಂದ ಗೊತ್ತು ಜಿಂಕಲಪ್ಪನ ಘಟ್ಟದ ಕೊಲೆ ತುಲೆ ಯಾನ್ ಇರ್ಲ ಗಟ್ಟದಾಗ್ಲ ಪಂಡ ಗಟ್ಟಗ್ಲ ಯಾನ್ ಎಕಡೆ ಸುರುಕೆ ಈ ಒಂಜಿ ಪ್ರಸ್ತಾಪನ ಮಂತೆ ಯಾನ್ ಇರ್ಕ ಏನ್ ಬಾರ ನಿಂಗೆ ಗೊತ್ತು ಜಾನೆ ಇರೆಗೆ ಮಡಿಕೇರಿ ಸಕಲೇಶ್ಪುರ, ಕೊಪ್ಪ, ಮೂಡಿಗೆರೆ, ಕೊಟ್ಟಿಗೆರೆ, ಶೃಂಗೇರಿ, ತೀರ್ಥಹಳ್ಳಿ ಈ ಪರಿಸರದಾಗ್ಲ ಮಾತ ನಮ್ಮ ಊರ್ದ ಅಕ್ಲೆಗೆ ಈ ಊರಿಗೂ ಇತ್ತೆ ಬೊಂಬೈ ದುಬೈ ಎಂಚಂಡು ಅಂಚನೆ ಒಂಜಿ ಕಾಲೋಡು ಈ ಸೌತ್ ಕೇಂದ್ರ ಸ್ವಾವಲಂಬಿ ಆದ ಬದುಕೇರಲ ಜೋಕ್ಲೆಗೆ ವಿದ್ಯಾಭ್ಯಾಸ ಮದ್ಮೇಲಾಯರ ಕಾರಣ ಘಟ್ಟದ ಮಿತ್ತದ ಕಾಫಿ ತೋಟಲು ಆತ ಕಷ್ಟೋಡು ಮುಲ್ಪದಾಗ್ಲು ನಮ್ಮ ಮುಲ್ಪದ ಹಿರಿಯಾಗ್ಲು ಮಾತ ಪಾಪ ಇರೆಗೆ ನಡತೊಂದು ಪೋದು ಬೆಂದದು ಅಲ್ಪ ಮಂತೇರಿ ಒಂಜೊಂಜಿ ಇತ್ತನಂಚಿನ ದೈವಲಿನ ಮಾತ ನಂಬುದಿರ ಆಂಡಲ ಕುಟುಂಬ ಪದ್ಧತಿಗಾನಾಗ ಇತ್ತೆಲ್ಲ ಅನಂತಾಡಿ ಉಳ್ಳಾಲ್ತಿಗೆ ಮಾತ ನಿಗಲಿ ಕೇಂದುಪ್ಪಾರು ಗಟ್ಟರ್ದ ಇತ್ತೆಗಳ ಜನಕುಲಿಡೆ ಭತ್ತದ ಮೂಲ ಉಳ್ಳಾಲ್ತಿನ ಪ್ರಸಾದ ನಾವು ಏತೋ ಉಂಡಿನಿ ಒಂಜಿ ನೆನಪದಿಲ್ಲ ಕುಡಂಜಿರೆಗೆ ದಾದಗೆ ಯಾನ್ ಪ್ರಶ್ನೆ ದಾಯ್ಪಂಡಿತ್ತೆ ಕುಲತ್ತ ಆಡಿಯೋ ಪೂರ ಬೈದಿನ ಒಂಜೊಂಜಿ ಪ್ರಶ್ನೆ ಇಂಚ ಬಂದ ಘಟ್ಟದ ಮಿತ್ತಡ್ ಬೋಪಿನ ಕಟ್ಲೆ ಪೂರ ಬೈದಿನ ಪಂಡ್ ಪಂಡರತ್ತೆ ಅನ್ನೋದು ಯಾನಂಚೂರು ವೆನ್ನೆ ಕೊನೆ ಮಂತರಿ ಉತ್ತರ ದಿಕ್ಕೊಂಡಾಕಿ ಯಾನ್ ಪರ್ಮಣಗಿಲ್ಲ ಗೊತ್ತಾನೇಕಿ ಇರ್ ಘಟ್ಟ ಓಡೆ ಮುಟ್ಟ ಅಂತ ಕೇಂಡಾರತ್ತ ಕೇಳಿ ಪಂಡ ಈ ಪ್ರಶ್ನೆ ದಾಯಕ ಪಂಡ ಇತ್ತ ಮೈಸೂರು ಬೆಂಗಳೂರು ಘಟ್ಟನಾ ಇಜಿದ್ದ ಮೂಲು ಈತೆ ಕತೆ ಎಕಡೆ ಯಾನ್ ಸುರುಕೆ ಪಂತೆ ಆಗುಂಬೆ ಶೀರಾಡಿ ಚಾರ್ಮಾಡಿ ಇಂಚಿನ ಒಂಜಿ ತುಳುನಾಡದ ಒಂಜಿ ಘಟ್ಟದ ಬರಿರ್ದು ಘಟ್ಟದ ನಡುಡ್ದತ್ತು ದೈವ ಮೂಲ ಒಂಜಿ ಅಪ್ಪನೆ ಕೊರ್ಪುಡು ಘಟ್ಟದ ಬರಿಯಿಂದ ಪಂಡಂದಾಂಡ ಮಿತ್ತ ಬಾಗೋರ್ದತ್ತು ತೀರ್ಥದ ಘಟ್ಟದ ಬರಿ ನಂಕ ಮುಲ್ಪ ಎಂಚಿನ ಪಂಡ ಮುಲ್ಪ ನಮ್ಮ ಪೂರೆಲ್ಲ ದೈವಾರಾಧನೆ ಮುಲ್ಪದ ಸವಿಂದಾನ ಒಂಜಿ ಮೂಲಿರೇಗ ಘಟ್ಟದ ಬರಿ ಪಂಡ ಇರೇಗಿತ್ತ ಮುಲ್ಪರ್ದು ಪೋನಾಗ ಶೀರಾಡಿ ತಾಯನೊಂಜಿ ಕಲ್ಲು ಅಂತಿಕೊಂಡಂಕ ಮಾರ್ನಲ್ಲಿರ್ದ ತೀರ್ಥ ಬನ್ನಾಗ ತಿಕ್ಕೊಂಡಂಕ ನಂಗೆ 5 ತೀರ್ಥ ನಮ್ಮವರು ಘಟ್ಟ ದೈವನವ್ರು ಘಟ್ಟ 5 ಮಿತ್ ಪೂರ ಇರೇಗ ಅಂಚನೆ ಇರೇಗ ಮಾತ ದಿಕ್ಕಡ್ಲ ಒಂಜೊಂಜಿ ಗಡಿಕಲ್ಲುಲ್ಲ ಬೊಕ ಮುಲ್ಪ ಒಂಜಿ ಮಾರಿ ಗಿಡರ್ದು ಕೊಣದು ಅಡೆಗೆ ದೀಪನ ಒಂಜಿ ಊರುಡು ದೂರು ಕೊಣದು ಒಂಜಿ ಎಂಡಾಪನ ಜಾಗ ಉಂಡು ಅವು ಮಾತ ಸುತ್ತಮುತ್ತ ಘಟ್ಟ ಯಾಕಂಡ ಪರ್ಪು ಪೇಜವ್ರು ನಮ್ಮ ಕುಡ್ಲದಾನೆ ಪಾತ್ರ ಮೂಲತ ಗಟ್ಟದ ಬತ್ತ ಬೇಲೆ ಮಾಡ್ತಂದಿಲ್ಲ ಈ ನಮ್ಮ ಮೇರೆಲ್ಲ ಇರ್ತದೆ ನಿಮಿಷ್ ಸರ್ ಗೊತ್ತು ರೋಹಿತ್ ಕೆಲಪುರ ಹೋರಾಟ ಬಂದ ಯಾನಿ ಬ್ಯಾಗ್ ಮಲ್ಲೆ ಪಂಡ ಮೈಸೂರು ಕ್ಷೇತ್ರ ಪೋತೆ ಕೋಲಪುರ ಪೋತೆ ಪಂಡ ದೈವದ ಕಟ್ಟದ ಪ್ರಕಾರ ಅದು ಇಸ ಮಕ್ಕಳ ನಲಿಕೆದ ಕಟ್ಟ ಇರ್ತದೆ ಅಕ್ಲಿಗೆ ಪ್ರತಿಷ್ಠಾಪನೆ ಮಲ್ಪುನ ಅಧಿಕಾರ ಉಂಡೆ ಇತ್ತೆ ಮೂಲು ಯಾನಿತ್ತೆ ಇರೆಗ್ ಯಾನ್ ಪನ್ಪುಣಿಂಜ ಮಂಡ ಇರೆಗ್ ದ್ರಾವಿಡ ಮೂಲ ವೈದಿಕ ಪರಂಪರೆ ಪ್ರಕಾರ ದೈವಾರಾಧನೆ ಮುಲ್ಪದ ಜನಕ್ಕುಲೆ ನಮನೆ
ದೈವನು ನಂಬೋಲಿಗೆ ಬನ್ಪನ ಇರೆಗೆ ನಾಟ ಅವನೇ ಅಂದ್ ಒಂಜಿ ನಾಟ ಅಂತ ಪ್ರಾರ್ಥನೆ ಮಂತ್ರ ಅಲ್ಪ ಇರೆಗೆ ದೈವಲ್ ಮಾತೆ ನಮ್ಮ ಮಿತ್ತದ ಕತೆ ಈ ತುಳುನಾಡದ ಕಟ್ಟೆಡ್ ಒಂಜೊಂಜಿ ಜನಗಳಿಗೆ ಒಂಜೊಂಜಿ ಮುಲ್ಪದ ದೈವೋಲೇ ಮುಲ್ಪದ ದೈವಗೂ ಬೋಡ ಇನ್ನೇ ಇರೆಗ ಅವು ಮೂಲ ನಿವಾಸಿಗಳ ನಂಚಿನೊಂಜಿ ವಸ್ತು ಆಂಡ ಇರೆಗ್ ಓಲ್ಲ ವಾ ಕಾರಣೋಗಲ ಇರೆಗ್ ಇತ್ತೆ ಪೋದು ಇರೆಗ್ ಇತ್ತೆ ವಾಕಾಲೋಗಲ ಇರೆಗ ಆ ವ್ಯಾಪ್ತಿನ ಬುಡ್ದು ಪಿದಾಯಿ ಗಟ್ಟಾಡ್ ಅಲ್ಪ ಮುಲ್ಪ ಮಾತ ಇರೆ ಕೊಣದು ನಾಟವನೊಂಜಿ ಕ್ರಮ ಇಜ್ಜೆ ಅಲ್ಪ ಇರೆಗ ಪ್ರತಿಷ್ಠಾಪನೆ ಮನ್ಪೇರ ಆಪುನೇ ಇಜ್ಜಿನೇನು ಇರೆಗ ಅಪ್ಪ ಕುಡಲಕ್ಕೇನು ಅರಿರಿ ಮುಲ್ಪರ್ದು ಇರೆಗ ದಾದಾಪನೊಂಡ ಕೆಲವು ಆಪೊರ್ತುಡು ಸೆರಂಗೊಡ್ಡದು ಬರ್ಪುನೇನು ಬಂಡದು ಈ ಕಲ್ಲುಟ್ಟಿನ ನಂಬಲಿಗೆ ಹಿಡ್ಕೊಳೋದು ಈ ಕಲ್ಲುಟ್ಟಿ ದೈವಲೇನು ಮಾತ ಕೆಲವು ಇಲ್ಲಲು ಓಲ್ ಗೊತ್ತನೆ ಮುಲ್ಪದ ಕುಟುಂಬಲು ಅಲ್ಪ ನಂಬೊಂದುಲ್ಲೇರಿ ಪನ್ಪಣಂಚಿನ ವಿಚಾರ ಅಕಲಿ ಓಲ್ಲ ಪಿದಾಯಿ ತೆರಿಪಜ್ಜೀರ ಅವು ಇಲ್ಲದೊಲೈ ಕೊಡ್ತೀರ ಅದು ದುಡ್ಡು ಮಂತಿಜೀರು ಇಜ್ಜೆ ಆಂಡ ಅವು ಅಕಲೇಗೆ ಬೋಡದು ಅಕಲ ನಂಬೋಲಿಗೆ ಏನು ಪತ್ತೊಂದು ಬೋತನೆ ಅಕಲೆ ಏನು ಪತ್ತೊಂದು ಬೋತನೆ ಐನು ಏರ ಒಂಜಿ ರಕ್ತ ಸಂಬಂಧಿ ಭೂಮಿ ಸಂಬಂಧಿ ಇಜ್ಜಂದ ನಾಯಕ ಏರ ಒಂಜಿ ಮೈಸೂರು ನಂಬಲೆಕ ನಂಬುದನೆ ಅತ್ತು ಆನ ಎನ್ನಪ್ಪೆ ನಂಬೊಂದಿತ್ತು ಎಂಕ್ಲೆಗ್ ಬೇತೆ ಇಲ್ಲಿಜ್ಜಿನ ಎಂಗ್ಲು ಗಟ್ಟ ಪೋಪನೆ ಪಂಡ ನಾನು ತೆರಂಗಡೆ ಪತ್ತೊಂದು ಬೋತೇರ ಜೋಲಿಗೇಡ ಐನೆ ಎಂಚಿನ ಪತ್ತೊಂದು ಬೋತೇರಿ ಮುಖಮೂರ್ತಿ ಆಯುಧನು ಕೊಡುತ್ತನೆ ಎತ್ತಾಕಲಿ ಅಕಲ್ ಕೊಡುತ್ತನೆ ವೈನೆ ಆ ಕಲ್ಲುಟ್ಟಿ ಪನ್ಪುಣ ನಂಬೋಲಿಗೆ ಎಂಕುಲಿ ಕಷ್ಟೋಡುಲ್ಲ ಬಂದದು ಐನು ನಂಬೋದುಲ್ಲಿರಿ ಆಂಡ ಒವ್ವೇ ಕಾರಣಗಳ ಈ ವ್ಯಾಪ್ತಿ ಬಂಡ ಅವು ತುಳುನಾಡದ ಬೇರೆ ಮುಲ್ಪ ಇತ್ತನ ಜನಕ್ಕೂಲ ಹಾಕಲಿ ಕೊಡುತ್ತನಾಕಲಿ ಐನ ಕುಟುಂಬ ಮೂಲೆ ಉಂಡಾಕಲ್ನ ಅಕ್ಲೆ ಕೊಂಚ ಗ್ರಾಮ ವ್ಯಾಪ್ತಿ ಮೂಲೆ ಉಂಡು ಐನು ಪತ್ತ ಓದ್ತಿರಕ್ಲಿ ಆಂಡ ಐದು ಬುಡ್ಡ ಒವ್ವೇ ಕಾರಣಗಳ ಮಿತ್ತು ಮುಲ್ಪರ್ದು ಪೋದು ಕೊರಗಜ್ಜನವಾಡು ಗುಲಿಗನವಾಡು ಕಾಂತಾರ ಗುಲಿಗನವಾಡು ಹತ್ರ ಒವ್ವೇ ದೈವಲ್ಲ ಇರೇಗ ನಮ್ಮನೆಕ್ ಎಂಕ್ಲು ದಾಲ ಮನ್ಪು ಜನ ಎಂಕ್ಲೆ ಗೊತ್ತುಜಿ ನಮೈನ್ ಐನ್ ಇರೇಗ ಬಾರಿ ಒಂಜಿ ಸಂಘರ್ಷೋಡು ಮುಗಿಪೇರು ನಮ್ಮ ತಯಾರಿಜ್ಜಿ ಆಂಡ ಮುಲ್ಪ ಧರ್ಮ ದೈವಲ್ ಅಕ್ಲಿನ ಬುಡ್ಪುಜ ಮನ್ಪುನೆ ನೆನಪುದಿಲ್ಲಿ ವಾ ಕಾರಣಗಳ ಆಯನ ಗ್ರಾಗತಿ ಸರಿ ಉಂಡು ಇನಿ ನಡಪು ಆಂಡ ಎಲ್ಲೆ ಆ ಪರಿಸ್ಥಿತಿ ಮಾತ್ರ ಗಂಭೀರ ಉಂಟು ನೆನಪುದಿಲಿ ವಾ ಕಾರಣಗಳ ತೆರಿಯಂದಿನ ತಪ್ಪಾನಂದ ಕ್ಷಮೆಕೆಯಿಂದ ಇನ್ನು ಉಂತಾಯಿರಿ ನಮ್ಮ ದೈವಲ್ನ ಬಾಯಿರ್ದು ದೈವ ಒಂಜಿ ಪನ್ಪುಡು ಯಾನ್ ಕೊರಿ ಪಾತೆರ ಮುರುಗದ ಗಾಲಿಗೆ ತಾರಂದು ಮಣ್ಣಿಗೆ ತಾರಂದು ಗಾಲಿಗೆ ರಾವಂದು ಮುರುಗದಿಚ್ಚ ಒಂದು ಆಪನೇನು ದಾನೆಂದು ತತ್ತದ ನಡತಂದಾಂಡ ಸರಿ ದಾನೆಂದು ತೆರಿಯಂದ ಮಂತ್ರ ಯಾನಿಕ ಮಾಪು ಕೊರ್ಪೆ ಆಂಡ ದಾನ ಒಂದು ತುಯ್ಯಂದ ನಮ್ಮ ಮಾನವಗೂ ಕಟ್ಟನೇನು ತರೆಕಟ್ಟು ತಿರ್ಗಾವೆ ಅಂತ ಪನ್ಪುಂದೀವ ಅಣ್ಣ ತರಕ ಕಟ್ಟದ ಕಟ್ಬಿಟ್ಟೆ ಗೊತ್ತು ಇರೇಗ ಸಾರ್ದಾದ ಆಂಡಲ ಎಂಕ್ ಇರೇಗ ಅಕ್ಲೆಗೆ ಅವಕಾಶ ಉಂಡು ಈ ನಮ್ನೆ ಜನಕ್ಕುಲು ಮಾತ ಪಾತಿರುವಿರಿ ಈ ತಮ್ಮನೆ ಮಾಧ್ಯಮ ವಿಚಾರಲಾಪ ಈತ ನಮ್ನೆ ಜನಕ್ಕುಲು ತಿರಿಪಾವಿರಿ ಇತ್ತ ಅಕ್ಲೆಗೆ ಅವಕಾಶ ಉಂಡು ಅಪ್ಪ ನಾ ಇನ್ನು ಅಕ್ಲೆಗೆ ಎಂಕುಲು ಪಾಟ್ನಂಚಿನ ಕಲ್ಲುನ ದಾದಾವನ್ ಪೋಡು ದಾಲ ತೊಂದರೆ ಅಕ್ಲೆಗೆ ಆ ಕಲ್ಲಿಗೆ ಓಲ್ಲೈಕ್ ನಿಷ್ಠೆ ನಿಯಮ ಆ ವಿಚಾರ ದಾಲಜ್ಜಿ ಅಂಚಲ ಅಂದಂದಾಂಡ ಅವೇನಿತ್ತ ಇತ್ತಿನಂಚಿನ ಕೊರಗಜ್ಜನ ಕಲ್ಲು ಐತೆ ಈ ನಾಟೈನ ಕಲ್ಲಿನ ದಾದಾವನ್ ಪೊಲಿಗೆ ಮಲ್ಲೆ ತಲ್ಪೋಲಂಡ ಕೈತಾಲ್ದ ಸುದೆಕ್ ಇತ್ತದು ಮಾತ ಸುದೆಕ್ ಐನು ಕೊಣದು ಐನ ಪಾಡ್ದಾದ ಪ್ರಾರ್ಥನೆ ಮಂತದ್ದು ಮುಲ್ಪದೊಂಜಿ ಸುಬ್ರಾಯ ದೇವರಗ ಕದ್ರದ ಮಂಜುನಾಥಾಗ ಆತನ ಮುಲ್ಪೋಲನ್ನೆಲ್ಲ ಕುತ್ತಾರಗ ಒಂಜಿ ಕಾಣಿಕೆ ಬಾರ್ದು ಎಂಕುಲು ಮಂತನ ತಿಳಿಯಂದೆ ತಪ್ಪ ಆನಂದ ಪಣ್ಣಂದಾಂಡ ಆ ಕಲ್ಲಿನ ಪಿರದೆಪ್ಪೆ ಸಾಧ್ಯ ಉಂಟು ದಯಪಣ್ಣ ಆ ಕಲ್ಲು ಓಲ್ಲ ಮುಲ್ಪರ್ದು ಕೊನೋ ಏನತ್ತ ಮೂಲೊಂಜಿ ಕಲ್ಲು ಒಂದು ತಿಕ್ಕೊಂಡಿರಿ ಇರೇಗ ನೇತ್ರಾವತಿ ಕುಮಾರಧಾರ ನೇತ್ರಾವತಿ ಒಂಜಿ ಶಿವಲಿ ಇರೇಗ ಒವ್ವೇ ಕಾಟಕಲ್ಲ ಕೊಣದತ್ತ ದೈವ ನಂಬೋಡುದುಂಡು ಕಲ್ಲುಗಳ ಶಿವಲಿಂಗ ಪಣಂಚಿನೊಂಜಿ ನಂಬಿಕೆ ಉಂಡು ಆ ಕಲ್ಲು ಅಲ್ಪಂತೆ ಕೊಣದು ಬತ್ತಿನೇರ್ದಾದ ಐನು ಕೊಡದು ಉಂತಾಯರ್ನಾಕ್ಲ ಬಾರಿ ಎಡ್ಡೆ ಬುಕ ನೆಕ್ಕಲ ಮಾತೆರ್ಲ ಒರೇಕೋರಿ ತಿಲಿಪಂಡದು ಓಲ ಸಂಘರ್ಷ ಬುರ್ಚಿ ನಂಗೆ ಗಲಾಟೆ ಬುರ್ಚಿ ಅಕ್ಲೇನ ಆ ಕೇಸು ಕಟ್ಲೆ ಬುರ್ಚಿ ದಾಲ ಬುರ್ಚಿ ಆಡ ಯಾನಿಕೆಯನ್ನು ಅಲ್ಪದ ಜನಪ್ರತಿನಿಧಿ ನಕ್ಲ ಮಾಹಿತಿ ಕೊರ್ಲಿ ಅಲ್ಪದ ಇರೇಗ ಅನೇಕ ಸನಾತನ ಪ್ರತಿ ಒಂಜಿ ಸ್ಟೋರಿ ಇಲ್ಲ ಪ್ರತಿ ಒಂಜಿ ಮೈಸೂರದ ಅಲ್ಪದ ಕಾಂಟ್ಯಾಕ್ಟ್ ನಲ್ಲಿ ಬರೋ ಉಳ್ಳೇರು ಪ್ರತಿ ಒಂಜಿ ಅಲ್ಪದ ಟಿಕ್ಕಿನ ಪೂರ ಅರೆಗೆ ನಿಮಿಷರೆಗೆ ಫಾರ್ವರ್ಡ್ ಮಲ್ದೆ ಕೇಂತೊಲೆ ಬಿಡಿದ್ರು ಕೈತ ಕುಲ್ದಿರತ್ತೆ ಅರೆ ಪೂರ ಫಾರ್ವರ್ಡ್ ನೆಟ್ಟಿತ್ತೆ ಈರ್ನಂಚಿನ ಯಾನ್ ಪನ್ಪುಣ ಈರ್ಡಲ ಯಾನ್ ಪನ್ಪೆಗೇನ್ಲಿ ಐಕ ಬಾರಿ ಪಕ್ಕ ನುರ್ಕೆರೆ ಪೋರ್ಚಿ ದಯಪಂಡ ಇರೇಗಿ ಅತಿ ಭಕ್ತಿ ಪನ್ಪುಣಂಚಿನೊಂಜಿ ವೇಷ ಪಾರ್ದಿತ್ತನಂಚಿನ ಜನಕ್ಕುಲ್ರ ಏಪಲ ಭಕ್ತಿ ಪೂಜೆ ನೆನಪುದಿಲೆ ಅಕಲಿ ಇರೇಗಿ ದೈವ ಭಕ್ತರು ಎಲ್ಲರೂ ಧಾರ್ಮಿಕ ನಾಯಕರಲ್ಲ ಗೊತ್ತಾನ ಇರೇಗ ಏಪಲ ಇರೇಗ ಸಾರ್ವಜನಿಕವಾದ ನಾಮ ಡ್ರೆಸ್ ಐಟ್ ನೆಟ್ ವೇಷ ದ್ವಾರಿ ನೆಟ್ರಿ ಕನ ನೆಟ್ ಮುಕ್ಳಿಗೆ ಏಪಲ ಭಕ್ತಿ ಪೂಜಿ ಆಗ ಧೈರ್ಯ ನಮರ್ದು ಜಾಸ್ತಿ ಆಯಡ ಇರೇಗ ಏಪ ವೇಷ ಪಾರ್ದು ಅಜ್ಜನ ಪುದಾರ್ಡ್ ಇರೇಗ ನಾಟಕೀಯವಾಯಿನಂಚಿನ ಜನಕ್ಲಿಗೆ ಮೋಸ ಮನ್ಪೇರ ಪಿದಾರ್ದೇನ ಆಯ್ ದೈವ ಭಕ್ತಿ ಅತ್ತು ಒರಿ ದೈವ ಭಕ್ತಿ ದಾದ ಮನ್ಪೆ ಸ್ವಾಮಿ ದೈವನ ದೂರ ಉಂಟು ಕೈ ಮುಗಿದ ಅಲ್ತ ಅಂಗಣದ ಮೂಲ್ಯವನ್ನು ಪಾರ್ದು ಪೋಪೆ ಆಯ್ ಭಕ್ತಿ ಐದಾದ ನಿಖಲ್ಲ ನೆಕ್ ಪೋನಾಗ ಒಂಜಿ ನೇರ ಪೋದು ಪಾತ
ಪೋಡ್ಚಿ ದಾಯಗೊಂಡ ನೆನಪಿರೋಡು ಬಾರಿ ಮಲ್ಲ ಷಡ್ಯಂತರ ಉಂಡು ಇನಿ ಕೋಟೆ ಈರಿನ ಮಾನಸಿಕವಾಗಿ ತುಯಾರನಾಂಡ ಮೂಲು ದಕ್ಷಿಣ ಕನ್ನಡ ಆತನ ಪಿದಾಯಿಲ ಓಲು ಕೆಲವು ಅಂಚಿನ ಆ ಒಂಜಿ ಕೋಟೆ ಕಟ್ಟದ ಇರೆಗೆ ಉಂಡು ಅಲ್ಪಮತ ಸಮಸ್ಯೆ ಆತನೇ ನಮ್ಮ ತೂತ ಐದಾದನಿಕಲು ಅಲ್ಪ ಜನಪ್ರತಿನಿಧಿಯವರಿಗೆ ತಿಳಿಸಿ ಅದರ ನಂತರ ಇದರ ಕಾರ್ಯೋನ್ಮುಖವಾಗಿ ಯಾಕಂತ ಹೇಳಿದ್ರೆ ನಾವೀಗ ನಾವು ಇಲ್ಲಿಯ ಮಂಗಳೂರಿನ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಶಾಸಕರು ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಎಲ್ಲ ಸಂಘಟನೆಯ ಸನಾತನ ಸಂಘಟನೆಯವರು ಹಾಗೂ ಇಲ್ಲಿಯ ಎಲ್ಲ ಜಾತಿ ಸಂಘಟನೆಯವರು ಎಲ್ಲೆಲ್ಲಿ ಇಂಥ ಕಾರ್ಯಗಳು ನಡೀತದೆ ಇದರ ಬಗ್ಗೆ ಅಲ್ಲಿಯ ಒಂದು ಇವರೊಟ್ಟಿಗೆ ಸಂಬಂಧ ಬೆಳೆಸಿ ಮಾತುಕತೆ ಮಾಡಿ ಇಲ್ಲಿ ಅಸ್ಮಿತೆಯನ್ನು ಉಳಿಸಿ ದಯವಿಟ್ಟು ಇಲ್ಲಿಯ ರಾಜಕಾರಣಿಗಳು ಇಲ್ಲಿಯ ಶಾಸಕರು ಸಂಸದರು ಎಲ್ಲರಿಗೂ ಇದು ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಾಳೆ ಇದು ಎಲ್ಲಿಯಾದ್ರೂ ಇದು ಕೈ ತಪ್ಪಿ ಹೋಗಿ ಇನ್ನು ಮನೆ ಬೇರೆ ಬೇರೆ ರೀತಿಯಲ್ಲಿ ಆಗಿ ದಂಧೆಗಳು ಇದು ಕರ್ನಾಟಕದಲ್ಲಿದೆ, ಸ್ವಲ್ಪ ಆಚೆ ಹೋದ್ರೆ ತಮಿಳ್ನಾಡಿಗೆ ಹೋದ್ರೆ ತಮಿಳ್ನಾಡಿನ ಮತ್ತೆ ಆಂಧ್ರಕ್ಕೆ ಹೋದ್ರೆ ಇಡೀ ದೇಶದಂತೆ ಹೋಗಿ ನಮಗೆ ನಮ್ಮ ದೈವಗಳನ್ನ ಈ ರೀತಿ ವಿಕೃತ ಮಾಡೋದನ್ನ ನೋಡಲಿಕ್ಕೆ ನಮ್ಮಿಂದ ತಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಲಿಯ ಲೋಕಲ್ ಪ್ರತಿಯೊಬ್ಬರ ಹತ್ರ ಇಷ್ಟೇ ನಾವು ಕೇಳಲಿಕ್ಕಿರುವಂಥದ್ದು, ಇದು ಎಷ್ಟು ವರ್ಷದಿಂದ ಇಲ್ಲಿ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ದೈವಗಳ ಮೂಲ ಯಾವುದು, ಯಾವಾಗ ಆರಂಭ ಆಗಿದೆ, ಎಲ್ಲಿ ಆರಂಭ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಅಜ್ಜ ಕೈ ಮುಗಿತಿದ್ದ, ನಾನು ಕೈ ಮುಗಿತಿದ್ದೇನೆ. ನನ್ನ ತಂದೆ ಕೈ ಮುಗಿತಿದ್ದ, ನಾನು ಕೈ ಮುಗಿತಿದ್ದೇನೆ. ಇಷ್ಟನ್ನು ಬಿಟ್ಟರೆ ಇದು ಇಷ್ಟನೇ ಸಮಯಕ್ಕೆ ಆರಂಭ ಆಗಿದೆ ಎಂಬ ಎಲ್ಲಿಯೂ ಕುರುಗಳಿಲ್ಲ. ಆದ್ದರಿಂದ ಅಲ್ಲಿ ಎಲ್ಲವೂ ದೇವಾರಾಧನೆ ವಿಚಾರಿಸಬಹುದು. 10 ವರ್ಷಗಳ ಮುಂದೆ ಎಷ್ಟು ವರ್ಷ ಇದೆ ಇದನ್ನ ಸ್ಥಳೀಯ ಪೊಲೀಸ್ ಠಾಣೆಗೋ ತಹಸೀಲ್ದಾರಿಗೋ ತಿಳಿಸಿ ಈ ಮಾಹಿತಿಯನ್ನ ತಿಳಿಸಿ ಒಂದಷ್ಟು ಇರ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಸಂಘರ್ಷರಹಿತವಾಗಿ ಅದು ಮುಗಿಲಿ, ಅವರಿಗೆ ಮನದಟ್ಟಾಗಲಿ ಹಾಗಾಗಿ ಇರುವಾಗ ದಯವಿಟ್ಟು ನೀವು ಇದರ ಬಗ್ಗೆ ಈ ತರ ಪ್ಲಾನ್ಗಳೆಲ್ಲ ಇದೆ. ದಾದನ ಪಾತ್ರ ಬರ್ತಾರೆ ಸರ್ ಕೇಳಿ ಪಾತ್ರ ಬಂಡತೆ ಕೆಲೆ ಇತ್ತ ಚಾರ್ಮಡಿ ಘಾಟಿ ಬಕ್ಕೆ ಕೊಡಗುಡ್ಡಿ ಡಿಸ್ಟಿಕ್ ಪುರಂಡು ತುಲೆ ಈ ಕ್ಷೇತ್ರ ಪುರ ಕೊರಗಜ್ಜನ ಕಟ್ಟೆಲು ಪುರಂಡು ಓಲೋ ಮುಲ್ಪತ್ತೆ ಮಡಿಕೇರಿ ಕೊಡಗು ಮಡಿಕೇರಿ ಚಿಕ್ಕಮಂಗ್ಳೂರು ಪ್ಲೇಸ್ ಪುರ ನಮ್ಮ ಅಜ್ಜನ ಉಂಡು ಇತ್ತೆ ಯಾನು ದಾದ ಬನ್ಪೆ ಗೊತ್ತುಂಡ ಇರೇಗಿತ್ತೆ ಯಾನು ಎಕಡೊಂಜಿ ವಿಚಾರ ಪಂತೆ ಮುಲ್ಪದ ಮೂಲ ನಿವಾಸಿಗಳು ಇತ್ತನಾಕಲ ಅಂಚ ಮಾತ ಪೋತನಾಕಲ ಒಂಜೊಂಜಿ ದೈವನು ಮಾತ ಕರೆ ಬರಿ ಘಟ್ಟದ ಬರಿ ಆರಾಧನೆ ಮಾಡ್ಪಡೋದು ಪ್ರಮುಖಲು ಉಲ್ಲ ಅಕ್ಲೇನ ಬಗ್ಗೆ ಅಕ್ಲೇಂತೆ ಮುಟ್ಟನ ಬರ್ಜಿ ಅಕ್ಲನಾತಿಗೆ ಐನು ಮಂತೊಂದುಲ್ಲೇರಿ ಇರೇಗ ಐನು ನಮ್ಮ ಅಕ್ಲೇರ್ದ ಸಮಸ್ಯೆ ಆತ ಜತೆ ಇತ್ತೇರಿ ಅಕ್ಲಿ ಇಲ್ಲದೊಲೆ ಅಗೇಲ್ ಮಾಡ್ಬೇರಿ ಕೈ ಮುಗಿಪೇರಿ ಐನು ನಮ್ಮ ಐನು ದಾಯ ಮನ್ಪಾರ್ದು ಕೇವನ ಬರ್ಚಿ ದಾಯ ಗೊತ್ತುಂಡ್ರಿ ಅಕ್ಲನ ಬೇರೆ ಮೂಲ ಉಂಡು ಸ್ವಾಮಿ ಅಂದೇ ವಿಚಾರ ಪಂಪಕ್ಕೆಲ್ಲ ತುಲ ಸರ್ ಇತ್ತ ದಾಗೋಸ್ಕರ ಪಂಡ ಈ ಪಾತ್ರ ಪಂಡ ಇತ್ತ ಅವಳು ದಪ್ಪುನ ಕಟ್ಟೆ ನಮ್ಮ ತಕ್ಕಲು ಬಾತ ನೀರು ಪುರ ಪಾಡ್ಲೆ ಪಂಡರ ಪಾಡಿ ಅಂದಲ್ಲ ಎಲ್ಲ ದಿನ ಕುಡ ಈ ಪ್ರಶ್ನೆ ಉಟ್ಟುಂಡದ ಇದು ಅಕ್ಲೇಡ ಒಂಜಿ ಸ್ಪಷ್ಟ ಮನ್ಲೆ ಒಂಜಿ ವೇಳೆ ಅಂಚಿನ ಇಲ್ಲ ಕೇನ್ನಾಗ ಇರೇಕೆಂಕಲ್ನ ಈ ಮಾಧ್ಯಮದ ಮುಖ ಸಹಕಾರ ಕೊರುಲಿ ಪ್ರತಿ ಒರಿಯಡ ಮನ್ಲೆ ಅಜ್ಜಾಗ ಕಟ್ಟೆ ಕಟ್ಟಿ ಎರೆಜ್ಜಿ, ಅಜ್ಜಾಗ ಮೂರ್ತಿ ಎರೆಜ್ಜಿ, ಅಜ್ಜಾಗ ಅಭಿಷೇಕ ಅಜ್ಜಿ, ಅಜ್ಜಾಗ ಬಂಗಾರ ಕೊರಿ ಎರೆಜ್ಜಿ, ಅಜ್ಜಾಗ ಬಂಗಾರ ಬೊಲ್ಲಿದ ಮುಟ್ಟಲ ಕೊರಿ ಎರೆಜ್ಜಿ, ಅಜ್ಜಾಗ ಬಂಗಾರ ಅಜ್ಜಾಡ ದಾದ ನಿಖಲಲ್ಪ ಒಂಜ ಮರತ ಮುದೇಳ್ದು ಅತ್ತಂಡ ಇರೇಗ ಕಲ್ಲುಲ ಬೊಡ್ಚಿ ವಾ ಜಾಗೆ ಒಂಜಿ ತಡಪೇಡ ಅಗೆ ಒಂಜಿ ಇರೇಗ ಅಗೇಲ್ ಬಾರ್ದು ಕೈ ಮುಗಿನಲ್ಲ ಅಜ್ಜಿ ದೆತೋನ್ ಬೇ ಎಂದು ಬಂದ್ಕೊಂಡೆ ಖಂಡಿತ. ಧನ್ಯವಾದ ಸರ್ ಕರೆ ಇಂಥ ಪ್ರಶ್ನೆಗಳು ಮೂಡೋದು ಸಹಜ. ಆದರೆ ಮಡಿಕೇರಿ ಆ ಭಾಗದಲ್ಲಿ ಕಟ್ಟೆಗಳಿದೆ, ಮೈಸೂರು ಭಾಗಕ್ಕೆ ಯಾಕೆ ಬೇಡ ಅನ್ನುವಂಥವೆಲ್ಲ ಪ್ರಶ್ನೆಗಳು ಬರುತ್ತೆ. ಈ ನಡುವಲ್ಲಿ ಈ ದಂಧೆ ಆಡಂಬರ ಜೊತೆಗೆ ಎಲ್ಲ ವಿಚಾರಗಳು ಬಂದಾಗ ಮುಖ್ಯವಾಗಿ ತುಳುನಾಡಿನ ದೈವಗಳಿಗೆ ಯಾವುದೇ ಆಡಂಬರ ಅಥವಾ ಯಾವುದೇ ಅಬ್ಬರಗಳು ಬೇಕಾಗಿಲ್ಲ ಅನ್ನೋಂಥ ಮಾತುಗಳಿತ್ತು ಸರ್. ಇವಾಗ ಇದು ದಾರಿ ತಪ್ಪಿದ್ದು ಎಲ್ಲಿ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು ಸರ್? ಅಲ್ಲ, ದಾರಿ ತಪ್ಪಿದ್ದೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದನ್ನ ನಾವು ಇವತ್ತು ಎಲ್ಲ ಕಡೆ ಇಲ್ಲ, ದಾರಿ ಗ್ರಾಮ ದೈವಗಳ ವ್ಯಾಪ್ತಿಯ ಒಳಗಡೆ ಎಲ್ಲಿಯೂ ದಾರಿ ತಪ್ಪಲಿಲ್ಲ. ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಎಲ್ಲ ಯುವಕರು ಮಾಡ್ಕೊಂಡಿದೆ, ಅದು ಸರಿ ಮಾಡುವಂಥದ್ದು. ಇಲ್ಲಿ ದಾರಿ ತಪ್ಪಿದ್ದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿಯೇ ಒಂದು ತಯಾರಾದ ಆಟ. ಮೊದಲು ನೋಡಿ, ಇಲ್ಲಿ ಒಬ್ಬ ನಾವು ಏನಾದರೂ ಒಂದು ಬಲಿಮೆ ಇಡೋದು, ಒಂದು ಮನೆಯನ್ನೇ ಮಂದಿರವನ್ನಾಗಿಸೋದು, ಆತ ಬಂದವನಿಗೆ ನೂಲು ಕೊಡೋದು, ನಂತರ ಒಂದು ತೆಂಗಿನಕಾಯಿ ಕೊಡೋದು, ನಂತರ ಒಂದು ಭೂತ ಕೊಡೋದು. ಅದನ್ನು ನಮ್ಮ ಈಗ ಆ್ಯಕ್ಚುಲಿ ಮಂತ್ರ ದೇವತೆ ಅಂತ, ಅದಕ್ಕೆ ಜಾವದೆ ಅಂತ ಹೆಸರು. ಮುಂಚೆ ಏನು ಜಾವದೆ? ಜಾವದೆ ಅಂದರೆ ಇಲ್ಲಿಯ ಭಾಷೆಯ ಹೆಸರು. ಪ್ರತಿಯೊಬ್ಬರಿಗೂ ಒಂದು ದ್ಯಾವದೆ, ಒಂದು ಶಕ್ತಿ ಆರಾಧನೆ ಎಲ್ಲ ಇತ್ತು ಅಲ್ಲ ಹೇಳಿದ್ದು ಅಂತ. ಹಾಗಾಗಿ ಎಲ್ಲ ಬಂದವರಿಗೆ ಭೂತ ಕೊಡೋದು. ಆ ಭೂತ ಕೊಟ್ಟ ನಂತರ ಆ ಮನೆ ಅವನ ಸ್ವಾಧೀನ ಆಯ್ತು. ಅವನಿಗೆ ಅಂಗಡಿ ಹಾಕಿದಾಗ ಆಯ್ತು. ಅಲ್ಲಿ ಹೋಗಿ ಅವನು ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಹೋಗಿ ಅಗಿಲು ಮಾಡಲಿಕ್ಕೆ ಇವನು ಬೇಕು, ಅಲ್ಲಿ ಪಾರಿ ಆಗ್ಲಿಕ್ಕೆ ಇವನು ಬೇಕು,
ಅಲ್ಲಿ ಕೋಲ ಮಾಡಲಿಕ್ಕೆ ಹೇಳ್ತಾನೆ. ಮತ್ತೆ ಅವನಿಗೆ ಪ್ರಶ್ನೆ ಇಡ್ತಾನೆ, ಇಲ್ಲ ನಿನಗೆ ನಿಮ್ಮ ಹಿರಿಯರು ಸತ್ತಿದ್ದಾರೆ, ಅವನಿಗೆ ಪ್ರೇತೋಚ್ಚಾಟನೆ ಬೇಕು, ಅದನ್ನು ಬಿಡಿಸ್ಬೇಕಾದ್ರೆ ಇನ್ನೊಂದು ಕೋಲ ಆಗಬೇಕು, ಅದು ಸರಿಯಾಗಲಿಲ್ಲ ಅಂತೇಳಿ ಇನ್ನೊಂದು ಕೋಲ ಮಾಡುದು. ಇದನ್ನು ನೋಡಿ ಇಲ್ಲಿಯೇ ನೋಡಿ ನಾನು ಕಲಿಯುವುದು. ಇವನೊಟ್ಟಿಗೆ 3-4 ಜನ ಸಹಪಾಠಿಗಳು ಹೋಗ್ತಾರೆ ಒಟ್ಟಿಗೆ. ಒಂದು ಸ್ವಲ್ಪ ದಿನ ನಂತರ ಅವನು ಅದೇ ರೀತಿ ದಂಧೆಗೆ ಹೋಗುದು. ಈ ನಾಯಿ ಕೊಡೆಗಳಂತೆ ಎದ್ದದ್ದು ಇವರು. ಇದು ಮುಂಚೆ ಕಾಲದಲ್ಲಿ ಇಲ್ಲಿ ಬಲ್ಯರು, ಒಂದಷ್ಟು ಭಸ್ಮ ಕೊಡುವವರು ಎಲ್ಲ ಇದ್ರು, ಅದು ಇಲ್ಲಿ ಮೂಲ ನಿವಾಸಿಗಳಾಗಿದ್ರು. ಇದನ್ನು ದಂಧೆಗೆ ತಿರುಗಿಸಿದಾಗ ಮತ್ತೆ ಶುರುವಾಯಿತು. ಯಾರಿಂದ ಶುರುವಾಯಿತು? ಪಾರಿ ಹೇಳುವುದು, ಮಾನೆಚ್ಚಿಲು, ಈ ಮಂತ್ರ ಇಲ್ಲಿಂದ ಮನೆಗಳಲ್ಲಿ ದೈವಗಳನ್ನು ಕೊಂಡೋಯ್ತು. ಅಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಆಯಿತು, ಅಲ್ಲಿ ಆರಂಭ ಆಗೋದು. ನಿಜವಾಗಿಯೂ ಅವರು ಒಂದು ವೇಳೆ ಇಲ್ಲಿ ಕ್ರಮವೇ ಇದೆ. ಯಾವುದೇ ಒಂದು ಗ್ರಾಮ ದೈವದ ಎದುರುಗಡೆ ಉಪದೈವಗಳು ವಿಜೃಂಭಿಸಬಾರದು ಅಂತ ನಿಯಮ ಇದೆ. ಯಾವುದು? ಈಗ ನಮ್ಮ ದೈವ, ಉದಾಹರಣೆಗೆ ನನ್ನ ಗ್ರಾಮದ ದೈವಕ್ಕೂ 4 ಮೂಜಿ ಗ್ರಾಮಡು ಎಂಕುಲ ಅರಸು ಪ್ರಧಾನಿ ಬೆಯ್ಯಾರಿಗದ ದೈವಲಿತ್ರ ಪರಿಪಿನೀರಿದ ಪಿದಯ ಅಂತ ನಿಯಮ ಇದೆ ದೈವಗಳಿಗೆ. ಅದಕ್ಕೋಸ್ಕರವೇ ನೋಡಿ, ಅದಕ್ಕೆ ಪಲ್ಲಕ್ಕಿ, ಮುಗ, ಮೂರ್ತಿ, ವಾದ್ಯ, ವಾಲಗ, ಇದು ಗಾಢ ನಿಶಾನಿ ಇದೆಲ್ಲ ಇಟ್ಕೊಂಡು ಬಾರಿ ರಾಜಗಾಂಭೀರದಲ್ಲಿ ಅದು ಹೋಗುದು ಬಿಟ್ಟರೆ, ನಿಮ್ಮ ಕುಟುಂಬ ದೈವವು ವರ್ಷಕ್ಕೊಮ್ಮೆ ಆಗುವಂಥದ್ದು. ಕುಟುಂಬ ದೈವಕ್ಕೂ ಎಲ್ಲಿಯೂ ನಿಮಗೆ ಸಂಕ್ರಮಣ ಇಲ್ಲ, ನಿತ್ಯ ಪೂಜೆಗಳಿಲ್ಲ, ಮತ್ತೆ ಬೇರೆ ಬೇರೆ ಪ್ರತಿಷ್ಠಾ ದಿನಗಳಿಲ್ಲ. ಬರೇ ವರ್ಷಕ್ಕೆ ಮುಡಿಪು ಕಟ್ಟುವುದು, ಊಟ ಮಾಡೋದು, ಇದು ಅಗೆಲು ಬಳಸುವುದು, ಊಟ ಮಾಡೋದು ಬಿಟ್ಟರೆ ಬೇರೆ ಯಾವುದಿಲ್ಲ. ಈಗ ಏನಾಗಿದೆ, ಮನೆಗಳಲ್ಲಿ ಇದನ್ನೆಲ್ಲ ತುಂಬಿಸಿದ್ದಾರೆ. ಯಾರು ತುಂಬಿಸಿದ್ದಾರೆ? ಇದಕ್ಕೂ ಇದೇ ರೀತಿಯ ವ್ಯಕ್ತಿಗಳಿದ್ದಾರೆ. ಇದು ಎಲ್ಲ ಕಡೆ ಈ ಥರ ಆಗಿದೆ. ಇಲ್ಲಿ ಯಾರ ಕೈಯಿಂದಲೂ ಇದನ್ನು ಯಾರ ಒಂದು ನಿಮಗೆ ಚೈನಾದಿಂದ ಅಲ್ಲ, ಎಲ್ಲಿಂದಲೋ ಬಂದು ಮಾಡಿದ್ದಲ್ಲ. ಯಾರು ಮಾಡಿದ್ದು? ಈ ತುಳುನಾಡಿನ ನೀರು ಕುಡಿಯುವವನು ಇದಕ್ಕೆ ದಗ ಇಟ್ಟದ್ದು. ಇಲ್ಲಿಯ ನೀರು, ಇಲ್ಲಿಯ ಮಣ್ಣು, ಇಲ್ಲಿಯ ಗಾಳಿ, ಇಲ್ಲಿಯ ದೈವವನ್ನು ನಂಬಿದವರಿಂದ ಇದಾದದ್ದು. ಈಗ ಮುಗ್ಧರನ್ನು ಬಲಿ ಕೊಡ್ತಾ ಇದ್ದಾರೆ. ದೈವಾರಾಧನೆಯನ್ನ ಎಲ್ಲ ಏನೋ ನಂಬಿಕೆ ಇಲ್ಲದಾಗ ಪಾಪ ಅನೇಕ ಭಕ್ತ ಕುಟುಂಬಗಳೆಲ್ಲ, ಮುಗ್ಧ ಕುಟುಂಬಗಳೆಲ್ಲ ಇವತ್ತು ಆ ಮಕ್ಕಳೆಲ್ಲ ದೈವಾರಾಧನೆ ಅಂದ್ರೆ ನಮಗೆ ಸಮಸ್ಯೆ ಅಂತ ಆಗುವ ಮಟ್ಟಕ್ಕೆ ಮುಟ್ಟಿದೆ. ಯಾರು ಮಾಡಿದ್ದು? ಯಾರದ್ದು ಹೊರಗಿನವನು ಬಂದಿದಾನ? ಅನ್ಯ ಧರ್ಮೀಯನು ಬಂದಿದಾನ? ನಮ್ಮವರೇ ಮಾಡಿದಂತ ವಿಷಯ ಇವತ್ತು ಅತಂತ್ರ ಸ್ಥಿತಿ ನಿರ್ಮಾಣ ಆಡುದು. ಆ ಲೆಕ್ಕದಲ್ಲಿ ಪ್ರಶ್ನೆ ಇಡೋದು, ಪ್ರಶ್ನೆಯಲ್ಲಿ ಒಂದಷ್ಟು ಉದ್ದದ್ದು ಚೀಟು ಕೊಡೋದು. ಆ ಚೀಟುಗಳಲ್ಲಿ ನೀವು ನೋಡಿದ್ರೆ ಆ ಚೀಟುಗಳನ್ನೆಲ್ಲ ಇದು ದೈವಾರಾಧನೆ ಮತ್ತೆ ಕೆಲವು ವೈದಿಕ ವಿಭಾಗದಲ್ಲಿಯೂ ಇಂಥ ತುಂಬ ಮನೆಯಲ್ಲೇ ನೀವು ಅನೇಕ ಹೋಮಕುಂಡಗಳನ್ನು ಮಾಡಿಕೊಂಡು ಈ 4-5 ಮನೆ ಬೆಳಗಿನವರೆಗೆ ಪಿಂಡ ಬಿಡುದು, ಮಧ್ಯಾಹ್ನ ನಂತರ ಸುದರ್ಶನ ಪೂಜೆ, ಮತ್ತೊಂದು ಇನ್ನೊಂದು ಏನ್ರಿ ಅದು ಮನೆಯಲ್ಲಿ ಇವನ ಅಂಗಳದಲ್ಲಿ ದೇವತಾ ಸಾನ್ನಿಧ್ಯ ಇರುವ ಜಾಗದಲ್ಲಿ ಮಾತ್ರ ಪೂಜೆ ಮಾಡಲಿಕ್ಕೆ. ಈಗ ಕದ್ರೀಟಿ ದೇವಸ್ಥಾನದಲ್ಲಿ ನಮ್ಗೇನಾದ್ರೂ ಪೂಜೆ ಮಾಡಬಹುದು, ಸಾನ್ನಿಧ್ಯ ಇದೆ. ಎಲ್ಲೆಲ್ಲಿ ದೇವಿ ದೇವಸ್ಥಾನಗಳು ಸಾನ್ನಿಧ್ಯ ಇದೆ ಅಲ್ಲಿ ಮಾಡಲಿಕ್ಕೆ. ಸಾನ್ನಿಧ್ಯ ರಹಿತ ಜಾಗದಲ್ಲಿ ಮಾಡಬಾರ್ದು. ಇವತ್ತು ಮನೆ ಮಾಡೋದು, ಮನೆ ಹತ್ರ ನೀವೊಂದು ಹೋಮಕುಂಡ ಮಾಡೋದು, ಅದರ 4-5 ನೋಡಿ ಅಲ್ಲಿ ಮನೆಯಲ್ಲಿ ಇಟ್ಟಿಗೆಯಲ್ಲಿ ಎಲ್ಲೆಲ್ಲಿ ಮಾಡಿ ಇಟ್ಟಿದ್ದಾರೆ ಅವರು. ಅದರಲ್ಲೆಲ್ಲ ಬೆಳಿಗ್ಗೆ ಪಿಂಡ ಬಿಡ್ತಾನೆ, ಸುದರ್ಶನ ಹೋಮ ಅದರಲ್ಲಿ ಮಾಡ್ತಾನೆ, ಮತ್ತೆ ಒಂದು ಹೋಮ ಮಾಡೋದು. ಇದರಲ್ಲಿ ಏನಿಲ್ಲ. ಇಲ್ಲಿ ಜಾಗೃತಿ ಘಟ್ಟದ ಮೇಲಲ್ಲ, ನಮ್ಮೂರಲ್ಲೂ ಜಾಗೃತಿ ಆಗಬೇಕು. ನಾವೀಗ ಧೈರ್ಯ ತುಂಬಬೇಕಾದದ್ದು ಮುಗ್ಧ ಮನಸ್ಸುಗಳಿಗೆ. ನಾವು ಧೈರ್ಯ ತುಂಬುದು ಇದು ದೇವರು ಅಂದ್ರೆ ಪೂಜೆ ಮಾಡದಿದ್ರೆ ನಾನು ಸಾಯ್ತೇನೆ, ದೈವವನ್ನು ನಂಬದಿದ್ರೆ ನಾನು ಸಾಯ್ತೇನೆ ಅಂತೇಳಿ. ಯಾವ ದೈವಗಳು ಯಾರನ್ನು ಎಲ್ಲಿಯೂ ಕೊಲ್ಲುವುದಿಲ್ಲ. ನಾವು ನಮ್ಮ ವಿಚಾರದಲ್ಲಿ ನಾವು ನಮ್ಮ ಕೈಯಾರೆ ನಮ್ಮ ತಟ್ಟೆಗೆ ನಾವೇ ವಿಷ ಹಾಕೊಂಡಿದ್ದೇವೆ. ಇದರ ಮೂಲ ಇರುವಂಥದ್ದು ಇಲ್ಲೇ. ನಾವು ಇಲ್ಲಿಯವರೆಗೆ ಇಂಥ ವ್ಯವಸ್ಥೆಗಳಾಗಬೇಕು. ಮನೆ ಒಳಗಡೆ ಜಾಗೃತಿ ಬಂದಾಗ ಮಾತ್ರ ಇದನ್ನು ನಿಲ್ಲಿಸಬಹುದು. ಎಸ್ ಖಂಡಿತ. ಈ ಬಗ್ಗೆ ಮಾತನ್ನು ಮುಂದುವರಿಸ್ತೇವೆ. ಅದಕ್ಕೆ ಮುನ್ನ ಪುಟ್ಟ ವಿರಾಮ. ರಿಲೀವ್ ಆಗ್ಬೋದು.
ದೈವ ನಂಬಿಕೆ ದಂಧೆ ವಿಶೇಷ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸ್ವಾಗತ. ನಾನು ಚರ್ಚೆಯನ್ನು ಮಾಡ್ತಾ ಇದ್ವಿ, ಕೊನೆಯ ಹಂತಕ್ಕೆ ಬಂದಿದ್ದೇವೆ ಚರ್ಚೆ. ಒಟ್ಟಿನಲ್ಲಿ ಈ ವಿಚಾರದ ಬಗ್ಗೆ ನಿಮಿಷ್ ಅವರು ಮಾತನಾಡ್ತಾ ಇದ್ರು. ಈ ವಿಚಾರವನ್ನು ಯಾವತ್ತು ಪ್ರಶ್ನೆ ಮಾಡಿದ ಅಲ್ಲಿಂದ ನನಗೆ ಸಮಸ್ಯೆಗಳು, ಕರೆಗಳು, ಬೆದರಿಕೆಗಳು ಎಲ್ಲವೂ ಕೂಡ ಪ್ರಾರಂಭ ಆಯಿತು. ಮೈಸೂರು ಆ ಭಾಗದಿಂದ ಇವರ ಯಾರು ಇದನ್ನು ನಡೆಸ್ತಾ ಇದ್ದಾರೆ, ಅವರ ಹಿಂಬಾಲಕರು ಇರ್ಬೋದು, ಅವರ ಹಿತೈಷಿಗಳಿರ್ಬೋದು, ಈ ರೀತಿಯ ಸಮಸ್ಯೆಗಳನ್ನು ನನಗೆ ಕೊಟ್ಟಿದ್ದಾರೆ ಅಂತ ಮಾತುಗಳನ್ನು ಹೇಳ್ತಾ ಇದ್ರಿ ಸರ್. ಹೇಳಿ ಈ ಬಗ್ಗೆ. ಈ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಆಗ್ತಾ ಇದೆ ಈ ಒಂದು ವಿಚಾರಗಳು? ನಿಮ್ಮ ಬೆನ್ನ ಅಥವಾ ನಿಮ್ಮ ಸುತ್ತುತ್ತಾ ಇದೆಯಾ? ಇದು ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲ, ನನ್ನ ಸುತ್ತಾ ಇರೋದಕ್ಕಿಂತ ನಾನು ಮೊದಲಿಂದ 3 ತಿಂಗಳು ನಾನು ಓಡಾಡ್ತಾನೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದೀನಿ. ನನಗೆ ಕರೆಕ್ಟಾಗಿ ಎಲ್ಲೂ ಒಂದು ವೇದಿಕೆ ಸಿಕ್ಕಿಲ್ಲ ಮಾಡಬೇಕು. ಇದ್ರ ವಿರುದ್ಧ ನಾನು ಓಡಾಡ್ತಾನೆ ಇದ್ದೀನಿ. ಇದು ನಿಲ್ಲಿಸ್ಬೇಕು. ಇದಕ್ಕೆ ಅಂತ್ಯ ಯಾವಾಗ? ಈಗ ಎಲ್ಲರೂ ಬರೀ ಮಾತಾಡ್ತಾ ಇದ್ದಾರೆ, ಅದ್ ಮಾಡ್ತಾ ಇದ್ದಾರೆ, ಇದ್ ಮಾಡ್ತಾ ಇದ್ದಾರೆ. ಹೊತ್ತು ಅಂತ್ಯ ಯಾವಾಗ? ಆ ಜಾಗಕ್ಕೆ ಹೋಗಿ ಯಾರು ನಿಲ್ಲಿಸ್ತಾ ಇಲ್ಲ. ಈಗಲೂ ಅಲ್ಲಿ ಹೋಗಿ ನೋಡಿಬೇಕಾದ್ರೆ ಈಗಲೂ ನಡೀತಾನೆ ಇರುತ್ತೆ. ಅದು ಅಂತ್ಯ ಯಾವಾಗ? ಇದಕ್ಕೆಲ್ಲರೂ ಮಾತುಗಳಲ್ಲೇ ನಡೀತಾ ಇದೆ. ಇದಕ್ಕೆ ಅಂತ್ಯ ಕಾಡ್ಬೇಕು, ಎಲ್ಲರೂ ನಿಲ್ಸ್ಬೇಕು, ನಾವು ನಿಮ್ ಜೊತೆ ಸಪೋರ್ಟ್ ಇದೀವಿ ಅಂತ ಎಲ್ಲ ಕಮೆಂಟ್ಸ್ ಹಾಕ್ತಾರೆ. ಬಟ್ ಅದಕ್ಕೆ ಬಂದು ಸಹಕರಿಸ್ಬೇಕು ಎಲ್ಲರೂ. ಈಗ ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಬರ್ತಾ ಇದೀನಲ್ವ, ನಾನು ಇದನ್ನ ಮುಂದೆ ತಗೊಂಡ್ಬಂದಿದ್ದೀನಿ. ಈಗ ಇದಕ್ಕೆ ಅಂತ್ಯ ಮಾಡ್ಬೇಕು ಎಲ್ಲರೂ. ಇದಕ್ಕೆ ಒಂದು ಎಂಡ್ ಅಂತ ಒಂದು ನಿಲ್ಲಿಸ್ಬೇಕಿದು. ಅದೇ ನನ್ನ ತಮ್ಮನ ಶೆಟ್ಟಿ ಅವ್ರ ಹತ್ರ ಕೇಳಬೇಕು. ಈ ದೈವಗಳ ವಿಚಾರ ಅಥವಾ ಈ ವಿಚಾರಗಳು ಅಂತ ಬಂದಾಗ ಇದರಲ್ಲಿ ಒಂದಷ್ಟು ಗೊಂದಲಗಳು ಅಥವಾ ಮೈಸೂರು ಭಾಗದಲ್ಲಿ ಅಥವಾ ಬೆಂಗಳೂರಲ್ಲೂ ನಂಬ್ತಾ ಇದ್ದಾರೆ. ಇದು ಒಂದು ರೀತಿಯ ವಿಚಿತ್ರದ ರೀತಿಯಲ್ಲಿ ಹೋಗ್ತಾ ಇದೆ. ಇದಕ್ಕೆ ನಿಲ್ಲಿಸೋದು ಹೇಗೆ ಅನ್ನೋದನ್ನ ಕೇಳ್ತೀನಿ. ಅದಕ್ಕೆ ಮುನ್ನ ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ. ಓಕೆ, ತಮ್ಮ ಹೆಸರು ಸರ್? ಸಂತೋಷ್ ಶೆಟ್ಟಿ ಅಂತ. ಎಸ್, ಮಾತಾಡಿ ಸರ್. ಏನು ಹೇಳ್ತೀರಾ ಈ ವಿಚಾರದಲ್ಲಿ ಅಂತ? ಹಲೋ ಹಲೋ, ಮಾತಾಡಿ ಸರ್, ಮಾತಾಡಿ. ನೇರ ಪ್ರಸಾರದಲ್ಲಿ ಇದ್ದೀರಾ ತಾವು? ಈಗ ಜ್ಯೋತಿಷ್ಯನವರು ಇದ್ದಾರಲ್ಲ, ಓಕೆ, ಮೂಲತಃ ಒಂದು ಕಲಿತ ಜ್ಯೋತಿಷ್ಯರ ತೊಂದ್ರೆ ಇಲ್ಲ. ಓಕೆ, ಇದು ಟಿವಿಯಲ್ಲಿ ಯಾರು ಸಿಗ್ತದಂತ ಎಲ್ಲ ಯಾರನ್ನು ಸಹ ಟೊಪ್ಪಿ ಹಾಕೊಂಡು ಜ್ಯೋತಿಷ್ ಅಂತ ಹೇಳ್ತಾರೆ ಅಲ್ಲಿ. ಓಕೆ, ಅವರು ರುದ್ರಾಕ್ಷಿ ಎಲ್ಲ ಡೂಪ್ಲಿಕೇಟ್ ರುದ್ರಾಕ್ಷಿ ಮಾಲೆ ಹಾಕೊಂಡು ಮತ್ತೆ ಜನರಿಗೆ ಶೀಘ್ರ ಪರಿಹಾರ ಅಂತ ಎಲ್ಲ ಮಾಡಿಬಿಡ್ತಾರೆ. ಓಕೆ, ಯಾವ್ದು ಪೂಜೆ ಬೇಕು, ಯಾವ್ದಕ್ಕೆ ಬೇಕು? ನಮ್ಗೆ ಗಾಯ ಇದ್ರೆ ಮುಲಾಮ್ ಬೇಕು ಅಲ್ಲ? ಹೌದು. ಗಾಯ ಇಲ್ಲದಿದ್ರೆ ಮುಲಾಮ್ ಯಾಕೆ? ಈಗೆಲ್ಲ ಗಾಯ ಇಲ್ಲದಿದ್ರೆ ಸಹ ಮುಲಾಮ್ ಹಚ್ಚಿ ಅಂತ ಹಾಗೆ ಪೂಜೆ ಮಾಡಿ ಅಂತ ಹೇಳುದು ಅಷ್ಟೇ. ಹೌದು ಹೌದು, ಜ್ಯೋತಿಷರೆಲ್ಲ ಕಪಟ ಜ್ಯೋತಿಷರಾಗಿದ್ದಾರೆ. ಓಕೆ ಓಕೆ, ರೈಟ್, ಹೇಳಿ ಸರ್. ಹೌದು, ಅದಕ್ಕೆ ನಾವು ಹೀಗೆ ನೋಡುದು, ಟಿವಿ ಅವರು ಶುರುವಿಗೆ ಯಾರು ಎಲ್ಲ ಕೊಡಬಾರ್ದು ಅವರನ್ನು, ಎಲ್ಲ ಡೂಪ್ಲಿಕೇಟ್ ಜ್ಯೋತಿಷನವರದ್ದು. ಓಕೆ, ಅವರನ್ನ ಮಾಧ್ಯಮದಲ್ಲಿ ತರಬಾರ್ದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಸರ್? ತರ್ತಾರಂತ ಅವ್ರು ನೋಡಿ ಎಲ್ಲೇ ಹೋಮ ಮಾಡುದೆಲ್ಲ ವಿಡಿಯೋ ಎಲ್ಲ ಮಾಡಿ ಓಕೆ, ಋಷಿ ಮುನಿ ಅವರಿಗೆ ಎಲ್ಲ 500 ವರ್ಷದ ಮುಂದೆ ಹಿಂದಿನ ಋಷಿ ಮುನಿ ಅವರಿಗೆ ಅವರಾಗಿ ಕಾಣ್ತಾರೆ ಅವರೆಲ್ಲ ಗಡ್ಡ ಎಲ್ಲ ಇಟ್ಟಾಗೆ. ಅವ್ರ ಜನರು ಎಲ್ಲ ಪಾಪದ ಮುಗ್ಧ ತಮ್ಮನ ಶೆಟ್ಟ ಮುಗ್ಧ ಮನಸ್ಸಿನವರೆಲ್ಲ ಮೋಸ ಹೋಗ್ತಾರೆ ಅದರಲ್ಲಿ. ಓಕೆ ಓಕೆ, ಈ ಉಡುಪಿಯಲ್ಲಿ ಇದು ಒಬ್ಬ ಜ್ಯೋತಿಷ ಒಂದು ಹೆಂಗಸಿಗೆ ಎಂತ ಮಾಡಿದ ಅಂದ್ರೆ, ನಿಮ್ಮ ಕರಿಯ ಮನೆಯಲ್ಲಿ ದೋಷ ಉಂಟು, ನಿಮ್ಮ ಗಂಡ ಸರಿಯಾಗ್ಬೇಕಾದ್ರೆ ಕರಿಯ ಮನೆಯನ್ನು ಪೂಜೆಗೆ ಇಡ್ಬೇಕಂತ ಆ ಮಾಂಗಲ್ಯವನ್ನು ಕೊಂಡೋಗಿ ಮುತ್ತೂರು ಫೈನಾನ್ಸ್ ಹಾಡಾಕಿದ್ದಾರೆ. ಓಕೆ, ಹಾಗೆಲ್ಲ ಆಗಿದೆ. ಅದೇ ಈ ಹಾಡೆಲ್ಲ ನೋಡಿ ಹೋಗುದು ಎಲ್ಲರೂ. ಎಸ್ ಎಸ್, ಖಂಡಿತ ಇದು ನಿಲ್ಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಧನ್ಯವಾದ ಸರ್, ಕರೆ ಮಾಡಿ. ನಾನು ಕೇಳ್ತಾ ಇದ್ದೆ, ಇದು ಒಂದು ತಾರ್ಕಿಕವಾದಂಥ ಅಂತ್ಯ ಕಾಣಬೇಕು. ಇದಕ್ಕೆ ಏನು ಮಾಡಬೇಕು? ಯುವಜನರು, ತುಳುವ ಯುವಜನರು ಯಾರಿದ್ದಾರೆ ಅವರು ಎತ್ಕೊಂಡಿದ್ದಾರೆ, ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಆ ಧ್ವನಿ ಒಂದು ತಾರ್ಕಿಕವಾದಂಥ ಅಂತ್ಯಕ್ಕೆ ಕಾರಣ ಆಗಬೇಕು. ಕೇವಲ ಧ್ವನಿಯಾಗಿ ಆ ಬೊಬ್ಬೆಯಲ್ಲೋ ಮಾತುಗಳಲ್ಲೋ ಇದು ನಿಲ್ಬಾರ್ದು ಸರ್. ತಮ್ಮನ ಶೆಟ್ಟಿ ಅವರು ಈ ಬಗ್ಗೆ ಏನು ಹೇಳ್ತೀರಾ ತಾವು? ನೋಡಿ, ಮುಹೂರ್ತ ನೋಡಿ ಯುದ್ಧವನ್ನು ಆರಂಭಿಸಬಹುದು, ಮುಹೂರ್ತ ನೋಡಿ ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತು. ಇಲ್ಲಿ ಏನಾಗಬೇಕಂತ ಹೇಳಿದ್ರೆ, ಈಗ ಸಮಸ್ತ ಕರ್ನಾಟಕದಾದ್ಯಂತ ಸಮಸ್ತ ಜನರಲ್ಲಿ ನಾವು ಈ ಮನುಷ್ಯನ ಬಗ್ಗೆ ಇಲ್ಲಿ ಯಾರು ನಮ್ಮ ಕೂತಿದ್ದಾರೆ, ಏನು ಹೆಸರು ಇರೋದು? ಹೌದು, ಅವರೆಲ್ಲ ವಿಚಾರವನ್ನ ಕೇಳಿದಾಗ ಈ ವಿಚಾರದಲ್ಲಿ ಅವರಿಗೆ ಮುಗ್ಧತೆಯಲ್ಲಿ ಅವರಿಗೆ ಅದಕ್ಕೆ ಒಳಗಡೆ ಹೋದ್ರು. ಒಳಗಡೆ ಹೋದ ನಂತರ ಇಲ್ಲಿ ಇದರಲ್ಲಿ ಏನೋ ಒಂದು ತರ ಇದರಲ್ಲಿ ಮೋಸ ಇದೆ ಅಂತೇಳಿ ಅವರು ಹಿಂದೆ ಬಂದ್ರು. ಬಟ್ ನನ್ನಾಗೆ ಇನ್ಯಾರು ಮೋಸ ಹೋಗ್ಬಾರ್ದಂತ ಅವರನ್ನ ಒಂದು ಏನು ತುಡಿತಾ ಇದೆ ಅಲ್ವಾ, ಅದು ಭಾರಿ ಒಂದು ವಿಚಾರ. ಖಂಡಿತವಾಗಿಯೂ ಎಲ್ಲರೂ ಅವರ ಜೊತೆ ಕೈ ಜೋಡಿಸ್ಬೇಕು. ಮತ್ತೆ ಇನ್ನೊಂದು, ಎಲ್ಲರೂ ನೋಡಿ, ಅಲ್ಲಿ ಯಾರ್ಯಾರು ಕೆಲವು ಚೆನ್ನ ಟಿವಿ ಅಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನನಗೆ ಇಲ್ಲಿ ಬಂದ ನಂತರ ಖುಷಿ ಆಯಿತು, ನನಗೆ ಅದಾಯಿತು, ನನಗೆ ಬಂಗಾರ ಸಿಕ್ಕಿತ್ತು, ಹಣ ಸಿಕ್ಕಿತ್ತು, ನಾನು ಈ ಥರ ಎಲ್ಲ ಇದೆಲ್ಲ ಅವರ ಪೇಮೆಂಟ್ ಕೊಡುವ ಗಿರಾಕಿಗಳು. ನೆನಪಿಡಿ, ಅವರೇ ಹಣ ಕೊಟ್ಟು ಇಂಥವರನ್ನ ಮಾತಾಡಿಸುವುದು, ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಮಾಡುವಂಥದ್ದು. ಇಂಥ ವಿಚಾರಗಳನ್ನು ನಾವೊಂದು 6-8 ವರ್ಷ ಹಿಂದೆ ಇಲ್ಲಿ ಮಂಗಳೂರಿನ ಕೆಲವು ಜ್ಯೋತಿಷರ ಇದರ ಕೆಳಗಡೆ ಹೊರಗಡೆ ಒಂದು ಬೆಂಚ್. ತಮ್ಮನ ಶೆಟ್ಟಿ ಅವರೇ, ಒಂದು ಕರೆ ಇದೆ. ಹಲೋ ಹಲೋ
ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರಾಜೇಶ್ ಅಂತ. ಓಕೆ. ನಾನು ಮೈಸೂರಿನಿಂದ ಕರೆ ಮಾಡ್ತಾ ಇರೋದು. ಮೈಸೂರಿನ ವಿಚಾರದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಸರ್. ಹೌದು. ಏನ್ ಹೇಳ್ತೀರಾ ಈ ವಿಚಾರ? ತಾವು ಹೋಗಿದ್ದೀರಾ ಅಲ್ಲಿಗೆ? ನಾನು ಆ ಜಾಗಕ್ಕೆ ಹೋಗಿದ್ದೀನಿ. ನಾನು ಒಂದು 2-3 ವಾರ ಪ್ರತಿ ಗುರುವಾರ ನಾನು ವಿಸಿಟ್ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಹೋಗಿ ನಾನೊಂದು ಎಜುಕೇಟೆಡ್ ಪರ್ಸನ್ ಟು ಬಿ ವೆರಿ ಪ್ರಿಸೈಸ್. ಯಾಕಂದ್ರೆ ಇದರಲ್ಲಿ ಮೇನ್ ಆಗಿ ಎಫೆಕ್ಟ್ ಆಗೋದು ಅವರೇನೆ. ಸರ್, ಎಜುಕೇಟೆಡ್ ಅಂದ್ರೆ ಏನು ಅಂತ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತದೆ ಸರ್. ಮಾಧ್ಯಮದಲ್ಲಿ ಇದ್ದೀರಾ, ಮಾತನಾಡ್ತಾ ಇದ್ದೀರಾ, ಗೊತ್ತಾಗುತ್ತೆ ಜನಗಳಿಗೆ. ತಾವು ಏನ್ ಮಾಡ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ಮ್ಯಾನ್ ಆಕ್ಚುಲಿ ಇವಾಗ. ಬಟ್ ನಂದು 4 ಇಂಜಿನಿಯರಿಂಗ್ ಆಗಿ ಒಂದು CFS ಆಗಿದೆ. ನಾನು CFS ಆಗಿದ್ದೀನಿ. ಇಷ್ಟು ಮಾಡಿದ್ಮೇಲೂ ನಾವು ದೇವ್ರು ಅನ್ನೋದು ನಂಬಿಕೆ ಇದ್ದೇ ಇರುತ್ತೆ. ದೇವ್ರು ಅನ್ನೋದು ತುಂಬಾ ನಂಬಿಕೆ ಇರುತ್ತೆ. ನಾನು ಇವಾಗ ಹೇಳ್ಬೇಕು ಅಂದ್ರೆ ಮಂಗ್ಳೂರಲ್ಲಿ ತುಂಬಾ ಓಡಾಡಿದ್ದೀನಿ. ನಾನು ಎಲ್ಲಾ ಜಾಗ ನೋಡಿದ್ರು ಒಂದು ಭಕ್ತಿ ಬರೋದು ಈ ಜಾಗದಲ್ಲಿ ಇಲ್ಲ. ನಾ ಈ ಜಾಗದಲ್ಲಿ ಒಂದು ಆಲ್ಮೋಸ್ಟ್ 3-4 ವಾರ ಪ್ರತಿ ಗುರುವಾರ ಹೋಗಿದ್ದೀನಿ. ಆದ್ರೆ ಒಂದು ಸಲ ಹೋದಾಗ ಲಾಸ್ಟ್ ಟೈಮ್ ನನಗೆ ನಿಜ ಹೇಳ್ಬೇಕು ಅಂದ್ರೆ ಇವ್ರ ಕನ್ಸಲ್ಲಿ ಬಂದು ಸ್ಥಾಪನೆ ಮಾಡುವಂತ ಹೇಗೆ ಹೇಳಿದ್ದಾರೆ, ಅದೇ ರೀತಿ ನನಗೆ ಮನ್ಸಲ್ಲಿ ಅಜ್ಜ ಹೇಳ್ದಂಗೆ ಆಯ್ತು, ಇಲ್ಲಿಗೆ ಬರ್ಬೇಡ, ನಾನು ಇಲ್ಲ ಅಂತ. ಇವಾಗ ಏನ್ ಹೇಳೋಣ ಹೇಳಿ. ಸೊ ಈ ತರ ಆಗತ್ತೆ. ಆಗ್ಲಿಂದ ನಾನು ಹೋಗಿಲ್ಲ ಅಲ್ಲಿ. ಯಾಕಂದ್ರೆ 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತೀನಿ ನಂದು ಮಾತನ್ನ. ಒಂದು ಈ ಜಾಗದ ಬಗ್ಗೆ, ಇನ್ನೊಂದು ದೈವ ಮತ್ತೆ ನಂಬಿಕೆ ಬಗ್ಗೆ. ಸೊ ಜಾಗದ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಜಾಗ ಫಸ್ಟ್ ಆಫ್ ಆಲ್ ಇವ್ರದಲ್ಲ, ಸೇಲ್ ಆಗೋಗಿದೆ. 35 ವರ್ಷ ಮುಗ್ದೋಗಿದೆ. ಅದು ಕೇಸಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. 35 ವರ್ಷ ಆಗಿದೆ ಸರ್. 35 ವರ್ಷದಿಂದ, ಹೌದು, 35 ವರ್ಷದಿಂದ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ರಾಧಾಕೃಷ್ಣ ಅಂತ ಅವರು ಓನರು. ಸರ್, ಕೇಸ್ ಯಾರಿಗೂ ಇದೆ ಸರ್? ಅವರು ಸೇಲ್ ಮಾಡಿರೋರು ಮತ್ತೆ ಇವ್ರ ಮಧ್ಯೆ ನಡೀತಾ ಇದೆ, ಪರ್ಚೇಸ್ ಮಾಡಿರೋರು. ಬಟ್ ಪರ್ಚೇಸ್ ಮಾಡಿರೋರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಕ್ಲೀನ್ ಆಗಿ ರಾಧಾಕೃಷ್ಣ ಅವ್ರ ಹೆಸರಲ್ಲಿ ಇದೆ. ಅವ್ರು ಇವಾಗ ಏಜು 85ರಿಂದ 90 ವರ್ಷ ಆಗಿದೆ ಆಲ್ಮೋಸ್ಟ್ ರಾಧಾಕೃಷ್ಣ ಅವ್ರು. ಈ ಏಜ್ ಅಲ್ಲಿ ಅವ್ರದ್ದು ಏನಾಗುತ್ತೆ, ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಎನಿ ಡಿಸಿಷನ್ಸ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಯಾರಾದ್ರೂ ನಂಬಿಕೆ ತೋರಿಸಿದ್ರೆ ಅವರು ಬಿಲೀವ್ ಮಾಡ್ತಾರೆ. ಅವ್ರು ಇವ್ರ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದಾರೆ. ಯಾಕಂದ್ರೆ ಇವ್ರ ಅಜ್ಜ ಅದನ್ನ ಸೇಲ್ ಮಾಡಿರೋದು. ಇವ್ರ ಕೈಯಿಂದ ಇವಾಗ ನನ್ನ ಹತ್ರ ಪ್ರಾಪರ್ಟಿ ಇತ್ತು, ನಾನು ಸೇಲ್ ಮಾಡಿದೆ, ಅದು ನಂದಲ್ಲ. ಕೊಟ್ಟಾದ್ಮೇಲೆ ಅದನ್ನ ಯಾರಿಗ್ ಕೊಟ್ಟನೋ ಅವ್ರದ್ದು. ಅದು ಇಲ್ಲ ನಂದೇ ಜಾಗ ಅಂತ ನಾನು ಬಂದೆ ಅಲ್ಲಿ ಒಂದು ಮಂದಿರ ಕಟ್ಟಿ ಅಲ್ಲೇ ಸರ್ವೆ ನಂಬರ್ ಹಾಕಿರುವಂತ ಒಂದು ಕಲ್ಲನ್ನ ತಗೊಂಡು ಅದನ್ನೇ ಸ್ಥಾಪನೆ ಮಾಡಿ ನನ್ ಕನ್ಸಲ್ ಬಂದಿದ್ರು, ಅಜ್ಜ ಹೇಳಿದ್ರು ಅಂತ ಹೇಳಿ ಮೋಸ ಮಾಡಿ ಇದು ದುಡ್ಡು ಸಂಪಾದನೆ ಮಾಡೋದೊಂದು ಹೊಸ ದಾರಿನ ಹುಡುಕೊಂಡ್ರೆ, ಒಂದು ಗಾರೆ ಕೆಲ್ಸದ ಮನುಷ್ಯ ಇವತ್ತು 6 ತಿಂಗಳಲ್ಲಿ ಒಂದು ಸ್ಕಾರ್ಪಿಯೋ ನಿಲ್ಲಿಸ್ತಾನೆ ಅಂದ್ರೆ ಸ್ಕಾರ್ಪಿಯೋ ರೇಟ್ ಇವತ್ತು 12 ಲಕ್ಷ 13 ಲಕ್ಷ ಇದೆ. ಅಷ್ಟು ಸುಲಭ ಅಲ್ಲ. ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ಮೇಲೆ, ನಾನು ದುಡ್ದಿ 15 ವರ್ಷ ಆದ್ಮೇಲೆ ನಾನು ಒಂದು 4 ವೀಲರ್ ತಗೊಂಡೆ. ಸರ್, ಅಲ್ಲಿ ಈಗ ಗುಡಿ ಸ್ಥಾಪನೆ ಆಗಿ ಎಷ್ಟು ಸಮಯ ಆಯ್ತು? ಈಗ ಒಂದು 6 ತಿಂಗಳಿಂದ ನಡೀತಾ ಇದೆ ಎಲ್ಲ. ಬಟ್ ಇವಾಗ ಅದೇನಾಗಿದೆ ಅಂದ್ರೆ, ಈಗ ಪಾರ್ಕಿಂಗ್ ಸಹ ಅವ್ರು ದುಡ್ಡು ತಗೋತಾರೆ. ಅಲ್ಲೇ ವಿಳ್ಳೆದೆಲೆ, ಚಕ್ಲಿ, ಏನೆಲ್ಲ ಸಾಮಾನ್ ಬೇಕು ಅದೆಲ್ಲ ಅಲ್ಲೇ ಸೇಲ್ ಮಾಡ್ತಾರೆ. ಅದೆಲ್ಲ ಅವ್ರ ಮನೆಯವರೇ ಮಾಡ್ತಾ ಇರೋದು. ಅವ್ರ ತಂದೆನೆ ಫಸ್ಟ್ ಸೇಲ್ಸ್ ಪರ್ಸನ್ ಅಲ್ಲಿ. ನಮ್ಮ ತೇಜಕುಮಾರ್ ಯಾರಿದ್ದಾರೆ, ಅವ್ರ ತಂದೆನೇ ಅಲ್ಲಿ ಸೇಲ್ಸ್ ಪರ್ಸನ್. ಮಾರ್ಕೆಟಿಂಗ್ ಮಾಡೋದು ಅವ್ರೇನೆ ಅದೇ ಜಾಗದ. ಮತ್ತೆ ಅವರ ಹಿಂದೆ ಯಾರೆಲ್ಲ ಸಪೋರ್ಟಿಗೆ ಇದಾರೆ, ಅವರು ದೊಡ್ಡದೊಂದು ಟೀಮೇ ಇದೆ ಅದು. ಇಟ್ ಕ್ಯಾನ್ ಬಿ ಟೋಲ್ಡ್. ಇದ್ರಲ್ಲಿ ಕೆಟ್ಟ ಕೆಲಸದಲ್ಲಿ ಒಳ್ಳೆ ಟೀಮ್ ವರ್ಕ್ ಮಾಡ್ತಾ ಇದಾರೆ ಇವರು. ಇದನ್ನೇ ಒಳ್ಳೆ ಕೆಲಸದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ. ನಮ್ಮ ಮೈಸೂರಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದೆ. ಆಚೆ ಭಿಕ್ಷುಕರು ಕೂತಿರ್ತಾರೆ, ಮಕ್ಕಳು ಕೂತಿರ್ತಾರೆ, ಮಕ್ಕಳಿಗೆ ಎಜುಕೇಶನ್ ಇಲ್ಲ. ಅದರಲ್ಲಿ ಇದನ್ನೇ ಆಸಕ್ತಿ ತೋರಿಸಿ ಅದಕ್ಕೋಸ್ಕರ ಚಾರಿಟಿ ಮಾಡಿದ್ರೆ ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ. ನನಗೂ ತುಂಬಾ ಇಷ್ಟ ಅದೆಲ್ಲ ಮಾಡ್ಲಿಕ್ಕೆ. ನಾನ್ ನನ್ನ ಕೈಯಿಂದ ಎಷ್ಟಾಗದಷ್ಟು ನಾ ಮಾಡ್ತೀನಿ ಇವತ್ತು. ಬಟ್ ಅವರೆಲ್ಲ ಸೇರಿದ್ರೆ ಇನ್ನೂ ಪ್ರೋತ್ಸಾಹ ಕೊಡ್ತೀನಿ, ಇನ್ನೂ ಜೊತೆಗೆ ಸೇರ್ಕೊಂಡು ಮಾಡ್ತೀನಿ. ನನಗೇನ್ ತೊಂದ್ರೆ ಇಲ್ಲ. ಬಟ್ ಇವಾಗ ಮಾಡ್ತಾ ಇರೋದು ಇದು ಪ್ಯೂರ್ಲಿ ಬಿಸ್ನೆಸ್. ಇವರು ಎಲ್ಲೂ ಒಂದು ಕಡೆನೂ ಇದನ್ನ ದೇವ್ರ ಭಕ್ತಿ ಅಥವಾ ದೈವ ಭಕ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನ್ ಈ ಜಾಗ ಹೇಗಿತ್ತು, ಹೇಗಾಗಿದೆ ಪ್ರತಿಯೊಂದನ್ನು ನೋಡಿದೀನಿ. ಆ ಜಾಗದ ಪಕ್ಕದಲ್ಲೇ ಒಂದು 4-5 ಬಂಗ್ಲೆಗಳಿದೆ, ಒಳ್ಳೆ ದೊಡ್ಡ ದೊಡ್ಡ ಬಂಗ್ಲೆಗಳಿದೆ. ಅವರು ನಮ್ಗೆ ಗಾಡಿಯಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಸೈಡ್ ಅಲ್ಲಿ. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ ಒಂದೇ ಮಾತು, ನಂಗೆ 2 ಬಂಗ್ಲೆ ಓನರ್ಸ್ ಆಚೆ ಬಂದಿದ್ರು. ಅವ್ರು ಒಂದೇ ಮಾತು ಹೇಳಿದ್ದು, ಸರ್ ಇಲ್ಲಿ ರಾತ್ರಿ ಆದ್ರೆ ಕುಡ್ಕೊಂಡು ಜಗಳ ಮಾಡಿ ದಂಧೆ ನಡೆಸ್ತಾರೆ, ಇಲ್ಲಿ ನೀವೇನ್ ಮಾಡಕ್ ಬರ್ತೀರಾ ಸರ್? ನೀವು ಇಲ್ಲಿ ದೇವ್ರಿದೆ ಅಂತ ದಯವಿಟ್ಟು ಬರಬೇಡಿ, ದೇವ್ರ ಇಲ್ಲಿ ಇಲ್ಲ, ಇಲ್ಲಿ ಬರೀ ಕುಡುಕರಿದ್ದಾರೆ ಅಂತ ಅಂದ್ರು. ನೀವು ಆ ಜಾಗಕ್ಕೆ ಹೋದ್ರೆ ಪಕ್ಕದಲ್ಲಿ ಒಂದು ಸಣ್ಣ ರೂಮ್ ಕಟ್ಟಿದೆ. ಒಂದು ಹಳೆ ಒಂದು ಸೆಕ್ಯೂರಿಟಿ ಕೂತ್ಕೊಳ್ಳಿಕ್ಕೆ, ಒಂದು ಇರ್ಲಿಕ್ಕೆ ಒಂದು ರೂಮ್ ಏನಿರುತ್ತೆ, ಒಂದು ಸೆಕ್ಯೂರಿಟಿ ಪರ್ಸನ್
ಅಥವಾ ಅವ್ರ ಫ್ಯಾಮಿಲಿಗೆ. ಓಕೆ ಆ ಜಾಗ ಈಗ ಲೀಕೇಜ್ ಎಲ್ಲ ಆಗ್ಬಿಟ್ಟಿದೆ. ಮೇಲೆ ಶೀಟ್ ಇತ್ತು, ಆ ಶೀಟ್ ಎಲ್ಲ ಒಡೆದೋಗಿದೆ. ಅಲ್ಲಿ ಕೂತ್ಕೊಂಡು ಇವರು ಮುಂಚೆ ಎಲ್ಲ ಕುಡಿತಾ ಇದ್ರು, ಮತ್ತೆ ಜೂಜಾಡ್ತಾ ಇದ್ರು ಅಂತ ಅಲ್ಲಿ ಅಕ್ಕಪಕ್ಕ ಜನ ಹೇಳ್ತಾರೆ. ನಾವೇನು ನೋಡಿಲ್ಲ, ಬಟ್ ಅಕ್ಕಪಕ್ಕ ಜನ ಹೇಳ್ತಾರೆ. ಅಕ್ಕಪಕ್ಕದಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಬಂಗ್ಲೆ ಇದೆ, ಎಲ್ಲ ಎಜುಕೇಟೆಡ್ ಜನ ಇದ್ದಾರೆ, ಯಾರು ಸುಳ್ಳು ಹೇಳೋದಿಲ್ಲ ಹಾಗೆ. ಸರ್ ಅಲ್ಲಿ ಈಗ ಬರೋರೆಲ್ಲರೂ ಕೂಡ ಎಜುಕೇಟೆಡ್? ಇಲ್ಲ, ಒಂದು ಹೇಳ್ತೀನಿ, ಮೈಸೂರಲ್ಲಿ ಮೇನ್ ಆಗಿ ದೈವ ಭಕ್ತಿ ಮತ್ತೆ ದೇವ್ರ ಭಕ್ತಿ ಅಂದ್ರೆ ಬ್ಲೈಂಡ್ ಆಗಿ ಬಿಲೀವ್ ಮಾಡುತ್ತಾರೆ. ನಾನು ಹೇಳೋದು ನಂಬಿಕೆ ಇರಬೇಕು, ಆದ್ರೆ ಮೂಢನಂಬಿಕೆ ಅನ್ನೋದು ಇರಬಾರ್ದು ಸರ್. ಮೂಢನಂಬಿಕೆ ಅನ್ನೋದು ತುಂಬಾನೇ ದೊಡ್ಡ ಪ್ರಾಬ್ಲಮ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಬೇಡದೇ ಇರೋ ಕಡೆ ನಿಮ್ಮ ಧ್ಯಾನ ಹೋಗುತ್ತೆ, ಬೇಕಾಗಿರೋ ಕಡೆ ಎಲ್ಲ ಇಗ್ನೋರ್ ಮಾಡ್ತೀರಾ, ಮತ್ತೆ ಆತರ ಆಗೋಗುತ್ತೆ. ಅದು ಇಲ್ಲಿ ಇವಾಗ ಸದ್ಯಕ್ಕೆ ಅದೇ ಆಗ್ತಾ ಇರೋದು. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಗೊತ್ತಿದೆ ಸರ್ ಈ ವಿಚಾರ? ಅಲ್ಲಿ ಜನ ಹೋಗ್ತಾ ಇದಾರೆ. ಆದ್ರೆ ನಾನು ಮೈಸೂರನ್ನಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದಿ ಇದ್ದು, ನಮ್ಮ ತಾತ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದವರು. ತಾತ ಇದ್ದಿದ್ದೇನಂತಂದ್ರೆ ತುಂಬಾ ಒಳ್ಳೆ ದೊಡ್ಡ ಪೊಸಿಷನ್ ಅಲ್ಲಿ ಮೈಸೂರು ಪ್ಯಾಲೇಸ್ ಅಲ್ಲಿ ಕೆಲಸ ಮಾಡಿದವರು. ಅವರ ಫ್ಯಾಮಿಲಿಯಿಂದ ನಾನು ಹುಟ್ಟಿ ಬೆಳೆದಿ ದೊಡ್ಡವನಾಗಿ ಇವತ್ತು ಹೇಳ್ತಾ ಇದ್ದೀನಿ. ನನ್ಗೂ 2 ಮಕ್ಕಳಿದ್ದಾರೆ. ಎಲ್ಲ ನೋಡಿ ನನ್ನ ಜೀವನ ನೋಡಿರೋನು. ನಾನು ಹೇಳೋದು ಒಂದೇನಂದ್ರೆ, ಕೈ ಮುಗ್ದಿ ಕೇಳ್ಕೊಡೋದು ಮೈಸೂರು ಜನರಿಗೆ, ನಂಬೋ ಕಡೆ ನಂಬಿ, ನಂಬೋದನ್ನ ನಂಬಿ. ಎಲ್ಲ ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಸುಣ್ಣ ಸಹ ಆಗುತ್ತೆ. ಅದು ನಮ್ಮ ನಾಳೆಗೆ ಸುಡುತ್ತೆ. ಇವತ್ತು ಇವರೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ರೆ ನಾಳೆ ದಿನ ಇವ್ರ ಮನೆನೇ ಸುಡುತ್ತಿದ್ದು. ಆತರ ಮಾಡ್ಕೊಡೋದ್ ಬೇಡ. ಅಲ್ಲಿ ನೀವು ಸಹ ಯಾವಾಗಾದ್ರೂ ಟೈಮ್ ಸಿಗೋ ಚಾನೆಲ್ ಇಂದ ಯಾರಿಗಾದ್ರೂ ಕಳಿಸಿ ನೋಡಿ, ಅಲ್ಲಿ ನಿಂತಿರೋ ಅಷ್ಟು ಜನ ಸ್ಟಾಫ್ ಅಲ್ಲಿ ಎಷ್ಟು ಜನ ಮುಗ್ಧ ಜೀವಿಗಳು ಕಾಣ್ತಾರೆ ಮುಖದಿಂದ, ಮತ್ತೆ ಇನ್ನಷ್ಟು ಜನ ಗೂಂಡಾಗಳು ಕಾಣ್ತಾರೆ ಅಂತ. ಅದು ತುಂಬಾ ಸೇಫ್ ಪ್ಲೇಸ್ ಅಲ್ಲ ಸರ್. ಇದು ಬರೀ ದುಡ್ಡು ಮಾಡ್ಲಿಕ್ಕೆ ಆ ಜಾಗನ ಇವರು ತಮ್ಮ ಹೆಸರಿಗೆ ವಾಪಸ್ ಮಾಡ್ಕೊಳ್ಲಿಕ್ಕೆ ಅಷ್ಟೇ ಅವ್ರು ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಈಗ ಈ ಜಾಗನ ಇವ್ರು ಸತ್ತಲ್ಲಿ ತಗೊಂಡ್ರೆ ಅಲ್ಲೊಂದ್ ದೇವಸ್ಥಾನ ಮಾಡಿದ್ರೆ ಏನು ಮಾಡೋಂಗಿಲ್ಲ, ಯಾರು ಬಂದಿ ಅಂತ ಒಂದಿದ್ ಮಾಡ್ತಾರೆ. ಯಾಕಂದ್ರೆ ವಿ ಆರ್ ಇಂಡಿಯನ್ಸ್, ನಾವು ಇಂಡಿಯನ್ಸ್, ನಮ್ಮಲ್ಲಿ ಎಮೋಷನ್ಸ್ ಅನ್ನೋದು ತುಂಬಾ ಇದೆ. ಒಂದು ನಿಮಿಷ, ನನ್ನ ಹೆಸರು ನಿಮಿಷ್ ಅಂತ, ನಾನು ಮೈಸೂರಿಂದ. ನಿಮಿಷ್ ಅವರೇ, ಹೇಳಿ. ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ, 3 ಜನರಿಗೂ ಸಾರಿ ನಾನು ಅದನ್ನ ಹೇಳಿಲ್ಲ. ನಾನು ಕೇಳೋದು, ಈಗ ನೀವು ಮೈಸೂರವರಾಗಿ ನಾನು ಮೈಸೂರವನಾಗಿ, ನನ್ಗೆ ಮೈಸೂರಿಂದ ಈಗ ನೀವು ಹೇಳ್ತಾ ಇದ್ದೀರಾ, ನೀವು ಭಕ್ತರಾಗಿ ಹೇಳ್ತಾ ಇದ್ದೀರಾ, ಈಗ ಯಾರು ಇದ್ರ ಪರವಾಗಿ ನಿಲ್ತಾ ಇದಾರ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಜನ ಯಾರು ನಿಲ್ತಾ ಇಲ್ಲ ಸದ್ಯಕ್ಕೆ. ಜನರಿಗೆ ಆದ್ರೆ ಇವಾಗ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಬಟ್ ಅಂದ್ರೂ ಏನಾಗುತ್ತೆ ಅಂದ್ರೆ, ಇವಾಗ ನಾನು ಒಳ್ಳೇದ್ ಹೇಳಿದ್ರೆ ನನ್ನ ಪಕ್ಕ 4 ಜನ ನಿಂತಾಗ ಅವರು ಅದ್ರಲ್ಲಿ 2 ಇಲ್ಲ ಮಾರ ಹಿಂಗಿಲ್ಲ ಹಿಂಗೆ ಅಂತ ಹೇಳಿದ್ರೆ ನಾನು ಅಂತ ಸುಮ್ನೆ ಹೋಗ್ತೀನಿ. ಈ ತರ ಆಗ್ತಾ ಇದೆ ಇವಾಗ ಸದ್ಯಕ್ಕೆ. ಬಟ್ ನನ್ನ ಕಡೆಯಿಂದ ನಿಮಗೆ ಏನ್ ಪ್ರೋತ್ಸಾಹ ಬೇಕು ನಾನು ಕೊಡ್ತೀನಿ, ನಾನು ಇಷ್ಟ ಐಶ್ವರ್ಯ ಮಾಡ್ತೀನಿ. ಪ್ಲಸ್ ನಾನು ಜನರಲ್ಲಿ ಕೇಳ್ಕೊಡೋದು, ಕೈ ಮುಗ್ದಿ ಕೇಳ್ಕೊಡೋದೇನಂದ್ರೆ, ನೀವು ನಿಮ್ಮ ಕಷ್ಟನ ಹೇಳ್ಕೊಳ್ಲಿಕ್ಕೆ ಹೋಗಿದ್ದೀರಾ, ನಿಮ್ಮ ಕಷ್ಟಕ್ಕೆ ಒಂದು ಎಮೋಷನಲಿ ಅಡ್ವಾಂಟೇಜ್ ತಗೊಂಡು ಅದರಲ್ಲಿ ದುಡ್ಡು ಬೇರೆಯವರು ಯಾರೋ ಸಂಪಾದನೆ ಮಾಡ್ತಾ ಇದಾರೆ. ಇನ್ನೊಂದೇನಂದ್ರೆ, ಇವರು ಈಗ ಒಂದು ಹೊಸ ಇನ್ನೊಂದು ಶುರು ಮಾಡಿದ್ದಾರೆ, ಭವಿಷ್ಯ ಹೇಳ್ತೀವಿ ಅಂತ. ಸರ್ ಭವಿಷ್ಯ ಯಾರಾದ್ರೂ ಹೇಳೋಂಗಿದ್ದಿದ್ರೆ ಯಾರು ಬಡವರು ಇರ್ತಾರಲ್ಲ, ಯಾರು ಕಾಯಿಲೆ ಹೊಂತರು ಇರ್ತಾರಲ್ಲ, ಯಾರಿಗೂ ಯಾವ್ದು ಕಾಯಿಲೆ ಇರ್ತಾರಲ್ಲ, ಎಲ್ಲ ಒಳ್ಳೆ ಜೀವನ ಮಾಡ್ಬೋದಾಗಿತ್ತು, ಮಿರಾಕಲ್ಸ್ ಆಗ್ತಿತ್ತು. ಎಲ್ಲಾರ ಭವಿಷ್ಯ ಎಲ್ಲ ಹೇಳೋಂಗಿದ್ದಾರೆ. ಚಮತ್ಕಾರಗಳಾಗ್ತಾ ಇಲ್ಲ ಇವತ್ತು. ನಾವು ಈಗ ಕಲಿಯುಗದಲ್ಲಿ ಇದೀವಿ. ಕಲಿಯುಗದಲ್ಲಿ ಯಾವ ತರ ಜೀವನ ಮಾಡ್ಬೇಕಾದ್ರೆ ಮಾಡ್ಬೇಕು. ನೀವು ದೈವ ಮತ್ತೆ ನಂಬಿಕೆ ವಿಚಾರದಲ್ಲಿ ಮಾತನಾಡ್ತೀರಿ ಅಂತ ಹೇಳಿದ್ರಿ, ಏನ್ ಹೇಳ್ತೀರಾ ಸರ್ ಈ ನಂಬಿಕೆ ಬಗ್ಗೆ? ನಾನು ದೇವ್ರ ನಂಬ್ತೀನಿ, ನಾನು ದೈವ ನಂಬ್ತೀನಿ. ನಾನು ಕೊರಗಜ್ಜನ ಜಾಗ ಹೋಗಿ ಬಂದಿದ್ದೀನಿ, ನೋಡಿದೀನಿ ಆ ಜಾಗ. ಮಂಗಳೂರಲ್ಲಿ 4 ವರ್ಷ ಇದ್ದೆ ನಾನು. ಎಲ್ಲ ನನ್ ತುಂಬಾ ಒಳ್ಳೆ ಇದಿದೆ. ನಿಮಗೆ ಇವಾಗ ಜವಾಬ್ದಾರಿ ಇದೆ ಸರ್, ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಈ ಚರ್ಚಾ ವಿಚಾರ ಮೈಸೂರಿನ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ, ಮೈಸೂರು ಅಂತಲ್ಲ ಎಲ್ರಿಗೂ ಗೊತ್ತಾಗಬೇಕು. ಈ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಷ್ಟು ಜ್ಞಾನ ಅವರಿಗೆ ತಲೆಗೆ ಹೋಗುವಂತ ಆಗ್ಲಿ ಅನ್ನುವಂತ ನಮ್ಮ ಆಶಯ. ಈ ಕಾರ್ಯಕ್ರಮ ನೋಡ್ತಾ ಇರಿ. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಧನ್ಯವಾದ. ತಮ್ಮಣ್ಣ ಶೆಟ್ಟಿ ಅವರೇ, ನಿಮ್ಮ ಹತ್ರ ಮಾತನಾಡ್ತಾ ಇದ್ರೆ ವಿಜುವಲ್ಸ್ ಬರ್ತಾ ಇದೆ, ಆಗದಿಂದ ಗಮನಿಸ್ತಾ ಇದ್ರಿ ತಾವು ಯಾವ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ ಅಲ್ಲಿ ಅಂತ. ಈ ಒಂದು ವ್ಯವಸ್ಥೆ ಅನ್ನೋದಕ್ಕಿಂತ ಇದು ಒಂದು ಅವ್ಯವಸ್ಥೆ. ನಮ್ಮ ದೈವಾರಾಧನೆಯ ವಿಚಾರದಲ್ಲಿ ಹುಟ್ಕೊಂಡಂತ ಒಂದು ದಂಧೆ ರೀತಿಯಲ್ಲಿ ಹುಟ್ಕೊಂಡಿದೆ. ಹಾಗಾಗಿ ಮಾತನಾಡ್ತಾ ಇದ್ವಿ. ಏನ್ ಹೇಳ್ತೀರಿ ಇದಕ್ಕೊಂದು ಅಂತ್ಯ ಅಂತ ಹೇಳುವಾಗ ನೀವು ಮಾತನಾಡ್ತಾ ಇದ್ರಿ, ಏನ್ ಹೇಳ್ತೀರಾ? ಅಲ್ಲ, ನನಗೆ ಆ ಭಾಗದ ಜನರಿಗೆ ಹಾಗಾದ್ರೆ ಅಲ್ಲಿ ಇಷ್ಟು ಆ ಚಾಮುಂಡಿಯಮ್ಮನ ಮೇಲೆ ಇವು ನಂಬಬೇಕು. ಆ ಚಾಮುಂಡಿಯಮ್ಮನ ಎದುರು ಇಲ್ಲಿ ಬಂದಂಥ ಒಂದು ಶಕ್ತಿಯ ಮೇಲೆ ಇಷ್ಟು ನಂಬಿಕೆ ಬಂದಿದೆ. ಈ ಜಗತ್ತಿನ ಒಂದು ಮೂಲ ಶಕ್ತಿಯಲ್ಲಿ ಚಾಮುಂಡೇಶ್ವರಿ ಇದ್ದಾರೆ. ಆ ಚಾಮುಂಡಿ ಎದುರು ಈ ಗುಳಿಗನನ್ನ ಅಲ್ಲ ಈ ನಾಟಕೀಯ ಶಕ್ತಿಗಳನ್ನ ನಂಬ್ತಾರೆ ಅಂದರೆ ಎಲ್ಲಿ ತನಕ ಇರ್ಬೋದು? ನಾನು ಮೊದಲೇ ಹೇಳಿದ್ದೇನೆ, ಒಂದು ವಿದ್ಯಾವಂತರು, ಮತ್ತೊಂದು ಅತ್ಯಂತ ಮುಗ್ಧರು.
ಮತ್ತು ಇದಕ್ಕೆ ಇಷ್ಟೊಂದು ನೆನಪಿಡಿ, ಎಲ್ಲ ರೀತಿಯಲ್ಲೂ ಇದಕ್ಕೆ ಒಂದು ಕಾಲ ಉತ್ತರ ಕೊಡ್ತದೆ. ಇದು ಯಾವತ್ತು ಕೆಲವರ ಒಂದು ಮಾತಿದೆ, ಕೆಲವರನ್ನು ಹಲವು ಬಾರಿ ಮೋಸ ಮಾಡಬಹುದು, ಹಲವರನ್ನು ಕೆಲವು ಬಾರಿ ಮೋಸ ಮಾಡಬಹುದು, ಎಲ್ಲರನ್ನು ಎಲ್ಲ ಬಾರಿ ಮೋಸ ಮಾಡಲಾಗದು ಎಂಬ ಒಂದು ಮಾತಿದೆ. ನೆನಪಿಡಿ, ಇಲ್ಲಿ ಒಂದು ಪ್ರಕೃತಿಯ ಒಂದು ಶಕ್ತಿ, ಒಂದು ನಿರ್ಮಾಣ ಮಾಡಿ ಆದರೂ ಇಲ್ಲಿಯ ಧರ್ಮಗಳಿಗೆ ಇಲ್ಲಿ ಇನ್ನು ಮುಂದೆ ಏನು ಮಾಡ್ಬೇಕಂತ ಹೇಳಿದೆ, ಇಲ್ಲಿಯ ಒಂದು ಕುತ್ತಾರು ಕೊರಗಜ್ಜನಲ್ಲಿ ಒಂದು ಸ್ವಲ್ಪ ಎಲ್ಲರೂ ಸೇರಿ ಒಂದು ಪ್ರಾರ್ಥನೆ ಮಾಡಿ, ಇದಕ್ಕೊಂದು ನಿಜವಾದ ಒಂದು ಇಂಥ ಪರಿಸ್ಥಿತಿ ನಿನ್ನ ಹೆಸರಿನಲ್ಲಿ ಮೋಸ ಆಗ್ತಾ ಇದೆ ಅಂತ ಇನ್ನೊಂದು ಯಾರೇ ಆಗಲಿ ಅದರಲ್ಲಿ ಮಾಡೋಣ, ಒಬ್ಬ ರಾಜಕೀಯ ಪಕ್ಷ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಆತ ಸೇರಿರ್ತಾನೆ. ನೆನಪಿಡಿ. ಇನ್ನೊಂದು ಹೇಳ್ತಾ ಇದ್ದೇನೆ, ಇನ್ನೂ ನೋಡಿ ನಮಗೆ ಇನ್ನು ಬೇರೆ ಬೇರೆ ನಮ್ಮ ಸಮಾಜದಲ್ಲಿ ಕೆಲವು ಗೌರವಾನ್ವಿತ ಕೆಲವು ಸಂಘಟನೆಗಳು ಇದೆ. ಸರ್ ಮಾತನ್ನು ಮುಂದುವರಿಸಿ, ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಾಗರ್ ಅಂತ, ಮೈಸೂರಿಂದ. ಓಕೆ, ಮಾತಾಡಿ ಸರ್, ಏನು ಹೇಳ್ತೀರಿ ಈ ವಿಚಾರದಲ್ಲಿ? ಸರ್ ನಮಸ್ತೆ. ನನಗೆ ತುಂಬಾ ಈ ಕೊರಗಜ್ಜ ದೈವ ಇದ್ದಾರಲ್ಲ, ತುಂಬಾ ನಂಗೆ ಇಷ್ಟ. ನಾನು ಮೂಲತಃ ಆ ಕಡೆ ಸೈಡ್ ನಾವಲ್ದಾದ್ರೂ ನಾನು ತುಂಬಾ ಇಷ್ಟಪಡ್ತೀನಿ ಆ ದೇವ್ರನ್ನ. ಅಲ್ಲಿ ಮೂಲ ದೈವ ಇದೆಯಲ್ಲ, ಅಲ್ಲಿಗೆ ಬರ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದೆ. ಓಕೆ ಸರ್, ನಿಮ್ಮ ಪ್ರಶ್ನೆ ಏನಿದೆ ನೇರವಾಗಿ ನಮ್ಮ ತಮ್ಮನ ಶೆಟ್ಟಿ ಅವರು ಇದ್ದಾರೆ. ಹೇಳಿ ಸರ್. ನಮಸ್ತೆ ಗುರುಗಳು, ಹೇಳಿ ಸರ್. ಇದು ನಂಬೋದಾ ಬಿಡ್ಬೋದಾ ಅಂತ ನಮ್ಗೆ ನೋಡಿ ಗುರುಗಳೇ, ನೀವು ನಿಮ್ಮ ಮುಗ್ಧತೆ ನನಗೆ ಅರ್ಥ ಆಗ್ತಾ ಇದೆ. ಈಗ ನಿಮ್ಮಲ್ಲಿ ಕೊರಗಜ್ಜ, ನಿಮ್ಮಲ್ಲಿ ಮೈಸೂರಲ್ಲಿ ಆದಿಶಕ್ತಿ ಇದ್ದು, ನಾನು ಈ ಕೊರಗಜ್ಜ ಅಂತ ಇದ್ದು, ನಾನು ಮಂಗಳೂರಲ್ಲಿ ಇರ್ತಿದ್ರೆ ನಾನು ಖಂಡಿತ ಅಜ್ಜನನ್ನು ನಂಬ್ತಿರ್ಲಿಲ್ಲ. ಯಾಕೆ ಹೇಳಿ, ಒಂದ್ ನಿಮಿಷ ಕೇಳಿ ಸರ್. ಅಜ್ಜನನ್ನು ಅಲ್ಲ, ನಿಮ್ಗೆ ಅಜ್ಜ ಪ್ರೀತಿ ಎಲ್ಲ ಪ್ರೀತಿ ಅಂತ ಯಾರ ಹೇಳಿದ್ದರಿಂದ ಪ್ರೀತಿ ಯಾವುದ ಮೇಲೆ ಹುಟ್ಟಬಾರದು. ಒಂದು ಜಾಗಕ್ಕೆ ಬಂದು ಆ ಜಾಗದ ಮೇಲೆ ಪ್ರೀತಿ ಇಟ್ಟು ಇದ್ರೆ ಮಾತ್ರ ಆ ಈ ಪ್ರೀತಿಗಳೇ ಮಾರಕ ಆದದ್ದು ಸಮಾಜಕ್ಕೆ. ನಿಮಗೆ ಯಾಕೆ ನಿಮ್ಗೆ ಅಜ್ಜ ಪ್ರೀತಿ ಆಯ್ತು? ಅಜ್ಜನನ್ನು ನೋಡ್ಲಿಲ್ಲ, ಅಜ್ಜನ ಕೋಲ ನೋಡ್ಲಿಲ್ಲ, ಅಜ್ಜನ ಆದಿ ನೋಡ್ಲಿಲ್ಲ? ಇಲ್ಲ ಮೈಸೂರಲ್ಲಿ ನೋಡಿದ್ದು ಅಲ್ಲ, ಅದೇ ಗುರುಗಳೇ, ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳ್ಕೊಳ್ಳಿ. ನೀವು ನೋಡಿ, ಏನೇ ಇರ್ಬೋದು, ನಮಗೆ ಒಂದು ಬೆಳ್ಳಗಿದ್ದದ್ದೆಲ್ಲವನ್ನು ವಿಷ ಅಂತ ನಾವು ಹಾಳಂತ ಕುಡಿಲಿಕ್ಕೆ ಆಗತ್ತಾ ಸರ್? ಒಂದು ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಂಬಿಕೆ ಇದೆ ಸರಿ. ಈಗ ಏನು ಗೊತ್ತು ನಿಮ್ಗೆ, ಹೊರಗಿನ ಆ ದೇವರದಲ್ಲಿ ಕಾರ್ಣಿಕ ಇದೆ ನೋಡಿ, ಒಂದು ಕಾಯಕದ ಮೇಲೆ ನಂಬಿಕೆ ಇಡಿ. ನಾವು ದುಡಿಬೇಕು. ಯಾವುದು ವೇದ ಏನು ಹೇಳಿದೆ ಸರ್? ನಿನ್ನ ಕರ್ಮ ಮಾಡು, ಬದಿಗೆ ಹೋಗಂತ. ನಮ್ಮ ಕಾಯಕಗಳನ್ನು ಮಾಡ್ತಾ ಹೋದಾಗ ನಮಗೆ ಆರಾಧನೆ ಮಾಡಲಿಕ್ಕೆ ಶಕ್ತಿಗಳೆಲ್ಲ ಇದೆ. ಬಟ್ ಅಲ್ಲಿ ಹೋದರೆ ಇನ್ನೊಂದಾಗ್ತದೆ. ಇಲ್ಲಿ ಎಲ್ಲ ದೈವಗಳಲ್ಲೂ ಎಲ್ಲ ದೇವರಲ್ಲೂ ಶಕ್ತಿಗಳಿರ್ತದೆ. ಎಲ್ಲ ನಿಮಗೆ ಬರುವಂಥ ಸಂಪತ್ತುಗಳೆಲ್ಲವೂ ಅಲ್ಲಿಯೇ ಇರುವಂಥ ಮೈಸೂರಿನ ಗುಲಿಗಣಿಂದಲೋ ಕೊರಗಜ್ಜದಿಂದ ಬರುವಂಥದ್ದಲ್ಲ. ನಮ್ಮ ಕಷ್ಟ ಮತ್ತು ಸುಖಗಳು ಬರುವಂಥದ್ದು ನಮ್ಮ ಪೂರ್ವ ಜನ್ಮದ ಫಲದಿಂದ. ಎಲ್ಲರೂ ನಿಮಗೆ ಕೈ ಹಾಕಿದ ತಕ್ಷಣವೇ ಅಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಎಲ್ಲ ಗ್ರಹಗಳಿಗೂ ಪ್ರತಿಯೊಬ್ಬನಿಗೂ 20-21 ವರ್ಷದಲ್ಲಿ ಪ್ರತಿಯೊಬ್ಬನಿಗೂ ಶನಿ ಪ್ರವೇಶವೋ ಬೇರೆ ಬೇರೆ ಗ್ರಹಗತಿಗಳು ಇಲ್ಲಿ ಸತ್ಯ ಇರ್ತದೆ. ಆಗಿರುವಾಗ ನೀವು ಅಜ್ಜನನ್ನು ನೋಡಿದ ತಕ್ಷಣ ಅಲ್ಲಿ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ, ನಾನು ಓದೆ ಅಂತ ನೀವು ದಯವಿಟ್ಟು ಈ ಥರ ಎಲ್ಲಿಯೂ ದೇವರಾಗಲಿ ಮಾನವನಾಗಲಿ ವಿಚಾರಗಳಾಗಲಿ ನಿಮಗೆ ನಿಮ್ಮ ಇಂದ್ರಿಯಗಳಿಗೆ ಮತ್ತು ನಿಮ್ಮ ಸತ್ಯಗಳಿಗೆ ಏನು ಕಾಣ್ತದೆ ಇದು ನಿಮಗೆ ಸತ್ಯವಾಗಬೇಕು. ಇವನ್ನ ನೋಡಿದ ತಕ್ಷಣ ಅಲ್ಲಿ ತುಂಬಾ ಇಷ್ಟ ಅಂತ ಓದದ್ದೇ ಈಗ ಅಷ್ಟು ಜನರಷ್ಟು ಮುಗ್ಧರು. ತಮನ ಶೆಟ್ಟಿ ಅವರೇ, ಇದು ಇಷ್ಟ ಆಗ್ಲಿಕ್ಕೆ ಇನ್ನೊಂದು ವಿಚಾರವೂ ಕೂಡ ಇರ್ಬೋದು. ಇದೊಂದು ಹೊಸತ್ತು, ಈ ಕಲ್ಪನೆಗಳಾಗ್ಲಿ ಇದೆಲ್ಲವೂ ಕೂಡ ಆ ಭಾಗದ ಜನರಿಗೆ ಹೊಸತ್ತು, ಆಕರ್ಷಣೆ ಆಗಿರ್ಬೋದಲ್ಲ? ಅಲ್ಲ, ನಾನು ಹೇಳುವಂತ ಸರ್, ಯಾವುದೇ ವಿಚಾರ ಇರ್ಬೋದು ಸರ್. ನಾವೀಗ ಆಕರ್ಷಣೆ ಅಂತ ಹೇಳಿದ್ರೆ ಇಷ್ಟು ನಮ್ಗೆ ಗೊತ್ತಿರಲೇಬೇಕಲ್ಲ ಸರ್. ಇವರನ್ನು ಸರ್, ನಿಮ್ಗೆ ಎಷ್ಟು ವರ್ಷ ಸರ್ ಈಗ? ಹಲೋ ಹಲೋ, ಕರೆ ಕಟ್ ಆಗಿದೆ ಸರ್. ನೋಡಿ, ಅವ್ರಿಗೆ ಕೇಳಿ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಒಂದು ದೇವರು ಒಂದು ಶಕ್ತಿ ಅವ್ರನ್ನ ಕಾಯ್ಕೊಂಡು ಬಂದಿದೆ. ಇವರಿಗೆ ಬೇಕಾಗುವ ರೀತಿಯ ವಿದ್ಯೆ, ಬುದ್ಧಿ, ಶಕ್ತಿ, ಜ್ಞಾನವನ್ನು ಕೊಟ್ಟಿದೆ. ಇದು ನೋಡಿ, ಒಂದು ಬಟ್ಟೆ ಅಂಗಡಿಗೆ ನಾನು ಚೇಂಜ್ ಮಾಡೋದು ಕರೆಕ್ಟ್, ನಾನೊಬ್ಬ ಕೂದಲು ತೆಗೆಯುವ ಅಂಗಡಿ ಚೇಂಜ್ ಮಾಡೋದು ಕರೆಕ್ಟ್, ನಾನು ಒಳ್ಳೆ ಹೋಟ್ಲು ಸೆಲೆಕ್ಟ್ ಮಾಡೋದು ಕರೆಕ್ಟ್. ದೇವರು ನನಗೆ ನಿನ್ನೆವರೆಗೆ ಕೊಟ್ಟಲಿ, ಇವನಿಗೆ ಅವನು ಜಾಸ್ತಿ ಕೊಡ್ತ. ಆ ಚಾಮುಂಡಿ ಅಮ್ಮನಿಗೆ ಎಷ್ಟು ನೋವಾಗ್ಬೋದು ಇವರ ಮೇಲೆ, ಅಲ್ಲ ಚಾಮುಂಡೇಶ್ವರಿಗೆ ಎಷ್ಟು ನೋವಾಗ್ಬೋದು. ಖಂಡಿತ. ಇಲ್ಲಿಯವರೆಗೆ ಎಂತ ಒಂದು ಇತಿಹಾಸ ಸೃಷ್ಟಿಸಿದಂತ ಈ ಮಣ್ಣಿನ ಕನಕನಗಳಿರುವಂತಹ ಚಾಮುಂಡೇಶ್ವರಿಯ ಒಬ್ಬ ಎಲ್ಲಿಯ ಬಂದು ಒಂದು ಕಟ್ಟೆ ಕಟ್ಟಿದ ಅಲ್ಲಿ ಹೋಗಿ ನಾವು ಬೀಳ್ತೇವೆ ಅಂತ ಹೇಳಿದ್ರೆ ನಾವೆಷ್ಟು ಮುಗ್ಧ, ನಾವು ಮಾಡುವ ದ್ರೋಹ ಎಷ್ಟು ಆ ಶಕ್ತಿಗೆ. ಆ ನೀರು ಕೊಡ್ತದೆ ಅಮ್ಮ, ಆ ಗಾಳಿ ಕೊಡ್ತದೆ ಚಾಮುಂಡಿ ಅಮ್ಮ. ಅಲ್ಲಿ ನಮಗೆ ಪಂಚಭೂತಗಳು ನಮಗೆ ಎಲ್ಲವೂ ಕೊಟ್ಟಿದೆ, ನಮಗೆ ಸುಖ ಕೊಟ್ಟಿದೆ, ವಿದ್ಯೆ ಕೊಟ್ಟಿದೆ, ಬದುಕು ಕೊಟ್ಟಂತ ಚಾಮುಂಡಿ ಅಮ್ಮನನ್ನ ಇವತ್ತು ಯಾರೋ ಒಬ್ಬ ನಂಬಿದ ತಕ್ಷಣ ಅದೇ ಮನಸ್ಸು ನಮಗೆ ಇಲ್ಲಿ ಬರ್ಬೋದು. ನಾವಿಲ್ಲಿಯ ದೈವಗಳನ್ನು ನಂಬಬೇಕು. ನಾವಿಲ್ಲಿ ಬಂದಂತ ಮೈಸೂರಿಂದ ಅದೇ ನಾನು ಹೇಳಿದೆ, ಯಾರೋ ಒಬ್ಬ ತಂದ ಅಂತೇಳಿ ನಾವಲ್ಲಿ ಹೋಗುದಾ?
ಓಕೆ. ನನಗೆ ನನ್ನ ಗುಡ ಚಾಮುಂಡಿ ದೈವ ನನ್ನನ್ನು ಕಾಯ್ತಾ ಇದೆ. ಇನ್ನೊಂದು ಕರೆ ಇದೆ ಸರ್. ನಂಬಿಕೆ. ಹಲೋ Hello. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಕಾರ್ತಿಕ್ ಅಂತ ಹೇಳಿ ಮಂಗಳೂರಿಂದ. ಎಸ್, ಮಾತಾಡಿ ಕಾರ್ತಿಕ್ ಅವರು. ಸರ್ ತುಳುಟು ಮಾತಾಡಲ್ಲ ಸರ್? ಎಸ್, ಪಾತಿರ್ಲಿ ಸರ್, ಖಂಡಿತ. ಸರ್ ನನ್ನ ಕ್ವಶನ್ ಇತ್ತು. ಎಸ್, ಏರೆಗೆ ಸರ್ ತಮ್ಮನ ಶೆಟ್ರುಲ್ ಇರ್ಬೋದು. ತಮ್ಮನ ಶೆಟ್ಟರನ್ನ ಪಲ್ಲೆನ ಬಲ್ಲೆ ಸರ್ ಇರ್ನ ವಿಡಿಯೋಸ್ ಪೂರ ತೋಮುತ್ತೆ ನಿಖರ ನಿಲ್ಸದು. ಹೌದಾ ಪಂಡ ಕ್ವಶನ್ ಸರ್. ಸರ್ ಪಲ್ಲೆ ಸರ್ ಕೋಟಿ ಚೆನ್ನೈರ್ ಅಕ್ಲೆ ಕೊಂಚಿ ಒಂಜಿ ಪೂಜೆ ಮಲ್ಪನಾಗ್ಲು ಸರ್. ಪೂಜಾರಿ ನಕ್ಲು ಪೂಜಾರಿ ಜನಾಂಗದ ಬೊಕ್ಕ ಬಬ್ಬು ಸ್ವಾಮಿಗಳ ಮುಂಡಲ ಜನಾಂಗದ ಪೂಜೆ ಮಲ್ಪನಾಗ್ಲು ಅಂದು ಕಾಣದ ಕಟ್ಟದ ಒಂಜಿ ಆದಿ ದ್ರಾವಿಡ ಜನಾಂಗದ ಈ ಕೊರಗಜ್ಜ ಪಂಪುನ ಒಂದ್ ಜನಾಂಗ ಉಂಡದು ಸರ್. ಪಂಡ ಆರಾಧನೆ ಮನ್ಪರ ಪೂಜೆ ಐನ ಮಲ್ಪನಕ್ಲು ಇದ್ದೇರ ಸರ್. ಉಳ್ಳೇರು ಉಳ್ಳೇರು ಆ ಜನಾಂಗ ಒಂಜಿ ಜನಾಂಗದ ಒಂದು ಉಂಟಾಯ್ತು ಅಂದ್ ಅಕ್ಲೆ ಮಲ್ಪೋಡು ಒಂದು ಪಂಡಾಲ ಇದ್ದೆ ಸರ್. ಪೂರಕ್ಲೆ ಮಲ್ಪನೆ ಸರ್. ಅದು ಇಂಚ ಅದು ಕೊರಗಜ್ಜೆ ಎಂದು ಪನ್ಪುಣಂಜಿ ಕೊರಗ ತನಿಯೇ ಪನ್ಪುಣಂಜಿ ಪ್ರಾದೇಶಿಕವಾದ ಮುಲ್ಪ ದೈವಾರಾಧನೆದೊಟ್ಟಿಗೆ ಜತೆಟ್ಟಿದ ನಂಜಿನ ಪರಿವಾರ ಶಕ್ತಿಯಿಂದ ನೆಕ್ಕ ಪನ್ಪು ನಾವು ನೆಕ್ಕ ಮಾತ ಇರೇಗಿರೇಗಿ ದಾದಾದ ಪಂಡ ಪ್ರತಿ ಗ್ರಾಮೋಡ್ಲ ಆಯಾಯ ಗ್ರಾಮಗೂ ಬೋಡಾಪುಣಂಚಿನ ಒಂಜಿ ಆರಾಧನಾ ಪದ್ಧತಿಯಿಂದ ನಮ್ಮ ಹಿರಿಯಕ್ಲೆ ಕಾಲೋಡು ತೀತನೆ. ಇದೇ ಕೊರಗಜ್ಜೆಲ್ಲ ಒಂಜಿ ಗ್ರಾಮ ದೈವ ಪಂಚಾಂದಾಯನೊಟ್ಟಿಗೆ ನೆಲೆ ಆದ ಇರೇಗ ಬೇತೆ ಬೇತೆ ದೈವ ಒಲಿತೆ ಇರೇಗ ಇಷ್ಟನಲ್ಲ ಇರೇಗ ಬೇತೆ ದೈವದ ಸೇರಿಗೆದೊಟ್ಟಿಗೆ ಉಪದೈವಾದ ಆ ಜಾಗೆಡು ಸೇವೆ ಪಡೋದು ಉಪ್ಪುಂಡು ಅವನ ಅನ್ಯೋನ್ಯವಾದಿತ್ತನ ಶಕ್ತಿ ಅವಕ್ಕೆ ದಾಲ ಇನಿ ಕ್ರಮ ಜೈಗ ಕಾತ ಕ್ರಮಕ್ಕುಲ್ಲ ಐರ್ದಾದೇನಮ್ಮ ತುಳುನಾಡಿನ ಬುರ್ದು ಬೇತೆ ಒಲ್ಲ ನೀನು ನಂಬೇರ ಆಪುಜಿ ಪನ್ಪುನ ವಿಚಾರ ಒಂಜಿ ಅಪ್ಪೆನಗೈರ್ದು ಬಾಲೆನೋ ಇತ್ತು ಕೊನೆಲ್ಲ ಕಾವು ಒಂಜಿ ಕಂಜಿ ಒಂಜಿ ಬಾಲೆದ ಬೇರೆ ಒಯ್ಪುನ ಪೆತ್ತನಗೈರ್ದು ಕಂಜಿ ನೋಯ್ತದ ಅಪ್ಪೆನಗೈರ್ದು ಬಾಲೆ ನೋಯ್ತು ಕೊನೆಲೆಕ್ಕ ತುಳುನಾಡು ಹಿಡಿತನಂಚಿನ ಒಂಜಿ ಪ್ರಧಾನ ದೈವದೊಟ್ಟಿಗೆ ಸೇರಿಗೆ ಹಿಡಿತದೆ ಮುಲ್ತ ನಂಬಿಕೆ ಹಿಡಿತನಂಚಿನ ವಸ್ತುಲೇ ನೀನಿ ಓಲಾಕೋದು ಏರೇನ ನೇನು ಪತ್ತೊಂದು ಮಂಗೆ ಅನ್ಪೇರು ಬಂದಾಗ ಈ ತುಳುನಾಡು ಹಿಡಿತನ ಬುದ್ಧಿವಂತರ ಜಿಲ್ಲೆ ಅದು ನಮಾಂಡಲ ದಾದವನ್ ಪೋಲಿ ನಮಕ್ ದಾಯಿಗೆ ನಮ್ಮ ರಾಜಕಾರಣಿ ನಕ್ಲೆಗಳ ಈ ವಿಚಾರ ಅರ್ಥ ಆವಡು ಈ ಮಣ್ಣ ಈ ನಮಕ್ಲ ಈಕ್ಲ ಪ್ರಮಾಣವನ್ನು ಪೂಜಾರ ಮಕ್ಕಳು ಈ ಮುಲ್ತ ಮಣ್ಣದ ಪ್ರಮಾಣವಂತದ ಮುಲ್ತ ಅತ್ತ ದೇಶದ ಅತ್ತನ ರಾಜ್ಯದ ಇಂಚ ನೇನು ಉರಿಪೆ ಬನ್ಲೆಕ್ಕನೆ ತುಳುನಾಡ್ಲ ಈ ದೈವಾರಾಧನೆ ಉಂಡು ಸಂವಿಧಾನ ಉಂಡು ಸಂಸ್ಕೃತಿ ಉಂಡು ಈ ಸಂಸ್ಕೃತಿ ಆಲಾಪಣದ ಮುಕ್ಕಳು ತಾನೆ ಟಿವಿದು ಪೂಜಾರ ಮಕ್ಕಳು ಅಂಚಾದ ಮೇಲೆ ಈರ ಕೊಚ್ಚನ ಕಾನೂನು ಅಕ್ಕಲಕ್ಕಲು ಇತ್ತೇರ್ನಲ್ಲ ಅವು ಹಿರಿಯ ಕೊಂಚ ಪ್ರಾದೇಶಿಕ ಕಟ್ಟಾದಿತ್ತನೆ ಇರ್ದಾದು ಅಲ್ಪದ ನಮ್ಮ ಹಿರಿಯಕ್ಕಲು ಬತ್ತನಂಚಿನ ಕಟ್ಟುಂಡ ಆ ಕಟ್ಟು ನಮ್ಮ ಮುಂದುವರಿಯೊಂದು ಪೋಪನೊಂಜಿ ಕ್ರಮ ಅಂದ್ ಧನ್ಯವಾದ ಸರ್. ಕರೆ ಮಾಡ್ತೀನಿ. ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದೆ. ಕೊನೆಯದಾಗಿ ನಿಮಿಷವರೇ ನಿಮ್ಮ ಒಂದು ಅಭಿಪ್ರಾಯ ಆಗಲಿ ಅಥವಾ ನಿಮ್ಮ ಒಂದು ವಿಚಾರ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ಈ ಒಂದು ತಾರ್ಕಿಕ ಅಂತ್ಯ ಬರಬೇಕಾಗಿದೆ, ಏನು ಹೇಳ್ತೀರಾ? ಖಂಡಿತ ನಾನು ಇದು ಇಲ್ಲಿಗೆ ನಿಲ್ಸಕ್ ಹೋಗ್ಬೇಡಿ. ಯಾರಿಗಾದ್ರೂ ಕೇಳ್ಕೊಳ್ಳೋದಷ್ಟೇ, ಹೆಂಗಿರು ಧ್ವನಿ ಎತ್ತಿದೆ, ಅದು ಅಂತ್ಯ ಆಗೋ ತನಕ ಜೊತೆ ಇರಬೇಕು, ಜೊತೆ ಓಡಾಡಿ ಅದನ್ನ ಅಂತ್ಯ ಮಾಡಿ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇನೆ, ನಮ್ಮ ಕರ್ನಾಟಕ ಜನಕ್ಕೆ ಎಲ್ಲರೂ ಮೂರ್ಖರಾಗಬೇಡಿ. ಎಲ್ಲರೂ ಎಜುಕೇಟೆಡ್ ಆಗಿದ್ದೀರ. ಸರ್ ಹೇಳ್ದಂಗೆ ಆ ತಾಯಿ ಚಾಮುಂಡೇಶ್ವರಿ ಮುಂದೆ ಯಾರು ಇಲ್ಲ, ಆ ಶಕ್ತಿ ಮುಂದೆ ಯಾವ ಶಕ್ತಿನೂ ನಡೆಯಲ್ಲ. ಆ ತಾಯಿಯ ಆಶೀರ್ವಾದದಿಂದ ನಾವೆಲ್ಲರೂ ಮೈಸೂರನಾಗಿ ನನ್ನ ತಾಯಿ ಆಶೀರ್ವಾದದಿಂದ ಬಂದು ನಾನು ಇವತ್ತು ಇಲ್ಲಿ ಕೂತಿರೋದು. ಅವ್ರು ಹೇಳ್ದಂಗೆ ಶಕ್ತಿ ಮುಂದೆ ಯಾರೂ ಇಲ್ಲ. ಸೊ ಅದನ್ನು ಮೂರ್ಖರಾಗಬೇಡಿ. ದೈವಗಳು ಆ ಜಾಗ ಮೂಲಸ್ಥಾನ ಬಿಟ್ಟು ಎಲ್ಲೂ ಬರೋದಿಲ್ಲ, ಎಲ್ಲೂ ಆ ಥರ ಸ್ಥಾಪನೆ ಆಗೋದಿಲ್ಲ. ಇಷ್ಟೆಲ್ಲ ನಾನು ಕೊನೆಯದಾಗಿ ಹೇಳೋದು ಒಂದೇ, ದಯವಿಟ್ಟು ಮೂರ್ಖರಾಗಬೇಡಿ. ಓಕೆ, ಕೊನೆಯದಾಗಿ ತಮ್ಮನ ಶೆಟ್ಟಿ ಅವರೇ, ಈ ಒಂದು ತಾರ್ಕಿಕ ಅಂತ್ಯ ಬೇಕಾಗಿದೆ ಇವಾಗ. ಅಂದ್ರೆ ಎಲ್ಲೂ ಕೂಡ ಯಾವ ಜನರಿಗೂ ಕೂಡ ಬೇಸರ ಆಗ್ಲಿ, ನೋವಾಗ್ಲಿ ಯಾವುದು ಬೇಡ. ಹೌದು, ಬೇಡ. ಯಾರ ಧಾರ್ಮಿಕ ಭಾವನೆಗೂ ಧಕ್ಕೆ ಬೇಡ. ಆದ್ರೆ ನಿಜವಾದಂತ ಸತ್ಯ ಜನರಿಗೆ ಗೊತ್ತಾಗಬೇಕಾಗಿದೆ. ಇದಕ್ಕೆ ಸರಿಯಾದ ರೀತಿಯ ಕ್ರಮ ಅನ್ನುವಂತ ಆಗ್ಬೇಕಾಗಿದೆ. ಏನ್ ಹೇಳ್ತೀರಾ ಕೊನೆಯದಾಗಿ? ಇಡೀ ಕರ್ನಾಟಕದ ಜನತೆಗೆ ನಾವು ಇಷ್ಟೇ ಬೇಡುವಂಥದ್ದು, ದಯವಿಟ್ಟು ಈಗ ಕೊರಗಜ್ಜ ಮತ್ತು ಇಂಥ ತುಳುನಾಡಿನ ದೈವಾರಾಧನೆಗಳು ಈ ಪ್ರದೇಶ ಬಿಟ್ಟು, ತುಳುನಾಡನ್ನು ಬಿಟ್ಟು ಬೇರೆ ಎಲ್ಲಿಯೂ ಆರಾಧನೆ ಮಾಡುವಂಥ ಕ್ರಮಗಳು ಇಲ್ಲ. ದಯವಿಟ್ಟು ನೀವು ಯಾರು ಎಲ್ಲಿಯೂ ಇದನ್ನೇ ಮೋಸ ಹೋಗಬೇಡಿ. ಈಗ ಎಲ್ಲೆಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರ, ಅಲ್ಲಿ ಮೈಸೂರು, ಮಂಡ್ಯ, ಹಾಸನ ಎಲ್ಲೆಲ್ಲಿ ನಡೀತಾ ಇದೆಯಾ, ಇದು ಎಲ್ಲವೂ ಒಂದು ಮುಗ್ಧರನ್ನು ಮೋಸ ಮಾಡುವಂಥ ತಂತ್ರ. ಈ ಮುಂದಿನ ದಿನಗಳಲ್ಲಿ ಇಲ್ಲಿಯ ತುಳುನಾಡಿನಾದ್ಯಂತ ಅನೇಕ ದೈವನರ್ತಕರು, ಗಡಿಕಾರರು, ಗುತ್ತು ಸಂಬಂಧಿ ಮನೆಗಳು, ಇಲ್ಲಿ ಅನೇಕ ದೈವ ಭಕ್ತರು, ಇಲ್ಲಿಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಎಲ್ಲರಿಗೂ ಒಂದು ದೊಡ್ಡ ಮಟ್ಟದ ಜನಜಾಗೃತಿಯನ್ನು ಮೂಡಿಸುವ ಕೆಲಸಗಳಾಗ್ತಾ ಇದೆ. ದಯವಿಟ್ಟು ಎಲ್ಲಿಯಾದರೂ ನೀವು ಹೇಳಿದಾಗ ನಿಮ್ಗೆ ಎರಡು ಕಡೆಗಳಲ್ಲಿ ದೈವದ ಒಂದು ಮಾತಿದ್ದಾಗೆ ತಪ್ಪಿ ನಿಮ್ಮಿಂದ ತಿಳಿಯದ ಆಗೋಯ್ತು, ಅದನ್ನು ಯಾರೇ ಇದ್ದರೂ ಕೈ ಬಿಟ್ಟುಬಿಡಿ. ಹಣದ ಸಂಪತ್ತಿಗೋಸ್ಕರ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅದು ನೀವೊಂದು ಕೆಂಡ ಅಂತ ಕರಿತೇವೆ ನಾವು, ಉಮಿತ ಸುವು ಅಂತ ಕರಿತೇವೆ ನಾವಿಲ್ಲಿ. ದಯವಿಟ್ಟು ಅಲ್ಲಿ ಹೋಗುವಂಥ ಭಕ್ತರಲ್ಲಿ ಏನಿಲ್ಲ, ನಿಮಗೆ ಅಜ್ಜನನ್ನು, ಗುಲಿಗನನ್ನು, ದೈವಗಳನ್ನು, ದೇವರನ್ನು ಕಾಣಬೇಕಿದ್ರೆ
ತುಳುನಾಡಿಗೆ ಬನ್ನಿ, ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ನಿಮಗೆ ಎಲ್ಲ ರೀತಿಯಲ್ಲಿ ನಿಮಗೆ ಅಲ್ಲಿ ಪ್ರಾರ್ಥಿಸಿ, ಆ ಮೂಲ ಜಾಗಗಳೆಲ್ಲ ಇದೆ, ಅಲ್ಲಿ ಪ್ರಾರ್ಥಿಸಿ ನಿಮ್ಮ ಇಷ್ಟಾರ್ಥಗಳು ತಿಳ್ಕೊಳ್ಳಿ. ಮತ್ತು ಅಲ್ಲಿಂದಲೂ ಇಲ್ಲಿ ಕೂತು ಇಲ್ಲಿ ಪ್ರಾರ್ಥಿಸಿದ್ರು ಇಲ್ಲಿ ಸಲ್ತದೆ. ಆದರೆ ಎಲ್ಲೇ ಹೋಗಿ ಅಲ್ಲಿ ಹೋಗಿ ಪ್ರಶ್ನೆ ಕೇಳೋದು, ಕಾಯಿ ಓಡಿಸೋದು, ಹಣ ಕೊಡೋದು, ನೂಲು ಕಟ್ಟಿಸೋದು, ಪ್ರಶ್ನೆ ಕೇಳೋದು ಯಾವುದು ಮಾಡಲಿಕ್ಕೆ ಹೋಗಬೇಡಿ. ಒಂದೇ ಉತ್ತರ ಮಾತಲ್ಲಿ ಹೇಳೋದಾದರೆ, ಏನು ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಇಂಥ ಶಕ್ತಿಗಳು ಬೇರೆ ಎಲ್ಲಿ ಕಡೆ ಈ ಥರ ವ್ಯವಸ್ಥೆ ಇದೆಯೋ ಇದು ಎಲ್ಲವೂ ಮೋಸದ ಜಾಲಗಳು. ಇದರಿಂದ ನೀವು ಹೊರಗೆ ಬನ್ನಿ. ಇಲ್ಲಿ ನಮಗೆ ನಮ್ಮ ದೈವಾರಾಧನೆಗೂ ಒಂದು ಅಪಚ್ಯುತಿ ಬರ್ತಾ ಇದೆ. ಇದರಿಂದ ದಯವಿಟ್ಟು ಇಲ್ಲಿಯ ದೈವಗಳು ಬಂದವನಿಗೆ ಅನ್ನ ಕೊಟ್ಟಂಥ, ನೀರು ಕೊಟ್ಟಂಥ ದೈವಗಳು, ಅದೇ ನಿಮ್ಮ ರಕ್ತ ಇರಲಿಕ್ಕೆ ಶುರುವಾಗಿದೆ. ಇಂಥ ದೈವಗಳ ಹೆಸರಿನಲ್ಲಿ ನೋವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇಷ್ಟೇ ನಾವು ಅಂದರೆ ಇಲ್ಲಿಯ ಕ್ಷೇತ್ರಕ್ಕೆ ಹೋಗಿ ಪ್ರಾರ್ಥಿಸಿ ದೇವರ ಹತ್ರ ಅವರಿಗೊಂದು ಮನಸ್ಸು ಕೊಡು, ಒಳ್ಳೆಯ ಭಾವನೆ ಕೊಡು, ಬುದ್ಧಿಯನ್ನು ಕೊಡು ಅಂತ ನಾವು ಸಾಮೂಹಿಕವಾಗಿ ಪ್ರಾರ್ಥಿಸ್ತೇವೆ. ಅದರ ಮುಂಚೆ ಭಕ್ತರೇ, ನೀವಾಗಿ ಆಲೋಚಿಸಿ ಮೋಸ ಹೋಗಬೇಡಿ. ಅದು ಎಲ್ಲವೂ ಮೋಸದ ಸಾಲ. ಅದಕ್ಕೋಸ್ಕರ ಹೋರಾಟದ ದೃಷ್ಟಿಯಲ್ಲಿ ನಮ್ಮ ನಿಮಿಷ್ ಕುಮಾರ್ ಅವರು ಸ್ವಲ್ಪ ಇಳಿದಿದ್ದಾರೆ. ದಯವಿಟ್ಟು ಎಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಿ ಒಂದಷ್ಟು ಚರ್ಚೆ ಮಾಡಿ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಅದಕ್ಕೆ ದೇವಾರಾಧನೆಗೆ ಸಂಬಂಧಪಟ್ಟಂಥ ಸಂಘಟನೆಗಳಿದೆ. ಇಲ್ಲಿಯ ಸನಾತನ ಹಿಂದೂ ಧರ್ಮದ ಸಂಘಟನೆಗಳಿವೆ, ಜಾತಿ ಸಂಘಟನೆಗಳಿವೆ, ಬೇರೆ ಬೇರೆ ದೈವಾರಾಧನೆಗೆ ಸಂಬಂಧಪಟ್ಟ ಜನಗಳಿದ್ದಾರೆ. ಎಲ್ಲರನ್ನು ಭೇಟಿಯಾಗಿ ಅಲ್ಲಿಯೂ ಭೇಟಿಯಾಗಿಕೊಂಡು ಎಲ್ಲರೂ ಜನರನ್ನು ಮೋಸದಿಂದ ತಪ್ಪಿಸಿ, ಇದು ಆರಾಧನೆ, ಇದು ನಂಬಿಕೆಯ ಪ್ರಶ್ನೆ, ಇದು ನಮಗೆ ಕಷ್ಟ ಕಾಲಕ್ಕೆ ಬೇಡುವಂಥ ವಸ್ತು. ದಯವಿಟ್ಟು ಯಾರು ಮೋಸ ಹೋಗಬೇಡಿ. ಏನಾಗ್ತಾ ಇದೆ ಅದು ಪಕ್ಕಾ ಮೋಸ. ಮುಂದಿನ ದಿನಗಳಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ನೀವು ಕೈ ಜೋಡಿಸಿ ನಮ್ಮಲ್ಲಿ ಅಂತ ನಮ್ಮ ಪ್ರಾರ್ಥನೆ. ಎಸ್, ಖಂಡಿತ. ಇಬ್ಬರ ಜೊತೆ ಮಾತನಾಡ್ತಾ ಇದೆ. ಒಂದಂತೂ ನಿಜ, ಶಬರಿಮಲೆಗೆ ಹೋಗ್ತೀವಿ ಅಯ್ಯಪ್ಪನನ್ನು ನೋಡೋದಕ್ಕೆ. ಹಾಗಂತ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅಯ್ಯಪ್ಪನ ಮೂರ್ತಿ ಇಟ್ಟು ಅದೇ ಅಯ್ಯಪ್ಪ ಇಲ್ಲಿ ಬಂದಿದ್ದಾನೆ, ಇನ್ನು ಅಲ್ಲಿ ಹೋಗಬೇಕಾಗಿಲ್ಲ, ಇಲ್ಲೇ ಅಯ್ಯಪ್ಪ ಇರೋದು ಅಂತ ಹೇಳಿದರೆ ಯಾರು ನಂಬೋದಿಲ್ಲ, ಅದನ್ನು ಸತ್ಯ ಅಂತ ಅಂದ್ಕೊಳ್ಳೋದಿಲ್ಲ. ಹಾಗೆಯೇ ಚಾಮುಂಡೇಶ್ವರಿ ದೇವಿ ಇದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ. ಹಾಗಂತ ಇನ್ನೊಂದು ಗುಡ್ಡದಲ್ಲಿ ಹೋಗಿ ಚಾಮುಂಡಿ ದೇವಿಯನ್ನು ಸ್ಥಾಪನೆ ಮಾಡಿ ಅದೇ ಚಾಮುಂಡಿ ದೇವಿ ಇಲ್ಲಿ ಬಂದಿದ್ದಾರೆ, ಇದೇ ಚಾಮುಂಡಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಪ್ರತಿಯೊಂದು ಕ್ಷೇತ್ರಕ್ಕೂ ಅದೇ ಮಣ್ಣಿನ ಒಂದು ಸಂಪರ್ಕ ಇರುತ್ತೆ, ಅಥವಾ ಅಲ್ಲಿನ ಸಂಬಂಧ ಇರುತ್ತೆ, ಅದಕ್ಕೆ ಆ ಶಕ್ತಿ ಇರುತ್ತೆ, ಅದರ ಮೌಲ್ಯತೆ ಇರುವಂಥದ್ದು ಆ ಪ್ರದೇಶದಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ಆ ಮಣ್ಣಿಗೆ ಇರುವಂಥ ಗೌರವವನ್ನು ಉಳಿಸ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ತುಳುನಾಡಿನ ದೈವಗಳು ಅಂತ ಬಂದಾಗ ಬೇರೆ ಜಾಗದಲ್ಲಿ, ಬೇರೆ ಪ್ರದೇಶದಲ್ಲಿ ಅದನ್ನು ಸ್ಥಾಪನೆ ಮಾಡೋದಾಗಲಿ ಅಥವಾ ನಂಬೋದಾಗಲಿ ಎಲ್ಲದಕ್ಕೂ ಕೂಡ ಇಲ್ಲಿನ ಮೂಲ ನಿವಾಸಿಗಳಿದ್ದಾರೆ, ಇಲ್ಲಿನ ದೈವಾರಾಧಕರಿದ್ದಾರೆ. ಎಲ್ಲರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಈ ನಡುವೆ ನಮ್ಮ ರಾಜಕಾರಣಿಗಳಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀವಿ, ಏನು ಮಾಡ್ತಾ ಇದ್ದೀರಾ ತಾವುಗಳು ಅಂತ. ನಿಮಗೆ ನಿಯತ್ತನ್ನೋದಿದ್ರೆ, ತುಳುನಾಡಿನ ಮಣ್ಣಿನ ಋಣ ಅನ್ನೋದಿದ್ರೆ ಇವಾಗ ಎತ್ಕೊಳ್ಬೇಕು ತಾವುಗಳು. ತುಳುನಾಡಲ್ಲಿದ್ದು ತುಳುವರ ಓಟನ್ನು ಪಡೆದುಕೊಂಡು ಇಲ್ಲಿನ ಧಾರ್ಮಿಕ ಭಾವನೆಗಳಿರ್ಬೋದು, ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳಿರ್ಬೋದು, ಎಲ್ಲವನ್ನು ಕೂಡ ಮುಂದೆ ಇಟ್ಕೊಂಡು, ಇಲ್ಲಿನ ಅಭಿವೃದ್ಧಿಯನ್ನು ಮುಂದೆ ಇಟ್ಕೊಂಡು ತಾವುಗಳು ಓಟ್ ಪಡ್ಕೊಂಡು ಇವತ್ತು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಮುಂದೆ ಬಂದು ಇದಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ಹಾಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದಲ್ವಾ? ಯಾಕೆ ಮೌನವಾಗಿದ್ದೀರಾ? ಈಗ ಪ್ರಶ್ನೆ ಬರುವಂಥದ್ದು ಇದು ತುಳುವರು ಗಮನಿಸಬೇಕಾದಂಥ ವಿಚಾರ. ಎಲ್ಲ ರಾಜಕಾರಣಿಗಳು ಇಷ್ಟೊಂದು ಜನ ಇದ್ದಾರೆ, ಧಾರ್ಮಿಕ ಭಾವನೆಗಳು ಬಂದಾಗ, ಹಿಂದೂ ಮುಸ್ಲಿಂ ಅಂತ ಬಂದಾಗ ಮುನ್ನೆಲೆಗೆ ಬರ್ತಾರೆ, ಮಾತಾಡ್ತಾರೆ ಹಿಂದೂ ಧರ್ಮದ ಪರವಾಗಿ. ಆದರೆ ಈ ಸಂದರ್ಭದಲ್ಲಿ ಎಲ್ಲಿದ್ದೀರಾ? ತುಳುವರ ಈ ಒಂದು ಆಚರಣೆ, ಈ ಒಂದು ಧಾರ್ಮಿಕ ವಿಚಾರ ಅಂತ ಬಂದಾಗ ಸಂಘರ್ಷಕ್ಕೆ ದಾರಿ ಆಗ್ತಾ ಇದೆ, ಈ ರೀತಿಯ ಸಮಸ್ಯೆಗಳಾಗ್ತಾ ಇದ್ದಾರೆ. ಎಲ್ಲಿದ್ದೀರಾ ತಾವುಗಳು? ದಯಮಾಡಿ ಗೌರವದಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅದು ಮೈಸೂರು ಭಾಗದ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಮಂಗಳೂರು ಆಗಿರ್ಬೋದು, ತುಳುನಾಡಿನ ರಾಜಕಾರಣಿಗಳು ಯಾರಿದ್ದಾರೆ, ಜವಾಬ್ದಾರಿ ಇದೆ ತಮ್ಮಲ್ಲಿ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ನಮ್ಮ ತುಳುನಾಡಿನ ದೈವಾರಾಧನೆಯಲ್ಲಿ ಬಹಳಷ್ಟು ಅನುಭವವುಳ್ಳವರಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಳ್ಳಿ. ಹಾಗೆಯೇ ಮೈಸೂರು ಭಾಗದಲ್ಲಿ ಯಾರು ಈ ಥರ ಮಾಡ್ತಾ ಇದ್ದಾರೆ ಅವರನ್ನೇ ನೇರವಾಗಿ ಕರೆಸಿ ಮಾತಾಡುವಂಥ ಪ್ರಯತ್ನ ಮಾಡ್ಬೋದು, ನೇರವಾಗಿ ತಾರ್ಕಿಕವಾದಂಥ ಅಂತ್ಯಕ್ಕೆ ಬರ್ಬೋದು. ಹಾಗೇನೆ ದೈವಾರಾಧನೆಗೆ ಒಂದು ವಿಶೇಷವಾದಂಥ ಒಂದು ತಂಡ, ಹಿರಿಯರ ಅನುಭವಸ್ಥರ ತಂಡವನ್ನು ರಚಿಸಿಕೊಂಡು ಇದಕ್ಕೆ ಒಂದು ದೈವಾರಾಧನೆಯ ಒಂದು ಸಂವಿಧಾನ ಇದೆ, ಅದು ಇದೇ ರೀತಿಯಲ್ಲಿ ಇರಬೇಕನ್ನುವಂಥ ವಿಚಾರವನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನ ಆಗಲಿ, ಇದಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯ ಸಿಗಲಿ ಅನ್ನುವಂಥದ್ದು ಇದು ಸ್ಪಂದನ ಟಿವಿಯ ಆಶಯ ಆಗಿರ್ತದೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.